ಪರಮಾನಂದ ಭಕ್ತಿಯೊಳ ಜನ ತ್ಯಾಜಿಸಿ ಇಂದಿರೆಯ ದಯವಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯ ಮರರಿಂಗಿರಗೆ ಆ ನಾಂದಿಯಳು ವರವ್ಯಾಸ ಮುನಿ ಪದ ತಂದ ಕಾನತನಾಗಿ ನಾಂದಿಯಳು ವರವ್ಯಾಸ ಮುನಿ ಪದ ತಂದ ಕಾನತನಾಗಿ ಕವಿಗಳ ಸಂಗಡಿಯ ಬಲವೊಂದು ಬೇಡನೆ ಕಥಾಪದವೋ ಶತ್ರುವಿಗೆ ಸೇನಾಧಿಪತ್ಯ ನಿಜವಾಗಿಯೂ ನನ್ನ ಬದುಕಿನಲ್ಲಿದೊಂದು ಭಾಗ್ಯ ಅನ್ನದೆ ಬೇರೇನು ಹೇಳುವುದಕ್ಕೆ ಸಾಧ್ಯ. ಅನವರತವಾಗಿ ಅಣ್ಣನಾದಂತಹ ಶ್ರೀರಾಮಚಂದ್ರನನ್ನೇ ಧ್ಯಾನಿಸುತ್ತ ತನ್ಮೂಲಕವಾಗಿ ಬದುಕಿನ ಶ್ರೇಯಸ್ಸನ್ನು ಕಂಡುಕೊಂಡವರು ನಾವು. ಹಾಗಾಗಿ ಅಣ್ಣನನ್ನ ದೇವರಂತೆ ಕಾಣಬೇಕು ಎನ್ನುವುದು ಲೋಕಕ್ಕೆ ನೀತಿಯಾದರೆ ದೇವರನ್ನೇ ಅಣ್ಣನನ್ನಾಗಿ ಪಡೆದಿರುವಂತಹ
ಭಾಗ್ಯಶಾಲಿಗಳು ನಾವು. ದಶರಥ ಚಕ್ರವರ್ತಿಯ 3 ಸತಿಯರಲ್ಲಿ ಹುಟ್ಟಿರುವಂತಹ 4 ಮಕ್ಕಳು ನಾವುಗಳು. ನಮ್ಮ ಬದುಕಿನಲ್ಲಿ ಸಂತೋಷ, ನೆಮ್ಮದಿ ಎಲ್ಲವೂ ಇದ್ದದ್ದೇ ಹೌದಾದರೂ ಸಹ ಆಗಾಗ ಬಂದು ಒದಗಿರುವಂಥ ಅನೇಕ ಘಟನೆಗಳು, ಬದುಕಿನ ತಿರುವುಗಳು ನಮ್ಮನ್ನೇ ಕೆಲವು ಬಾರಿ ಯೋಚನೆಗೀಡಾಗುವಂತೆ ಮಾಡಿದ್ದು ಸುಳ್ಳಲ್ವಲ್ಲ. ಅದೇನೇ ಇದ್ದರೂ ಆ ಶ್ರೀರಾಮಚಂದ್ರನ ಕಾರುಣ್ಯದಿಂದಲಾಗಿ ಆತ ನಡೆಸುತ್ತಿರುವಂತಹ ಸತ್ಯ ಧರ್ಮ ನಿಷ್ಠೆಯ ಪರಿಣಾಮವಾಗಿ ಬದುಕಿನ ಉತ್ಕರ್ಷವನ್ನ ಕಾಣುತ್ತಾ ಇದ್ದವರು. ಆದರೆ ಶತ್ರುಘ್ನನ ಪಾಲಿಗೆ ಇಂಥ ಒಂದು ಅವಕಾಶ ಇಷ್ಟು ಬೇಗ ಲಭ್ಯವಾದೀತು ಎನ್ನುವುದಾಗಿ ನಾನು ಭಾವಿಸಿರಲಿಲ್ಲ. ಲೋಕ ನಿಯಾಮಕ ಎನ್ನುವುದಾಗಿ ಕರೆಸಿಕೊಂಡಿರುವಂತಹ ಲೋಕದ ದೇವರು ಅಣ್ಣ ಶ್ರೀರಾಮಚಂದ್ರನ ಸೇವೆಗಾಗಿ ಕಾತರಿಸುತ್ತಾ ಇದ್ದವನು ಈ ಶತ್ರುಘ್ನ. ಭರತನಾದರೆ ನಂದಿ ಗ್ರಾಮದಲ್ಲಿ ಶ್ರೀರಾಮನ ಪಾದುಕೆಯನ್ನು ಇರಿಸಿ ಪೂಜಿಸುವುದರ ಮೂಲಕವಾಗಿ ರಾಮ ಸೇವೆಯಲ್ಲಿ ತಲ್ಲೀನನಾದ. ಲಕ್ಷ್ಮಣನಿಗಾದರೆ ಅಣ್ಣ ಶ್ರೀರಾಮಚಂದ್ರನ ಛಾಯಾನುವರ್ತಿಯಾಗಿ ಅಣ್ಣನ ಜೊತೆಯಲ್ಲಿಯೇ ಉಳಿಯುವಂತಹ ಸೇವೆಯನ್ನು ಸಲ್ಲಿಸುವಂತಹ ಭಾಗ್ಯಶಾಲಿಯಾದ. ಆದರೆ ನನ್ನ ಪಾಲಿಗೆ ಅಂತ ಒಂದು ಯೋಗ ಭಾಗ್ಯ ಲಭ್ಯವಾಗಲಿಲ್ಲ ಎನ್ನುವುದಾಗಿ ಆಲೋಚಿಸುತ್ತಾ ಇರುವ ಹಾಗೆ ಅಣ್ಣನೇ ಅದಕ್ಕೊಂದು ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾನೆ. ಸೀತಾಪಹರಣ ಪ್ರಕರಣದಲ್ಲಿ ಲೋಕಕಂಟಕರು ದುಷ್ಟರೂ ಆಗಿರುವಂತಹ ರಾವಣಾದಿ ಖಳರನ್ನ ಕೊಂದು ಮುಗಿಸಿದವನು ನನ್ನಣ್ಣ ಶ್ರೀರಾಮಚಂದ್ರ. ತನ್ಮೂಲಕವಾಗಿ ದುಷ್ಟರನ್ನ ದಮನಿಸುವುದರ ಮೂಲಕವಾಗಿ ಅಪಹರಣಕ್ಕೆ ಒಳಗಾಗಿರುವಂತಹ ಸೀತಾಮಾತೆಯನ್ನು ಬಿಡಿಸಿ ತಂದವನು. ಈ ಸಂದರ್ಭ ದುಷ್ಟರೇ ಹೌದಾದ್ರು, ಲೋಕ ಕಂಟಕರು ಎನ್ನುವುದಾಗಿ ಗುರುತಿಸಿಕೊಂಡವರೇ ಹೌದಾದ್ರು, ನಮ್ಮ ಅಣ್ಣನಿಗೆ ಯಾಕೆ ಇಂಥ ಒಂದು ಶಂಕೆ ಬಂತು ನನಗಂತೂ ಅರ್ಥ ಆಗುವುದಿಲ್ಲ. ಬ್ರಹ್ಮ ವಂಶೀಯರು ಆ ರಕ್ಕಸರು ಎನ್ನುವ ಕಾರಣಕ್ಕಾಗಿ ರಾವಣಾದಿಗಳನ್ನು ಕೊಂದದ್ದರ ಪರಿಣಾಮವಾಗಿ ಬ್ರಹ್ಮಹತ್ಯೆಯಂಥ ಮಹಾದೋಷಕ್ಕೆ ತಾನು ಭಾಜನನಾದೆ ಎನ್ನುವುದಾಗಿ ನಿಷ್ಕಳಂಕನಾಗಿರುವಂತಹ ರಾಮಚಂದ್ರ ಪ್ರಭುವಿಗೆ ಒಂದು ಶಂಕೆ ಮೂಡಿತು. ಅದರ ಪರಿಹಾರಾರ್ಥವಾಗಿ ಅಶ್ವಮೇಧವನ್ನು ಕೈಗೊಳ್ಳಬೇಕು ಎನ್ನುವುದಾಗಿ ಮನ ಮಾಡಿದ. ಮಾತ್ರವೇ ಅಲ್ಲ, ಹಿರಿಯರ ಆದೇಶದಂತೆ ನಿರ್ದೇಶನದಂತೆ ಅಶ್ವಮೇಧವನ್ನು ಕೈಗೊಂಡು ಯಜ್ಞ ದೀಕ್ಷಾಬದ್ಧನಾಗಿ ಕುಳಿತಿರುವಂತಹ ಅಣ್ಣ ಸಕಲವಾಗಿರುವಂತಹ ಸೇನೆಗೆ ನೇತಾರನಾಗಿ ಧಾತಾರನಾಗಿ ಅಧಿಪತಿಯಾಗಿ ಪೂಜಿಸಲ್ಪಟ್ಟಿರುವಂತಹ ತುರಗದ ರಕ್ಷಣಾರ್ಥವಾಗಿ ತಮ್ಮ ಶತ್ರುಘ್ನ ನೀನೇ ಹೋಗಬೇಕು ಎನ್ನುವುದಾಗಿ ಆಜ್ಞಾಪಿಸಿದ. ಅಣ್ಣನ ಆಜ್ಞೆಯನ್ನ ಶಿರೋಧಾರ್ಯ ಎನ್ನುವುದಾಗಿ ಭಾವಿಸಿ ಸಕಲ ಸೇನೆಯನ್ನ ಸೇರಿಕೊಂಡು ಪೂಜಿಸಲ್ಪಟ್ಟಿರುವಂತಹ ತುರಗವನ್ನು ಮುಂದಿರಿಸಿಕೊಂಡು ಅನೇಕ ನಾಡನ್ನ ಸೇರಿದವರು ನಾವು. ಮಾಯಾಪುರಿಯೋ ಜ್ಯೋತಿರ್ಮೇಧವೋ ನಮ್ಮ ದಿಗ್ವಿಜಯದಲ್ಲಿ ಜಯವನ್ನು ಪಡೆಯುವುದಕ್ಕೆ ಕಾರಣವಾದದ್ದು. ಹೀಗೆ ಜಯವನ್ನು ಪಡೆಯುತ್ತಾ ಆ ಶ್ರೀರಾಮಚಂದ್ರನ ಕರುಣಾ ಕಟಾಕ್ಷವನ್ನೇ ನಂಬಿ ಮುಂದುವರಿಯುತ್ತಿರುವಂತಹ ನಾವು ಈಗ ನಮ್ಮ ಸೇನೆ ಬಂದು ನಿಂತಿರುವ ಈ ಸ್ಥಳ ಯಾವುದು ಅಂತ ನೋಡಿದ್ರೆ ಏನದಲ್ಲಿ ತಮಸೆಯ Come on,
ಜಯವನ್ನು ಪಡೆದವರು ನಾವು. ಹೀಗೆ ಮುಂದುವರಿದು ಬರುತ್ತಾ ಇರುವ ಹಾಗೆ ಪ್ರಶಾಂತವಾದಂಥ ವಾತಾವರಣ ಎಂಥವರ ಮನಸ್ಸಿಗಾದರೂ ಆನಂದವನ್ನು ನೆಮ್ಮದಿಯನ್ನು ನೀಡುವಂಥದ್ದು. ಇಲ್ಲಿಯವರೆಗೆ ಅನೇಕ ನಾಡನ್ನು, ಅನೇಕ ಸುಕ್ಷೇತ್ರವನ್ನು, ಅನೇಕ ತೀರ್ಥಕ್ಷೇತ್ರವನ್ನು ನಾವು ಸಂಚರಿಸಿದವರೇ ಹೌದಾದರೂ ಇಲ್ಲಿ ಕಾಣುತ್ತಿರುವಂಥ ಈ ಬಗೆಯ ವಿಶೇಷತೆಗಳನ್ನ ಮತ್ತೆಲ್ಲಿಯೂ ಕಂಡವರಲ್ಲವೇ ಅಲ್ಲ. ಅಬ್ಬಬ್ಬಬ್ಬಬ್ಬ! ಓ, ಆ ಕಡೆಯಲ್ಲಿ ಹಾವು ಮುಂಗುಸಿಗಳು ಒಟ್ಟಾಗಿ ಆಟವನ್ನು ಆಡುತ್ತಾ ಇದೆ. ಓ, ಈ ಕಡೆಯಲ್ಲಿ ನೋಡಿದ್ರಿ ವ್ಯಾಘ್ರ ಮತ್ತು ಜಿಂಕೆಯ ಮರಿ ತಮ್ಮನ್ನೇ ತಾವು ಮರೆತವರಂತೆ ಆಟದಲ್ಲಿ ಮಗ್ನವಾಗಿದೆ. ಯಾಕಾಗಿರಬಹುದು ಎನ್ನುವುದಾಗಿ ಆಲೋಚಿಸಿ ಮುಂದುವರಿದು ಬರುತ್ತಾ ಇರುವ ಹಾಗೆ ಓ, ಆ ಕಡೆಯಲ್ಲಿ ಮಂಜುಳ ನಿನಾದವನ್ನ ಗೈಯುತ್ತಾ ಹರಿಯುತ್ತಿರುವಂತಹ ನದಿ, ಅದುವೇ ತಮಸಾ ನದಿ. ಕಮನೀಯವಾಗಿರುವಂತಹ ಸೌಂದರ್ಯದ ಸಿರಿಯಿಂದ ಕಂಗೊಳಿಸುತ್ತಿರುವ ಇದಾವುದೋ ಒಂದು ವಿಶೇಷವಾದಂತಹ ಪ್ರಭಾವಕ್ಕೆ ಒಳಗಾಗಿರುವ ಸ್ಥಳ, ಕ್ಷೇತ್ರ ಎನ್ನುವುದು ಅರ್ಥ ಆಗಿದೆ. ಬಹಳ ಆಯಾಸಗೊಂಡವರು ನಮ್ಮ ಸೇನೆಯವರು. ಹಲವು ಕಡೆಯಲ್ಲಿ ನಡೆದಿರುವಂತಹ ಯುದ್ಧದಿಂದ ದೈಹಿಕವಾದಂತಹ ಆಯಾಸಕ್ಕೆ ಒಳಗಾಗಿರುವ ನಮ್ಮವರಿಗೆಲ್ಲ ತುಸುಕಾಲದ ವಿಶ್ರಾಂತಿಯ ಅವಶ್ಯಕತೆ ಉಂಟು. ಅವರಿಗೆ ವಿಶ್ರಾಂತಿಗೆ ಆಜ್ಞಾಪಿಸಿ ಆ ಕಡೆಯಲ್ಲಿರ್ತೇನೆ. ನೀವು ಬ್ರಾಹ್ಮಣರು ಸಂತೋಷ ಆಯ್ತು ಮಗ, ನಿಮ್ಗೆ ಗೊತ್ತಾಯ್ತಲ್ಲ, ನಮ್ಮ ಪುಣ್ಯ ಅದು. ಅದಲ್ಲ, ಇದು ಯಾವ ಆಶ್ರಮ ಗೊತ್ತಾಯ್ತು? ಯಾವ ಆಶ್ರಮ? ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ವಾಲ್ಮೀಕಿ ಮಹರ್ಷಿಗಳ ಆಶ್ರಮ. ನಾವೆಲ್ಲವರು ಶಿಷ್ಯರು. ಹೌದು ಹೌದು ಹೌದಾ? ನಮ್ ಕೆಲಸ ಏನು? ಏನು ಏನು? ಆ ನಟ್ ಬೆಳೆಸಂತ ಉಪವನ ಉಂಟಲ್ಲ, ಅದನ್ನು ನೋಡ್ಕೊಳ್ಳೋದು ನಮ್ಮ ಕೆಲಸ. ಅದೇ ಕೆಲಸ. ಹೂವನ್ನು ಕೊಯ್ಯುವುದು, ಸಮಿಜನ್ ತರುವುದೇ ಕೆಲಸ. ಹಾಗೆ ಈ ಕಡೆ ಬಂದದ್ದು ಮರ್ಯಾರೆ ಒಂದು ನೋಡು. ಹೋಯ್ ಅದು ನೋಡಿ ಮರ್ಯಾರೆ. ಏ ಮಣಿಗಳೇ, ಮಣಿಗಳೆಲ್ಲರೂ ಇಲ್ಲ ಯಾರು ಮಾಡಿಲ್ಲ, ಎಲ್ಲ ಮಾಡಿ ಮಾಣಿ ಅವರೆಲ್ಲ ಮಾಣಿಗಳ, ಅವರೆಲ್ಲ ಮಾಡಿ ಅಪ್ಪಂದಿರು. ನಾನು ಮಾತ್ರ ಮಾಣಿ, ಉಳಿದವರೆಲ್ಲ ಮಾಣಿಗಳೇ. ಕಾಣುವಾಗಾಯ್ತು ನೋಡಿ, ಆಶ್ಚರ್ಯ, ಪರಮಾಶ್ಚರ್ಯ. ಇಂಥದ್ದನ್ನು ನೋಡಿದ್ದೇ ಇಲ್ಲ ನನ್ನ ಜೀವಮಾನದಲ್ಲಿ. ಈ ರೀತಿ ನೋಡ್ತಾ ಇದ್ದೇನೆ. ಆ ಕಡೆ ನೋಡಿದ್ರ ಏನೋ ಒಂದು ತಿರುಗಾಡ್ತಾ ಮಾಡ್ತಾ ಉಂಟು, ಈಚೆಂದ ಆಚೆ, ಆಚೆಂದ ಈಚೆ. ನೋಡುವಾಗಲೇ ಆಶ್ಚರ್ಯ ಆಗ್ತಾ ಉಂಟು. ಇವತ್ತವರೆಗೆ ಇಂಥದ್ದನ್ನು ನೋಡಿದ್ದೇ ಇಲ್ಲ. ಕಾರಣ ಹಾಗುಂಟದು. ಹಾಗೆ ಇದು ಮನುಷ್ಯನೋ ಪ್ರಾಣಿಯೋ ಅಂತ ಲೆಕ್ಕ ಹಾಕೋಣವೇ. ನನಗೆ 2 ಕಾಲುಂಟು, ಅದಕ್ಕೆ 4 ಕಾಲುಂಟು. ಆ ಲೆಕ್ಕದಲ್ಲಿ ಅದು ಮನುಷ್ಯ ಅಲ್ಲ, ನಾನೇ ಮನುಷ್ಯ, ಅದು ಪ್ರಾಣಿ.
ಯಾವ ಪ್ರಾಣಿ ಇರಬಹುದು ಎನ್ನುವುದೇ ತಲೆ ಬಿಸಿ. ಅಷ್ಟೇ ಅಲ್ಲ, ಅದು ನೋಡ್ಲಿಕ್ಕಾದ್ರೂ ಹೇಗುಂಟು, ಹೌದಾ? ಹೊತ್ತಿದೆ ಮಾರಿಯಮ್ಮಯ್ಯ, ಹೊತ್ತಿದೆ ಮಾರಿಯಮ್ಮಯ್ಯ, ಹೊತ್ತಿದೆ ಮಾರಿಯಮ್ಮಯ್ಯ, ಅದೇ ಸುತ್ತಿದೆ ಮಾರಿಯಮ್ಮಯ್ಯ, ಅದರ ಸುತ್ತಿದೆ ಮಾರಿಯಮ್ಮಯ್ಯ. ಬೆತ್ತವ ಬಿಡಿದಿಹ ಸುತ್ತಣ ಜನಗಳು, ಬೆತ್ತವ ಬಿಡಿದಿಹ ಸುತ್ತಣ ಜನಗಳು, ಹತ್ತಿರ ಹೋಗಲು ಬಿಟ್ಟಿಲ್ಲ, ಹತ್ತಿರ ಹೋಗಲು ಬಿಟ್ಟಿಲ್ಲ, ಹತ್ತಿರ ಹೋಗಲು ಬಿಟ್ಟಿಲ್ಲವಯ್ಯ. ಮಣಿಗಳೆಲ್ಲರೂ ಕೇಳಿ ಬಂದ ಕನ್ಯಾವುದು ನೀವು ಮೇಲಿ. ಹೋಯ್ 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 ಹೋಯ್, ನೋಡ್ಲಿಕ್ಕೆ ಹೇಗುಂಟು ಮರ್ಯಾದೆ, ಎಷ್ಟು ಚಂದ ಉಂಟು ನೋಡಿ, ಹೌದಾ? ಹೊತ್ತಿದೆ ಭಾರಿಯ ಮೈಯ, ಅದ್ರ ಮೈ ನೋಡ್ಲಿಕ್ಕೆ ಸಂತೋಷ ಆಗ್ತಾ ಉಂಟು. ಅಷ್ಟು ಮಾತ್ರ ಅಲ್ಲ, ಅದಕ್ಕೆಲ್ಲ ಶೃಂಗಾರ ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಎಲ್ಲ ಮಣಿ 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 ರಾಶಿ ಹಾಕಿದ್ದಾರೆ, ಒಳ್ಳೊಳ್ಳೆ ಬಟ್ಟೆ ಹಾಕಿದ್ದಾರೆ, ಕಾಲಿ ಗಜ್ಜೆ ಕಟ್ಟಿದ್ದಾರೆ. ಇಂಥ ಪ್ರಾಣಿ ಹೇಗೆ ಶೃಂಗಾರ ಮಾಡಿದ್ರಲ್ಲ, ಇದು ಎಂತ ಕತೆ? ಹಿಂದ್ಗಡೆ ನೋಡಿದ್ರ ಏನೋ ಬೀಸ್ತಾ ಉಂಟು, ಅದು ಏನಂತ ನೋಡಿದ್ರೆ ಅದು ಬಾಲ. ಎಷ್ಟು ಉದ್ದ ಉಂಟು, ಇಷ್ಟು ಉದ್ದ ಉಂಟು ಬಾಲ. ಹೀಗೆ ಹೀಗೆ ಈ ಟಿವಿಯಲ್ಲೇ ಬೀಸ್ತಾ ಉಂಟು. ಹಾ, ನೋಡ್ಲಿಕ್ಕೆ ಚಂದ. ಅಷ್ಟೇ ಅಲ್ಲ ನೋಡಿ, ಹೌದಾ? ಏನೋ ಹಿಂದಿಂದ ಬೀಳ್ತಾ ಉಂಟು, ಮಾವಿನ ಗಾತ್ರದ ಉಂಡೆ. ಹೌದು ಹೌದು, ಬಾಲ ಎದ್ದ ತಕ್ಷಣ ಏನಿರ್ಬಹುದು? ಇದು ಯಾವ ಪ್ರಾಣಿ? ಯಾವ ಪ್ರಾಣಿ ಅಂತ ನಂಗೆ ಗೊತ್ತುಂಟು. ಹಾ, ನನಗೆ ಗೊತ್ತುಂಟು, ನಾನು ನಿಮಗೆ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ? ನಿಮ್ಗೆ ಗೊತ್ತಾಗುದಿಲ್ವ? ಅದಕ್ಕೆ ಒಂದು ಕೆಲಸ ಮಾಡುವ, ನಮಗೆ ನಿಮಗೆ ಇಬ್ಬರಿಗೂ ಬೇಡ, ನಮ್ಮಲ್ಲಿ ಬುದ್ಧಿವಂತ ಅಂತ ಹೇಳಿ ಬಹಳ ಜನ ಇದ್ದಾರೆ, ನಮ್ಮ ಆತ್ಮೀಯರು, ಅವ್ರಿಗೆ ಗೊತ್ತುಂಟ ಕೇಳುವ. ಆದ್ರಿಂದ ಅವನನ್ನೇ ಕರೆಯುವ. ಸರಿ, ಏ ಲವ್ ಕುಮಾರ್, ಏನೋ ಲವ್ ಕುಮಾರ್? ಅಲ್ಲ, ಜೀವ ಹೋಗ್ತದೆ ನಿನಗೆ. ಲವ್ ಕುಮಾರ್, ಅದೆಂತದ್ದು ಆ ರೀತಿ? ನನ್ನ ಹೆಸರು ಹಾಗ ಲವ್ ಕುಮಾರ್. ಲವಕುಮಾರ. ಅದೇ ಅದೇ ಅವಸರದಲ್ಲಿ ಲವ್ ಕುಮಾರ್ ಆಯ್ತದು. ಎಲ್ಲ ಸಮಯದಲ್ಲಿ ಅವಸರ ಮಾಡ್ಲಿಕ್ಕಿಲ್ಲ. ಇಲ್ಲ 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 ಇಲ್ಲ, ಏನೋ ಅದೆಲ್ಲ ಏನ, ನನ್ನ ಕರಿತಾ ಇದ್ದಿ? ನಾನು ನಿನ್ನಿಂದ ಮೊದಲೇ ಬಂದದ್ದು. ಹಾ, ನಾವ್ ಯಾವಾಗ್ಲೂ ಹಾಗೆ ಒಂದ್ ಕಡೆ ಹೋಗಬೇಕು ಅಂತ ಆದ್ಮೇಲೆ ಹಾ. ಬೇಗ ಹೋಗಿ ಕೂತ್ಕೊಳ್ಳುದು, ಅದು ಒಳ್ಳೇದು. ತಡ ಮಾಡುದು ಬೇಡ ಅಂತ. ಹಾ. ಯಾಕೆ? ಆದ್ರೂ ಒಂದು ಹಾ, ಬೇಗ ಹೋಗಿ ಕುಳಿತುಕೊಂಡ್ರೆ ತೊಂದ್ರೆ ಇಲ್ಲ. ಹಾ. ಅಲ್ಲಿ ಹೋಗಿ ಇನ್ನೊಬ್ರಿಗೆ ಉಪದ್ರ ಮಾಡಬಾರ್ದು. ಉಪದ್ರ ಪ್ರಶ್ನೆ ಇಲ್ಲ. ಆಹಾ. ಹಾ, ನಾವು ಉಪದ್ರ ಆಗ್ಬಾರ್ದಂತಲೇ ಬೇಗ ಹೋಗುದು. ಸರಿ, ಹಾಗಾಗಿ ಬೇಗ ಬಂದದ್ದು. ಹಾ. ಈ ಉಪವಾಸ ನೋಡ್ತಾ ಇದ್ದದ್ದು ಮಾರಾಯ, ಆಶ್ಚರ್ಯ ಆಯ್ತು. ಏನ ಇಲ್ವಾ? ಬಂದೆ. ಓಲ್ ನೋಡಿದ್ಯಾ? ಹಾ ಹಾ ಹಾ. ಆಚೆಯಿಂದ ಈಚೆ, ಹ್ಮ್ ಈಚೆಯಿಂದ ಆಚೆ ತಿರುಗಾಡ್ತಾ ಇಲ್ವಾ? ಹೌದು, ಅದು ಪ್ರಾಣಿ ಅಂತ ನಂಗೆ ಗೊತ್ತುಂಟು. ಗೊತ್ತುಂಟಲ್ಲ. ಯಾವ ಪ್ರಾಣಿ ಹೇಳುವುದು ನಂಗೆ ಗೊತ್ತುಂಟು. ಗೊತ್ತಿದ್ರೆ ನಿನ್ನ ಕರೆದೆ ಯಾಕೆ? ಯಾಕೆ? ನಿಮ್ಮ ತಲೆಯಲ್ಲಿ ಬಹಳ ಉಂಟು. ಹಾ. ನಮ್ಮ ಈ ಗುರುಮಠದಲ್ಲಿ ನಮ್ಮಂತ ಬುದ್ಧಿವಂತರು ಯಾರೂ ಇಲ್ಲ ಅಂತೇಳಿ. ಹಾಗಾಗಿ ಪ್ರಶ್ನೆ ಕೇಳ್ತಿದ್ದೆ, ಹಾ. ಸರಿಯಾಗಿ ಉತ್ತರ ಕೊಡು. ಏನು ಪ್ರಶ್ನೆಯೋ? ನೀ ಬುದ್ಧಿವಂತ ಹೌದು ಅಂತ ಆದ್ರೆ ಒಂದು ಆ ಪ್ರಾಣಿ ಯಾವ್ದು ಅಂತ ಹೇಳಿ ನೋಡುವಾಗಿದ್ರೆ. ಆ ಪ್ರಾಣಿ ಬಗ್ಗೆ ಕೇಳುವುದು? ಹೌದು. ಓ ಬಾಲಕರೇ, ಬಾಲಕರೆಲ್ಲರೂ ಕೇಳಿರಿ. ಬಾಲಕರೆಲ್ಲರೂ
ಹಾ. ನಮಗೆ ಬಾಲಕ ಹೇಳ್ತೀಯಾ? ಯಾಕೆ ಹಾ. ಬರೇ ನೀವೊಬ್ಬನೇ ಇದ್ದದ್ದಲ್ಲ. ಹಾ, ಉಳಿದವರೆಲ್ಲ ಇದ್ದಾರೆ. ನೋಡು ಆ ಕಡೆ ಇವ್ರು ಬಹಳ ಬಾಲಕರು ಇವರೇ, ಹಳೆಯ ಬಾಲಕರು ಇವ್ರು. ಅವರೇಯ ಹೌದು. ಆ ನಗೆ ನೋಡಿದ್ರೆ ತಿಳಿತದೆ ಬಾಳ ಬಾಲಕರು ಅಂತ. ಓ ಗೆಳೆಯರೇ, ಓ, ಬಂದಂತ ಪ್ರಾಣಿಯ ಕುರಿತಾಗಿ ಕೇಳುವುದಕ್ಕೆ ಮುಂದಾಗ್ತಾ ಇದ್ದೀರಿ. ಅಲ್ಲ ನಮಗ್ ಗೊತ್ತಿಲ್ಲ ಅಂತಲ್ಲ, ಹಾ. ನಮಗ್ ಗೊತ್ತುಂಟು. ಓಹೋ, ನೀನು ಬುದ್ಧಿವಂತ ನೋಡುವ ಪರೀಕ್ಷೆ ಮಾಡುದು ನಾವೀಗತ್ತೆ. ಅಂದ್ರೆ ನನ್ನ ಬುದ್ಧಿವಂತಿಕೆ ಪರೀಕ್ಷೆ. ಅಷ್ಟೇ ಅಷ್ಟೇ, ಏ, ನಮ್ಗೆ ಗೊತ್ತುಂಟು. ಏ ಓ. ನನಗೆಂತ ಗೊತ್ತಿಲ್ಲ ಅಂತ ಭಾವಿಸಿದ್ರ? ಗೊತ್ತಿದ್ರೆ ಹೇಳಪ್ಪ. ನನಗ್ ಗೊತ್ತಿದ್ಯಪ್ಪ. ಹೇಳಪ್ಪ. ಏ ಹಾ. ಗುರುಗಳು ಹಾ. ವಿದ್ಯೆಯನ್ನು ನಮಗೆ ಹೇಳಿಕೊಡ್ತಾರೆ. ಅದೇ ಸಕಲ ವಿದ್ಯೆಗಳು. ಅದಕ್ಕೆ ಗುರುಗಳು ಅಂತ ಹೇಳೋದು ಅವರಿಗೆ. ಸಕಲ ವಿದ್ಯೆಗಳನ್ನು ಹೇಳಿಕೊಡ್ತಾರೆ. ಸೆಕೆಗಾಲದಲ್ಲಿ ವಿದ್ಯೆ ಹೇಳಿಕೊಡ್ತಾರೆ ಅವರು. ಸೆಕೆಗಾಲದಲ್ಲ ಅಲ್ವಾ ಮಹಾರಾಯ, ಮತ್ತೆ ಎಲ್ಲ ಕಾಲದಲ್ಲೂ ಹೇಳಿಕೊಡ್ತಾರೆ. ಹಾ, ಹಾ, ಹಾ. ಸಕಲ ವಿದ್ಯೆಗಳನ್ನು ಹೇಳಿಕೊಡ್ತಾರೆ. ಹೌದೌದು. ಅದರಲ್ಲಿಯೂ ಹಾ. ಮೊನ್ನೆ ದಿನ ಹಾ. ಗುರುಗಳು ಮಾಡಿದಂತಹ ಪಾಠ ಯಾವುದು? ಪ್ರಾಣಿಶಾಸ್ತ್ರ. ಸುಮ್ಮನೆ ಮಾಡಯ್ಯ, ನೀ ಮೊನ್ನೆ ಸುದ್ದಿ ಹೇಳುತ್ತೆ. ನನಗೆ ಬೆಳಿಗ್ಗೆ ಮಾಡಿದ ಪಾಠವೇ ನೆನಪಿರುವುದಿಲ್ಲ. ನೀ ಮೊನ್ನೆ ಮಾಡಿದ ಪಾಠ ನೆನಪಾಗ್ತಿದ್ಯಾ? ಅದಕ್ಕೆ ಈಗ ನಮಗೆ ಹೇಳುದು ನಾವು ಬುದ್ಧಿವಂತರು ಅಂತ ನಾವು ಹೇಳಿಕೊಳ್ತೇವೆ ಅಂತ. ಆದ್ರೂ ನಾ ಬುದ್ಧಿವಂತೆ. ಹೇಗೆ ಬುದ್ಧಿವಂತ? ಅದಾಗಿ ನನ್ಗೆ ಯಾವತ್ತು ಪಾಠ ಮಾಡ್ಬೇಕು ಅಂತಿಲ್ಲ. ಹಾ. ಒಂದ್ಸತಿ ಮಾಡ್ರೆ ಸಾಕು. ನೆನಪಿರ್ತದೆ. ಆ, ಆಗ್ಲಿ, ತೊಂದ್ರೆ ಇಲ್ಲ ಮಹಾರಾಯ. ನೋಡುವ. ನೋಡುವ. ಮೊನ್ನೆ ಮಾಡಿದ ಪಾಠ ಮೊನ್ನೆ ಮಾಡಿದಂತಹ ಪಾಠ ಅದು ಯಾವ್ದದು? ಪ್ರಾಣಿಶಾಸ್ತ್ರ. ಪ್ರಾಣಿಶಾಸ್ತ್ರದ ಬಗ್ಗೆ ಮಾಡಿದ್ದಾರೆ. ಮಾಡಿದ್ದಾರೆ. ಗೊತ್ತುಂಟ ನಿನಗೆ? ಕೆಲವು ಕೇಳಿದಾಗ ಉಂಟಪ್ಪ, ಕೆಲವು ಕೇಳಿದಾಗ ಉಂಟು. ಅದು ಪೂರ್ತಿ ಕೇಳಲಿಕ್ಕೆ ಆಗ್ಲಿಲ್ಲ. ಯಾಕೆ? ನಿದ್ದೆ ಬಂತ ಆವಾಗ ಅದಕ್ಕೆ. ನಾನು ಅದಕ್ಕಾಗಿ ಹೇಳಿದ್ದೇನೆ, ಹಾ, ಸರಿಯಾಗಿ ನಿದ್ದೆ ಮಾಡಬೇಕು, ಸರಿಯಾಗಲ್ಲ ಮಾರಾಯ. ಬೇಗ ಮಲಗಿ ಬೇಗ ಏಳಬೇಕು. ನೋಡು, ಗುರುಗಳ ಗ್ರಾಚಾರವೋ ನನ್ನ ಗ್ರಾಚಾರವೋ ಗೊತ್ತಿಲ್ಲ. ಗುರುಗಳ ಪಾಠ ಹೇಳಿದಾಗ ನೀವೆಲ್ಲರೂ ಎಚ್ಚರಾಗಿರ್ತೀರಿ. ಗುರುಗಳ ಪಾಠ ಶುರು ಮಾಡಿದ್ರೆ ನಂಗೆ ನಿದ್ದೆ ಬರುವುದು. ಅವ್ರ ಪಾಠ ಕೇಳಿದ್ರೆ ನಂಗೆ ಒಳ್ಳೆ ಜೋಗುಳು ಹೇಳಿದಾಗ ಆಗುದು ಮಾರಾಯ. ಆ ಕಾರಣಕ್ಕಾಗಿ ಆಗಿರ್ಬೇಕು ಬಹುಶಃ. ಹಾ. ಒಂದೊಂದು ತರಗತಿಯಲ್ಲಿ 5 ವರ್ಷ ಪೂರೈಸಿ ಬಿಟ್ಟೆ. ಅದೋ ನನ್ನ ತಪ್ಪಲ್ಲ. ಮತ್ಯಾರ ತಪ್ಪ? ನಾ ಮುಂದಿನ ತರಗತಿಗೆ ಹೋಗ್ಲಿಕ್ಕೆ ಆಗದೆ ಅಲ್ಲ. ಮತ್ತೆ ಗುರುಗಳು ಹೇಳಿದ ಮಾತೇ ಹಾಗೆ. ಗುರುಗಳು ಹೇಳಿದ ಮಾತ? ಹೌದು. ಎಲ್ಲ ಗುರುಗಳ ತಲೆ ಮೇಲೆ ಹಾಕೋದಲ್ಲ. ಯಾವುದು ಕೇಳು. ಯಾವ ಮಾತು? ವಿದ್ಯಾರ್ಥಿಗಳೇ, ಹಾ. ವಿದ್ಯಾರ್ಥಿಗಳಿಗೆ ತಾಳ್ಮೆ ಮುಖ್ಯ. ತಾಳಿದವನು ಬಾಳಿಯಾನು. ಹೇಳಿದ್ದ. ತಾಳ್ಮೆಗಿಂತ ಅಧಿಕ ತಪವೂ ಬೇರೊಂದಿಲ್ಲ ಹೌದು. ಅಂತೂ ಗುರುಗಳು ಹೇಳಿದ್ರಿಂದ ಹಾ. ನಾನು ಒಂದೊಂದು ತರಗತಿಯಲ್ಲಿ 4 ವರ್ಷ ಕೂತು ಮುಂದೋದ್ದು. ನೀ 4 ವರ್ಷ ನಿಮ್ಗೆಲ್ಲ ತಾಳ್ಮೆಯಲ್ಲಿ ಬೇಗ ಮುಂದೆ ಅಲ್ಲ ಅಲ್ಲ ಅಲ್ಲ, ನೀ 4 ವರ್ಷ ಕುಳಿತುಕೊಂಡಿಯೋ ಇಲ್ವಾ? ಹಾ. ಈಗ ಗುರುಗಳೇ ತಾಳ್ಮೆಯನ್ನು ಬಿಟ್ಟಿದ್ದಾರೆ. ಅವರಿಗೆ ತಾಳ್ಮೆ ಹೋಗಿದೆ ಈಗ. ಹೋಯ್ತಾ? ಹೋಗಾಯ್ತಲ್ಲ. ಆದ್ರೆ ಒಂದು ಹಾ. ಗುರುಗಳು ಮೊನ್ನೆ ಮಾಡಿದಂತಹ ಪ್ರಾಣಿಶಾಸ್ತ್ರದ ಪಾಠ, ಯಾವುದು? ಅದರಲ್ಲಿ ಬರುವಂತದ್ದು ಹಾ. ಹಯಶಾಸ್ತ್ರ. ಹಯಶಾಸ್ತ್ರ. ಯಾವ್ದ? ಹಯಶಾಸ್ತ್ರ. ಹಯಶಾಸ್ತ್ರ ಮಾಡಿದ್ದಾರೆ. ಹಾ, ಹಾ. ಅದರಲ್ಲಿರುವಂತಹ ಹಾ. ಸಕಲ ಗುಣಗಳನ್ನ ಹಾ. ನಾವು ಹೋಲಿಸಿದಾಗ ಹಾ. ನಮಗೆ ತಿಳಿಯುವುದೇನು? ಏನು? ಬಂದಂತದ್ದು ಸಾಮಾನ್ಯ ಪ್ರಾಣಿ ಅಲ್ಲ. ಹಾ. ಅದು ಕುದುರೆ, ಹಾ. ಅಶ್ವ, ವಾಜಿ, ಹೈಹ. ಅಣ್ಣ, ಎಂತ? ನೀ ಯಾವ್ದಾದ್ರು ಒಂದು ಸುದ್ದಿ ಹೇಳ. ಹಾ. ಅಶ್ವ, ಕುದುರೆ, ವಾಜಿ, ಹಯ ಅದೆಲ್ಲ ಹೇಳುದು ಯಾಕೆ? ನಾ ಈ ಪ್ರಾಣಿ ಬಗ್ಗೆ ಕೇಳಿದ್ದು. ನಾನು ಇದೇ ಪ್ರಾಣಿ ಬಗ್ಗೆ ಹೇಳಿದ್ದು. ಒಂದು ಪ್ರಾಣಿ ಅಷ್ಟು ಹೆಸರು ಉಂಟಾ? ಅಷ್ಟು ಹಲವು ಹೆಸರುಗಳಿದ್ದದ್ದು ಹೌದು. ಅಂದ್ರೆ ಇದು ಕುದುರೆಯಾ? ಅಷ್ಟೇ ಅಲ್ಲ. ನಾವು ಒಪ್ಪುದಿಲ್ಲ. ಎಂತದ? ಇದು ಕುದುರೆ ಅಲ್ಲ. ಇದು ಕುದುರೆ ಮಾರ. ಅಲ್ಲ, ಇದು ಕುದುರೆ. ಸುಮೀರ, ಕುದುರೆ ಕೂಗುದು ಹೇಗೆ ನಂಗೆ ಗೊತ್ತಿಲ್ವಾ? ಹೇಗೆ ಕುದುರೆ ಕೂಗುದು? ಉವ್ವಾ, ಉವ್ವಾ, ಉವ್ವಾ. ಬಹುಶಃ ನಿಮ್ ಕಡೆ ಎಲ್ಲ ಕುದುರೆ ಇದೇ ರೀತಿ ಕೂಗುದಿರ್ಬೇಕು. ಮತ್ತೆ ನಮ್ ಕಡೆ ಕತ್ತೆ ಈ ಕೂಗುದು. ಕತ್ತಿ ಅದ? ಹಾ, ಕುದುರೆ ಅಂತ ತಿಳ್ಕೊಂಡಿದ್ದೆ ಮಾರೆ. ನೋಡ್ಲಿಕ್ಕೆ ಅಣ್ಣ ತಮ್ಮಂದಿರ ಕಾಣ್ತಾರಲ್ಲ ಇಡು. ಹೌದು. ಇರ್ಲಿ. ನಮ್ಗೆ ಹೇಳುದು ನೀನು. ಏ, ಓ. ಒಂದ ಕುದುರೆ ಸಾಮಾನ್ಯ ಕುದುರೆ ಅಲ್ಲ ಹೇಳುವುದನ್ನ ಹಾ. ನಾವು ತಿಳಿಯಲೇಬೇಕು. ಹೇಗೆ? ಭೂಮಿ ಪಾಲಕನ ಅಶ್ವ ತಿಳಿಯಿರಿ. ಆಹಾ. ನೋಡಿದೇನೋ ಹಾ. ಆ ಗಾತ್ರವನ್ನು ನೋಡಿದ್ರೆ ಹಾ. ಅಪ್ಪಪ್ಪ, ಹಾ. ನಿಜಕ್ಕೂ ಮೈ ಮರೆಯಲೇಬೇಕು. ಹೌದು. ವಿಶೇಷವಾಗಿರುವಂತಹ ಅಲಂಕಾರ ಕುದುರೆಗೆ ಮಾಡಿದ್ದಾರೆ. ಹೌದು. ಆ ಕಾರಣಕ್ಕಾಗಿ ಹಾ. ಇದು ಸಾಮಾನ್ಯ ಕುದುರೆ ಅಲ್ಲ, ಹಾ. ಭೂಮಿ ಪಾಲಕನ ಅಶ್ವ. ದೊಡ್ಡವರ ಮನೆ ಕುದುರೆ ನಮ್ಮಲ್ಲಿವರೆಗಾಗಿ ಬಂದಿದೆ ಅಂತಾದ್ರೆ ನನಗೆ ಇನ್ನೂ ಹತ್ರ ನೋಡ್ಬೇಕು ಅಂತ ಉಂಟು ಮಾರ್ರೆ. ಅದರ ಕುರಿತು ತಿಳಿಯಬೇಕೆಂಬ ತವಕ. ತವಕವಿದ್ದರೆ ಬೇಗ ಹೇಳಿರಿ. ಯಾರಿಗೆ ಸಂಬಂಧಪಟ್ಟಂತಹ ಕುದುರೆ ಎಲ್ಲ ಸಕಲ ವಿಚಾರವನ್ನು ತಿಳಿಯಬೇಕು ಅಂತಾದ್ರೆ ಹತ್ರ ಹೋಗಿ ನೋಡ್ಬೇಕು ಅಂತ ನಿಲ್ಲುವುದಲ್ಲ. ಹಾ. ತವಕ ಉಂಟು ಅಂತಾದ್ರೆ ನೇರ ನೋಡಿದೀರ
ಸ್ವಲ್ಪ ನಾವು ಬಂದದ್ದು ಹೌದು. ಆ. ಒಂದು ಆ. ಒಮ್ಮೆಲೆ ನೇರ ದೃಷ್ಟಿಯನ್ನು ಆ. ಕುದುರೆ ಮೇಲೆ ಇರಿಸಿದ್ರೆ ಆ. ನಿಜಕ್ಕೂ ಆಶ್ಚರ್ಯ ನಮ್ಮ ಪಾಲಿಗೆ. ಹೌದಪ್ಪ. ಅಬ್ಬಬ್ಬ! ಆ. ಕುದುರೆಯ ಚಲನವಲನ ನೋಡ್ತಾ 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 ಆ. ನಾವು ಮೈಮರೆತವರು. ಹೌದು ಮಾರಾಯ. ವಿಶೇಷವಾಗಿರುವಂತಹ ಅಲಂಕಾರ. ಎಷ್ಟೆಲ್ಲ ಬಂಗಾರವನ್ನು ಮೈ ಮೇಲೆ ಹಾಕಿದ್ದಾರೆ ನೋಡು. ನೋಡ ನೋಡ ಕುದುರೆಗೆ ಬಂದ ಯೋಗವೇ. ನೀ ಹೇಳಿದೆಲ್ಲ ಹಾ. ಯಾರು ದೊಡ್ಡವ್ರ ಮನೆ ಕುದುರೆ ಅಂತ ಹೇಳಿ. ಹೌದು. ಆ ದೊಡ್ಡವ್ರ ಹತ್ರ ಉಂಟು ಅನ್ನೋ ಕಾರಣಕ್ಕಾಗಿ ಹಾ. ಅವ್ರ ಮನೆ ಪ್ರಾಣಿಗೆಲ್ಲ ಹಾಕ್ಲಿಕ್ಕೆ ಶುರು ಮಾಡಿದ್ರು ಹೇಗೆ? ಆ ರೀತಿಯಾಗಿರುವಂತಹ ಪದ್ಧತಿ ನಾಡಿನಲ್ಲಿ ಪ್ರಾರಂಭ ಆಯ್ತಾ ಹೇಗೆ? ಅದೇ ತಲೆಬಿಸಿ ಆಗಿದೆ. ಈಗ ನಿನಗೆ ಯಾಕೆ ತಲೆ ಬಿಸಿ ಕುದುರೆಗೆ ಹಾಕಿದ್ರೆ? ಅಲ್ಲ ನೋಡಿದೆ ನಾನು ಹಾಕಿದ್ರಲ್ಲ ಅಂತ. ಆ ರೀತಿಯಾಗಿ ಒಂದು ಅವರಲ್ಲಷ್ಟು ಉಂಟು ಅಂತ. ತೋರ್ಪಡಿಸಿಕೊಳ್ಳುವಂತಹ ಕ್ರಮ ಆಗಿರಬೇಕು. ಆದ್ರೆ ಬಂದಂತಹ ಕುದುರೆ ಹಾ. ದಾಪು ಕಾಲನ್ನು ಇಡುತ್ತಾ ಹೌದಪ್ಪ. ಅತ್ತಿಂದಿತ್ತ ಇತ್ತತ್ತ. ಇತ್ತಿಂದತ್ತ ಹಾ. ಸಂಚರಿಸುವುದಕ್ಕೆ ಪ್ರಾರಂಭಿಸಿದ. ಹೇಗೆ? ಹೇಗೆ? ಹಾ. ಕಾಡಿ ಗತಿಪತಿ ತಾನೆ ಎಂಬಂತಹ ಇದಕ್ಕೆಲ್ಲ ನಾನೇ ಯಜಮಾನ ಎಂಬಂತ. ಸಗಾಢದಿಂದ ಹೌದು. ನಮ್ಮನ್ನ ಹೇಳುವವರಿಲ್ಲ, ಹಾ. ನಮ್ಮನ್ನ ಕೇಳುವವರಿಲ್ಲ, ಹಾ. ನಿಯಂತ್ರಿಸುವವರಿಲ್ಲ ಹಾ. ಎಂಬ ಕಾರಣಕ್ಕಾಗಿ ಹಾ. ಕುದುರೆ ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡುವುದಕ್ಕೆ ಪ್ರಾರಂಭಿಸಿತು. ಅದು ಅದರ ಓಡಾಡು ಸರಿ. ಅದು ಓಡಾಟವನ್ನ ಮಾಡಿದ್ ನೋಡಿದ್ಯಾ? ನೋಡಿ ನಾವು ಮೈಮರೆತವರು ಹೌದು. ಹಾ. ಬಂದ ಕುದುರೆ ಮಾಡಿದ್ದೇನು? ಒಂದಂತ ಕುದುರೆ ಮಾಡಿದ್ದೇನು? ಏನು? ಅದನ್ನು ನೋಡಿ ಮೈಮರೆತವರು ನಾವು. ಹೌದು. ಕುದುರೆ ಹಾಗೆ ಮಾಡ್ಲಿಲ್ಲ. ಆಹಾ. ಅತ್ತಿಂದಿತ್ತ ಇತ್ತಿಂದತ್ತ ಓಡಾಡಿ ಹಾ. ಕೆಡಿಸಿ ತೀವನ ಸಿರಿಯನು. ಹೌದು. ಈ ವನ ಬೆಳೆಸ್ಲಿಕ್ಕೆ ಎಷ್ಟೆಲ್ಲ ನಾವು ಕಷ್ಟಪಟ್ಟಿದ್ದೇವೆ ಗೊತ್ತುಂಟಾ? ಎಷ್ಟು ಗೊಬ್ಬರ ಹಾಕಿದ್ದೇವೆ. ಎಷ್ಟು ನೀವು ಗೊಬ್ಬರ ಹಾಕಿದ್ದೇವೆ, ನೀರು ಬಿಟ್ಟಿದ್ದೇವೆ, ಸಗಣಿ ಹಾಕಿದ್ದೇವೆ, ಮಣ್ಣು ಹಾಕಿದ್ದೇವೆ. ಒಂದೇ ಎರಡ ಅಷ್ಟೆಲ್ಲ ಮಾಡಿ ಬೆಳೆಸಿದ್ದು ಅಲ್ವಾ? ಅದೆಲ್ಲವೂ ಹಾಳು ಮಾಡಿದಂತಾದ್ರೆ. ಆದ್ರೆ ಕುದುರೆ ಹಾಗೆ ಮಾಡ್ಲಿಲ್ಲ. ಆಹಾ. ವನದ ಸೌಂದರ್ಯವನ್ನೇ ಹಾಳು ಮಾಡುವುದಕ್ಕೆ ಮುಂದಾಗ್ತಾ ಇದೆ. ಹೌದು. ಅದಕ್ಕಾಗಿ ಕೇಳ್ತಾ ಇದ್ದೇನೆ. ಹಾ. ಎತ್ತಣ ತುರಗವಿದು ಹಾ. ಪಕ್ಕು ಪೂದೋಟವಂ ಹಂ. ತೊತ್ತಳ ತುಳಿದುದು. ಹೌದು. ವಾಲ್ಮೀಕಿ ಮುನಿರಾಯನೇ ಬೇಳ್ದ ಹಾ. ಯಮಗೆ ನೇಮಿಸಿದೊಡೆ. ಹಾ. ಏನ ನೀನು ಹೇಳ್ದಲ್ಲ ಅಂತ ಹೂ ಆಗ್ತಿದ್ದೆ. ಏನ್ ಅರ್ಥ ಇದ್ರದ್ದು? ಆ ಅರ್ಥ ನಿಂಗೆ ಗೊತ್ತಿರ್ಬೇಕು. ಮತ್ ಹ್ಞೂ ಬಹಳ ತಿಳಿದವ್ರು ಹಾಗೆ ಮಾಡಿದ್ಯಲ್ಲ. ನಾವು ಹಾಗೆ ನೀವು ಒಬ್ಬರೇ ಮಾತಾಡ್ತಾ ಇದ್ರೆ ನಾವು ಹೂ ಆಗ್ತಾ ಇದ್ರೆ ನಿಂಗೇನ್ ಹೇಳ್ತಾರೆ? ಅದಕ್ಕಾಗಿ ನಿಂಗೇನು ಯಾರು ಬೇರೆ ಹುಚ್ಚರು ಹೇಳ್ಬಾರ್ದು ಅಂತ ಹೇಳಿ ನಾವು ಹೂ ಆಗ್ತಾ ಇದ್ದೆ. ಆದ್ರೆ ಇನ್ನೊಬ್ರು ಯಾರು ಹೇಳುವುದಿಲ್ಲ, ಹೇಳಲಿಕ್ಕೆ ನೀ ಗಟ್ಟಿ ಜನ ಅಂತ. ಕಳ್ಳ. ಏ ಹಾಗಲ್ಲ. ಎಲ್ಲಿಂದಲೋ ಬಂದಿರುವಂತಹ ಅಶ್ವ ನಮ್ಮ ಕಾಡನ್ನ ಪ್ರವೇಶ ಮಾಡಿ ಇಲ್ಲಿಯ ಸೊಬಗನ್ನ ಹಾಳು ಮಾಡುವುದಕ್ಕೆ ಮುಂದಾಗಿದೆ. ಹೌದು. ವನದ ನಾಶಕ್ಕೆ ಕಾರಣವಾಗಿದೆ ಅಂತಾದ್ರೆ ಅದು ನಾನು ಹೇಳುದು ಕುದುರೆಗಲ್ಲ. ಕುದುರೆ ಬಿಟ್ಟಿದ್ನಲ್ಲ. ಹೇಳಿದ್ರೆ ಯಾರು ಭೂಪಾಲರು ಅಂತ ಹೇಳಿ. ಭೂಮಿಪಾಲಕ ಬುದ್ಧಿ ಶೂನ್ಯನೇ. ಶೂನ್ಯ ಬುದ್ಧಿಯವನೇ. ಬುದ್ಧಿ ಶೂನ್ಯನೇ, ಶೂನ್ಯ ಬುದ್ಧಿ ಎಲ್ಲ ಸರಿ, ಅದು ಒಂದೇ ಅರ್ಥ ನೀ ಕೊಡ್ತದೆ. ಹೇಳದ್ ನಾ ಹೇಳಿದ್ರೆ ಬೇರೆ ಅಂತ ಆಗುದಿಲ್ಲ ಮನೆಯ. ಅದಕ್ಕೆ ಬೇರೆ ಹೇಳಿದೆ. ಅದಕ್ಕಾಗಿ ಅಲ್ಲೇ ಹಿಂದೆ ಆ ಕಡೆ ಈ ಕಡೆ ಮಾಡು. ಹೌದು. ಆದ್ರೆ ಹಾಗಲ್ಲ. ಆದ್ರೆ ಒಂದು ಕೆಲಸ ಮಾಡುವ. ಕುದುರೆಯನ್ನು ನೋಡಿಕೊಳ್ಳಬೇಕಾದಂತ ಹೊಣೆಗಾರಿಕೆ ಆ. ಇದ್ದದ್ದು ಅವನಿಗೆ. ಹೌದು. ಅವ ಮತಿಹೀನರ ಹಾಗೆ ವರ್ತಿಸುವುದಕ್ಕೆ ಮುಂದಾಗ್ತಾನೆ ಅಂತ ಆದ್ರೆ ಆ. ನಾವು ಸುಮ್ಮನೆ ಇರ್ಬೇಕಾ? ಈಗ ಅವ ಇಲ್ಲ ಹೌದಾ ಕೇಳಲಿಕ್ಕೆ. ಆಹಾ. ಅವನ್ ಕೆಲಸ ಮಾಡುವ. ಹಾ. ನೇರ ಆ ಕುದುರೆ ಹತ್ರ ಹೋಗಿ ಕೇಳುವ. ನೀನು ಯಾಕೆ ಹೀಗೆ ಮಾಡಿದೆ, ನಿನ್ನ ಉದ್ದೇಶ ಏನು, ಅದ್ರ ಹತ್ರ ಕೇಳುವ ನಾವು. ಹೌದು. ಆಗ ಸರಿ ಹೇಳುತ್ತದೆ. ಯಾಕೆ? ನಾನು ಇಲ್ಲಿಂದ ಬಂದದ್ದು, ಹಾ. ನನ್ನನ್ನು ಸಾಕಿದವ ಈತ, ಹಾ. ಹಾಗೆ ನಾನು ಇರುವುದು ಹೀಗೆ ಹಾ. ಅಂದ್ರೆ ಆ ಕುದುರೆ ಭಾಷೆ ಒಂದು ಸರಿಯಾಗಿ ನೀ ಕಲಿತೆ ನೋಡು. ಯಾವ ವಿದ್ಯೆಯನ್ನು ಹೇಳಿಕೊಟ್ಟಂತ ವಿದ್ಯೆಯನ್ನು ಕಲಿತವನಲ್ಲ, ಆದ್ರೆ ಕುದುರೆ ಭಾಷೆ ಕಲಿತಿಯಲ್ಲ. ಅಂದ್ರೆ ಅದಕ್ಕೆ ಮಾತಾಡ್ಲಿಕ್ಕೆ ಬರುದಿಲ್ಲ ಅಲ್ಲ. ನಾವು ಮಾತಾಡೋ ಭಾಷೆ ಅದು ಮಾತಾಡ್ತದ. ಒಂದು ವಿಷಯ ಎಂತ ಮಾಡುದು ಈಗ? ಈಗ ಎಂತ ಮಾಡುವುದು? ಹಾ. ನಾನೇ ಹೇಳ್ತೇನೆ. ಹಾ. ಕುದುರೆಯನ್ನು ನಿಯಂತ್ರಿಸಬೇಕು. ಹಾ. ಹೇಗೆ? ಹೇಗೆ? ಆ ಕುದುರೆಯನ್ನು ಮೊದಲು ಬಂಧಿಸಬೇಕು, ಕುದುರೆಯನ್ನು ಕಟ್ಟಬೇಕು. ಕಟ್ಟಬೇಕು. ಆಮೇಲೆ ಆ ಕುದುರೆಯನ್ನು ಕಟ್ಟಿ ಹಾ. ಕುದುರೆಯ ಹಣೆಯ ಆಮೇಲೆ ಮೇಲೆ ಏನೋ ತೂಗಾಡ್ತಾ ಉಂಟಪ್ಪ ಹೀಗೆ. ಅದು ಏನು ಎಲ್ಲ ವಿಚಾರವನ್ನ ಹಾ. ಸಂಗ್ರಹಿಸಿ ನನ್ನಲ್ಲಿ ನೀನು ಬರಬೇಕು. ಅಡ್ಡಿಲ್ಲ. ಎಲ್ಲೋಗೆ? ಇನ್ನೊಂದು ಎಲ್ಲಿ ಹೋಗು? ಈ ಲೇಖನ ನೋಡಿದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರೋ ದೊಡ್ಡ ಕುದುರೆ ಇನ್ನೆಷ್ಟು ದೊಡ್ಡ ಇತ್ತು ಏನೋ. ಅದಲ್ಲ ನೀ ಹೇಳಿದ ಹಾಗೆ ಕುದುರೆಯನ್ನ ನಿನ್ನ ಉತ್ತರ ಕ್ರಿಯೆಯಲ್ಲಿ ಕಟ್ಟಿದ್ದೇವೆ. ಮತ್ತೆ ನಿನ್ ಜೊತೆ ಇದ್ರೆ ನಾನು ಉತ್ತರ ಕ್ರಿಯೆ ಆಗೋದು ಬಿಟ್ರೆ ಬೇರೆ ಅಲ್ಲ. ಅಲ್ವೋ ಹಗ್ಗ ಇರ್ಲಿಲ್ಲ ಮರ ನಿನ್ನ ಹೆಗಲ ಮೇಲೆ ಇತ್ತಲ್ಲ. ಉತ್ತರೀಯ ಅದರಿಂದ ಬಾಳೆ ಮರ ಕಟ್ಟಕ್ಕೆ ಬಂದಿದ್ದೇನೆ. ಎಲ್ಲಿ? ಬಾಳೆ ಮರಕ್ಕೆ.
ಒಳ್ಳೆ ಬುದ್ಧಿವಂತ ನೀನು. ಏನು ಆಗ ಬಾಳೆ ಮರ ಕಟ್ಟಿ ಹಾಕಿದ್ರೆ ಮತ್ತೆ ಕುದುರೆ ಬಿಡಿಸ್ಕೊಂಡು ಹೋಗುವುದಿಲ್ವೇನ ಮಾರಾಯ? ಎಂತ ಮಾತಾಡ್ತೆ ಮಾರಾಯ? ನೀ ಎಂತ ಮಾತಾಡುವುದು? ಬಾಳೆ ಮರ ಕಟ್ಟಿದ್ರಿಂದ ಕುದುರೆ ಬಿಡ್ಸ್ಕೊಂಡು ಹೋಗ್ತದೆ ಅಂತ ಹೇಳುದಾ? ಹೌದಾ? ನೀನೇ ಹೇಳಿದೆ ಹೇ. ದೊಡ್ಡವ್ರ ಮನೆ ಕುದುರೆ ಅಂತ ಹೇಳಿಲ್ವಾ? ಹೌದು. ದೊಡ್ಡವ್ರ ಮನೆ ಕುದುರೆ ಅಂದ್ಮೇಲೆ ದೊಡ್ಡವರಿಗೆ ಎಷ್ಟು ಮರ್ಯಾದೆ ಇರ್ತದೋ ಅವ್ರು ಸಾಕಿದ ಪ್ರಾಣಿಗೂ ಅಷ್ಟೇ ಮರ್ಯಾದೆ ಇರ್ತದೆ. ನಾವು ಯಾವ ಮರ ಕಟ್ಟಿ ಹಾಕಿದ್ದೇವೆ ಅಂತ ಅಲ್ಲ, ಕಟ್ಟಿ ಹಾಕಿದ್ರೆ ಹೇಳುವುದೇ ಮರ್ಯಾದೆ. ಅದಕ್ಕೆ ಇನ್ನೊಂದು ಕೇಳು, ಈಗ ಈ ಪ್ರಾಣಿಗಳಿಗೆಲ್ಲ ಮೂಢನಂಬಿಕೆ ಅಂತ ಇರ್ತದೆ. ಏನ್ ಮೂಢನಂಬಿಕೆ? ಉದಾಹರಣೆಗೆ ಒಂದು ಕರುವಿನ ಕುತ್ತಿ ಹಗ್ಗ ಹಾಕಿ ಮರದ ಹತ್ರ ತಕೊಂಡು ಹೋಗಿ ಹೀಗೆ ಮಾಡು, ಅದು ಲೆಕ್ಕ ಏನು? ನಾನು ಕಟ್ಟಾಕಿದ್ದಾರೆ ನಾ ಹೋಗ್ಬಾರ್ದು ಅಂತ. ಮತ್ತೆ ನಾವು ಬಿಡಿಸಿದಾಗ ಮಾಡದೇ ಇದ್ರೆ ಅದು ಹೋಗುವುದೇ ಇಲ್ಲ. ಇದು ಪ್ರಾಣಿ ಮೂಢನಂಬಿಕೆ. ಯಾವುದ್ರಲ್ಲಿ ಕಟ್ಟಿ ಹಾಕಿದ್ದೇವೆ, ಯಾವ ಮರ ಏನೂ ಪ್ರಶ್ನೆ ಅಲ್ಲ, ಕಟ್ಟಿ ಹಾಕಿದ್ದೆ ಎನ್ನುವುದೇ ಪ್ರಶ್ನೆ. ಗುರುಗಳು ಹೇಳಿಕೊಟ್ಟು ಒಂದು ವಿದ್ಯೆಯೂ ಕಲಿಯಲಿಲ್ಲ. ನನಗೆ ಹಾಗೆ ಅದು ಉಳಿದದ್ದು ಯಾವ ವಿದ್ಯೆಯೂ ಕಲಿಯಲಿಲ್ಲ. ನನ್ನ ಗುರುಗಳು ಹೇಳ್ಕೊಡುವ ತಲೆಗೆ ಹೋಗುವುದಿಲ್ಲ. ಹಾಗಾಗಿ ಅದ್ರ ಹಣ ಮೇಲೆ ಲೇಖನ ಇತ್ತು, ಬಿಡಿಸ್ಕೊಂಡು ತಂದಿದ್ದೇನೆ. ಲೇಖನವನ್ನು ಬಿಡಿಸಿ ತಂದಿದ್ದಿ? ಹೌದು. ಹಾಗಿದ್ರೆ ಇನ್ನೊಂದು ಮಹತ್ತರವಾಗಿರುವಂತಹ ಹೊಣೆಗಾರಿಕೆ ನಿನಗೆ. ಯಾರು ಲೇಖನ ತಂದಿದ್ದಾರೋ ಅವರೇ ಲೇಖನದಲ್ಲಿ ಇದ್ದ ವಿಚಾರವನ್ನು ಓದಿ ಹೇಳಬೇಕೀಗ. ಇಷ್ಟೊತ್ತು ಯಜಮಾನಿಕೆ ಮಾಡಿದಾಗಲ್ಲ, ಈ ವಿಚಾರ ಓದಿ ಹೇಳೀಗ. ಯಾರ? ನೀನೇ. ಇಲ್ವಾ? ನಾನು ಓದ್ತಿದ್ದೆ, ಆದ್ರೆ ವಿಚಾರ ಮಾಡು, ನಾನು ಒಂದೊಂದು ತರಗತಿಯಲ್ಲಿ 4 ವರ್ಷ ಕೂತು ಅಭ್ಯಾಸ ಮಾಡಿದವ, ಅಂದ್ರೆ ಹೆಚ್ಚಿನ ಅಭ್ಯಾಸ ಮಾಡಿದವ ಅಂತ. ಈ ಹೆಚ್ಚಿನ ಅಭ್ಯಾಸ ಮಾಡಿದ್ರೆ ಓದ್ಬೇಕು ಅಂತ ಆದ್ರೆ ಕನಿಷ್ಠ ಪಕ್ಷ ಆನೆ ಹಣೆ ಮೇಲೆ ಆದ್ರೂ ಇರ್ಬೇಕು. ಇದು ಕುದುರೆ ಹಣೆ ಮೇಲೆ ಇರುವುದರಿಂದ ನನ್ನಂತರ ಓದು ಸರಿಯಲ್ಲ. ನೀನ್ ನಮ್ಮಲ್ಲಿ ಸಣ್ಣವ, ನೀನೇ ಓದು. ನಾವು ಓದುದಿಲ್ಲ. ನಿನ್ನ ಹಾರಿಕೆ ಉತ್ತರವೂ ಬೇಡ, ನಿನಗ್ ಓದ್ಲಿಕ್ಕೆ ಬರುವುದಿಲ್ಲ ಅಂತ ಒಪ್ಕೋ. ಏನು ನಮ್ಮಲ್ಲಿ ಬಹಳ ಹಾರಿಸುವುದಲ್ಲ. ನಂಗೆ ಬರುದಿಲ್ಲ, ನಿಂಗೆ ಬರ್ತದ? ನನಗೆ ಬರ್ತದ? ಹೌದಾ? ನೀವು ಓದಾ? ನಾ ಓದುದಿಲ್ಲ ಮರ. ಎಂತದ? ಯಾವ ಅಕ್ಷರದಲ್ಲಿ ಉಂಟು ಹೇಳು? ಇದು ಯಾವ ಅಕ್ಷರ? ಗುರುಗಳು ನಮ್ಗೆ ಯಾವ್ದನ್ನ ಹೇಳಿಕೊಡು? ನಮ್ಮ ಸಂಸ್ಕೃತ ಹೇಳ್ಕೊಟ್ಟಿದ್ದಾರೆ, ಎಲ್ಲ ಹೇಳ್ಕೊಟ್ಟಿದ್ದಾರೆ. ಇದು ಸಂಸ್ಕೃತದಲ್ಲೇ ಇದೆ. ಆಗ ನಾವು ಓದುದಿಲ್ಲ, ಲೇಖನ ಬರೆದಿದ್ದಾರೆ. ಕನ್ನಡ ಮಾತ್ರ ಓದುದು. ಹೌದಾ? ನಾವೆಲ್ಲ ಭಾಷೆ ತಿಳಿದಿದ್ದೇವೆ. ಓದೋದು ಇದ್ರಲ್ಲಿ ಓದ್ಬೇಕಲ್ಲ ಮಾರಾಯ. ತರಣಿ ವಂಶಜ ರಾಮ ಧರಣಿಯೋಳಿ ಸೀಮಾ. ಧರಣಿ ವಂಶಜ ರಾಮ ಧರಣಿಯೋಳಿ ಸೀಮಾ. ತುರಗಮೆ ತವ ಮಾರ್ಪನೋ, ತುರಗಮೆ ತವ ಮಾರ್ಪನೋ. ಪರಮ ವಿಕ್ರಮಿಗಳು ಹರಿಯನ್ನು ಬಂಧಿಸಿ ಸುಖವನ್ನು ಕೊಡಬಹುದು. ನನಗಾಗಿ ನಡೆವರು ಕನಕಾದಿಗಳ ಕೊಟ್ಟು ಮಣಿಯದು ಕಾಲಗಳು. ತಣಿಸದೆ ಪೊರೆವನು ರಣಗದೀಶ ಕಣಿಸುವ ಬಿಂದಗಳು. ಪುಣ್ಯಾತ್ಮ, ನಿನಗೇನಾಯ್ತು? ನನಗೆ ಸಿಟ್ಟು ಬಂದದ್ದು ಈಗ. ಲೇಖನ ಓದ್ದವನು ಹಾರ್ಲಿಕ್ಕೆ ಶುರು ಮಾಡಿದೆಲ್ಲ, ಏನಾಯ್ತು ನಿಂಗೆ? ಹಾರಲೇಬೇಕಾದಂತ ಪ್ರಮೇಯ ಒದಗಿ ಬಂತಲ್ಲ. ಕಾರಣ? ಲೇಖನ ಓದಿದಾಗ ಅರ್ಥ ಮಾಡಿಕೊಂಡದ್ದು ಹೀಗೆ. ಹೇಗೆ? ಮಾರಿತೆ ಪೌರುಷರಾಮಗೆ. ಅದು ನನಗೆ ಅರ್ಥ ಆಗಲಿಲ್ಲ. ಲೇಖನದಲ್ಲಿ ಏನುಂಟು ಮರೆಯ? ಲೇಖನದಲ್ಲಿ ಇದ್ದ ವಿಚಾರವೇ ಹಾಗೆ. ಹೇಗೆ? ತರಣಿ ವಂಶಜ ರಾಮ ಧರಯಳು ನಿಸ್ಸೀಮ ತುರಗಮೇದವ ಮಾಲ್ಪನು. ಮಾಡ್ಲಿ ನಮಗೇನು? ಏನು ಮಾಡ್ಲಿ ನಮಗೇನು? ನಮಗೆ ಆದದ್ದೀಗ ಒಂದಂತಹ ಬ್ರಹ್ಮಹತ್ಯ ದೋಷದ ನಿವಾರಣೆಗೋಸ್ಕರವಾಗಿ ಅಶ್ವಮೇಧವನ್ನು ಕೈಗೊಂಡನಂತೆ. ಕೈಗೊಳ್ಳಿ. ಅದರ ನಿಮಿತ್ತವಾಗಿ ಪೂಜಿಸಿ ಬಿಟ್ಟಂತ ಅಶ್ವ ಇದಂತೆ. ಇದಾ? ಹೌದು. ಈ ಅಶ್ವವನ್ನ ಯಾರಲ್ಲಿ ಬಲ ಇದೆಯೋ ಅವರು ಬಂಧಿಸಬೇಕು, ದುರವನ್ನ ಕೊಟ್ಟು ವಿಜಯವನ್ನ ಸಂಪಾದಿಸಬೇಕು. ಬಲ ಇಲ್ದಿದ್ದವರು ಯಾರಲ್ಲಿ ಬಲುಪಿಲ್ಲವೋ ಅವರು ಕಪ್ಪ ಕಾಣಿಕೆಯನ್ನ ಕೊಟ್ಟು ಅಶ್ವದ ಬೆಂಗಾವಲಿಗಾಗಿ ಬಂದಿರುವಂತಹ ಶತ್ರುಘ್ನಲ್ಲಿ ಮಣಿಯಬೇಕಂತೆ.
ಯಮಲ ಹೀಗೆಲ್ಲ ಉಂಟಾ? ಹೀಗೆ ವಿಚಾರ ಇದೆ. ನಮಗೇನು ಗೊತ್ತಿಲ್ಲದೆ ಮೊದಲು ಕುದುರೆ ಕಟ್ಟಿ ಆಯ್ತು ನಾವು. ಹಾ. ಕುದುರೆ ಕಟ್ಟಿದ ಮೇಲೆ ಓದುತ್ತಲ್ವಾ? ಹೌದು. ಒಂದು ಕೆಲಸ ಮಾಡುವ, ನಮಗೆ ಇದಕ್ಕೆ ಯಾವ ಸಂಬಂಧ ಇಲ್ಲ, ಕುದುರೆಯನ್ನು ಬಿಡುವ, ಆ ಲೇಖನವನ್ನು ಬಿಸಾಡ್ಬಿಡುವ. ಏ, ಏನು ಮಾತಾಡ್ತಾ ಇದ್ದೀಯ? ಹೌದಾ? ಕುದುರೆ ಕಟ್ಟಿದ್ದು ಹೌದು. ಹಾ. ಈಗ ಲೇಖನ ಓದಿದಾಗ ಹಾ. ನಿರ್ಣಯವನ್ನ ನಾನೀಗ ಹಾ. ತೆಗೆದುಕೊಂಡಿದ್ದೇನೆ. ಹೇಗೆ? ಸಾಮಾನ್ಯ ತಲವೇ ಅಲ್ಲ, ಮತ್ತೆ ನಾವು ಅಶ್ವವನ್ನು ಕಟ್ಟಿ ಆಗಿದೆ. ಹಾ. ಇದರಾಗಿ ಬರುವಂತ ಶತ್ರುಘ್ನ ಏನು ಎಷ್ಟು ಹೇಳುವುದನ್ನ ಹಾ. ನಾನು ನೋಡ್ತೇನೆ. ಯಾ ಮಾರಾಯ. ದರೆಯಲ್ಲಿ ಅವರೊಬ್ಬರೇ ವೀರರಲ್ಲ, ಹಾ. ನಮ್ಮಲ್ಲಿಯೂ ವೀರತ್ವ ಇದೆ. ಷಂಡತ್ವ ಆವರಿಸಲಿಲ್ಲ. ಹಾ. ಆ ಕಾರಣಕ್ಕಾಗಿ ಹಾ. ನಾವು ಎಷ್ಟು ಹೇಳುವುದನ್ನ ತೋರ್ಬೇಕು ಅಂತಾದ್ರೆ ಯುದ್ಧದಲ್ಲೇ. ಪುಣ್ಯಾತ್ಮ, ಎಂತ ಮಾತಾಡ್ತಿದ್ದೆ ನೀನು? ಯಾಕೆ? ಈಗ ಗುರುಮಠದಲ್ಲಿ ಇದ್ದವ್ರ ಪೈಕಿಯೊಳಗೆ ದೊಡ್ಡವ ಅಂದ್ರೆ ನಾನು, ಹಾ. ಇದ್ದವ್ರ ಪೈಕಿಯಲ್ಲಿ ಸಣ್ಣವ ಅಂದ್ರೆ ನೀನು. ಹಾ. ನಾನು ಇದ್ರ ಬಗ್ಗೆ ಮನಸ್ಸು ಮಾಡಿದ್ರೆ ಸುಮ್ಮನಿದ್ದೆ. ನೀ ಸಣ್ಣವ ದೊಡ್ಡ ಮಾತಾಡ್ತೀಯಲ್ಲ ಮಾರಾಯ, ನಿನಗೆ ಬೇಕಿತ್ತ ಇದಲ್ಲ? ಅದು ಕೆಲವೊಮ್ಮೆ ಹಾಗೆಯೇ. ಬರುವರಲ್ಲಿ ಎಂತವ್ರು ಲೇಖನದಲ್ಲಿ ಉಂಟು ಹೌದಾ? ಹಾ. ಎಲ್ಲ ಮೀಸೆ ಹೊತ್ತು ಹೊಂತಕಾರಿಗಳು, ಪರಾಕ್ರಮಿಗಳು. ನಾವೆಲ್ಲ ಯಾರು? ಯಾರು? ನಾವು ಬ್ರಾಹ್ಮಣರ ಮಕ್ಕಳು. ನಾವು ಯಾವತ್ತು ಪೆಟ್ಟಿಗೆಲ್ಲ ಮನಸ್ಸು ಮಾಡಬಾರ್ದು. ಹಾಗಂತ ನಾವು ಮಾತಾಡಿಯೇ ಮಾತಿನ ಪೆಟ್ಟಲ್ಲೇ ಹೊಡಿಬೇಕು ಬಿಟ್ರೆ ಕೈ ಎತ್ತಿ ಪೆಟ್ಟು ಮಾಡಬಾರ್ದು. ನಮ್ಮ ಸ್ವಭಾವ ಅದಲ್ಲ. ಸುಮ್ಮನೆ ರಗಳೆ ಬೇಡ, ಕುದುರೆ ಬಿಡಿಸಿ ಬಿಡು. ಹಾ. ಕುದುರೆ ಬಿಡುವುದಾ? ಹಾ. ಬಿಡುವಂತ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾರು ಬರ್ತಾರೆ ಎಂಬ ಕಾರಣಕ್ಕಾಗಿ ನಾನು ಯುದ್ಧವನ್ನು ಮಾಡ್ತೇನೆ ಅಂತ ನೀನು ತಿಳಿದು ಬೇಡ. ನಾ ಒಬ್ಬನೇ ಆದ್ರೂ ಯುದ್ಧ ಮಾಡುವುದೇ. ದೇವ್ರೆ, ಏನ? ಮರ್ಯಾದೆ ಪ್ರಶ್ನೆ ಮಾರಾಯ. ಹಾ. ನೀವು ಒಬ್ಬನೇ ಹೋರಾಟ ಮಾಡ್ತೇ ಅಂದಾಗ ನಾನು ಸುಮ್ಮನಿದ್ರೆ ನನಗೆ ಮರ್ಯಾದೆ ಇಲ್ಲ ಅಂತ ಆಗ್ತದೆ. ನೋಡು, ಆಲೋಚನೆ ಮಾಡು ಇನ್ನಾದ್ರು. ಒಂದು ಕೆಲಸ ಮಾಡುವ, ಒಂದು ಮಾತಿಲ್ಲವೇ? ಏನು? ಉಪ್ಪಿಟ್ಟಿನಲ್ಲಿ ಬಲ ಉಂಟು ಎನ್ನುವ ಹಾಗೆ. ಹೌದು, ಪ್ರತಿನಿತ್ಯವೂ ನೀ ಅದನ್ನು ತಿಂದೇ ನಿನ್ನ ಬಲವನ್ನು ತೋರಿಸಿದೆ ಬಿಟ್ರೆ ಅಲ್ವಾ? ಎಲ್ಲ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವಂತ ತೋರಿಸ್ಲೇಬೇಕು ನಾವೀಗ. ಹಾಗೆ ಕುದುರೆ ಕಟ್ಟಿದ್ದೇವೆ, ಬಿಡಿಸು ಪ್ರಶ್ನೆ ಇಲ್ಲ. ಯಾರೇ ಬರಲಿ ನೋಡಿಕೊಳ್ಳುವ. ಲವರು ಹವಗನವಾಗಿರೆ, ಲವರು ಹವಗನವಾಗಿರೆ, ಕಾಪಿಗಳೈ ತಂದು ನುಡಿಸಿದ ನಗುನುಡಿಗಳಿಂದ. ರಾಮಂ ಲೋಕಾಭಿರಾಮಂ ರವಿಶಶಿನೇನಂ ಕೋಟಿ ಸೂರ್ಯ ಪ್ರಕಾಶಂ ದಿವ್ಯಂ ದಿವ್ಯಸ್ತ್ರಪಾಣಿಂ ಶರಮುಖ ಸರದಿಂ ಚಾರು ಕೋದಂಡಾಸ್ತಂ ಕಾಲಂ ಕಾಲಾಗ್ನಿ ರುದ್ರಂ ರಿಪುಕುಲ ದಹನಂ ಭೀಮಂ ಭೀಮಟ್ಟಾಸಂ ಸಕಲ ಭಯಹರಂ ರಾಮಚಂದ್ರಂ ಭಜೇಹಂ ರಾಮಚಂದ್ರಂ ಭಜೇಹಂ. ಮಾಧವನೇ ಮಾನವನಾಗಿ ಅಯೋಧ್ಯೆಯಲ್ಲಿ ಹುಟ್ಟಿದ್ದಾನೆಂತೇಳಿ ಋಷಿಮುನಿಗಳು ಹೇಳಿದ್ದನ್ನೆಲ್ಲ ನಾವು ಕೇಳಿದ್ದೇವೆ. ಅಂತ ಪರಮ ಪವಿತ್ರವಾದಂಥ ಅಯೋಧ್ಯೆಯಲ್ಲಿ ಜನ್ಮ ತಾಳಬೇಕಾದ್ರೆ ಪೂರ್ವ ಜನ್ಮದ ಪುಣ್ಯದ ಫಲ ಬೇಕು ಅಂತೇಳಿ ಹಿರಿಯರು ಹೇಳಿದ ಮಾತು ನಮಗೆ ಈಗಲೂ ನೆನಪಾಗುತ್ತಾ ಇದೆ. ಶತ್ರುಘ್ನ ದೇವರ ಜೊತೆಯಲ್ಲಿ ಕುದುರೆಯ ಬೆಂಗಾವಲಿಗಾಗಿ ನಾವು ಬಂದವರು. ಕುದುರೆ ಮೇಯ್ತಾ ಮುಂದೆ ಹೋಗುತ್ತಾ ಉಂಟು. ರಾಮನಾಮ ಸ್ಮರಣೆಯಿಂದ ದೇಹದಲ್ಲಿ ಯಾವುದೇ ಆಯಾಸಗಳಿಲ್ಲ, ಯಾವುದೇ ಜಂಜಡಗಳಿಗೆ ಈ ಶರೀರ ಒಳಗಾಗುವುದಿಲ್ಲ. ಆದರೂ ನಡೆದು ಬಹಳಷ್ಟು ದಣಿದರಿಂದ ಕಣ್ಣುಗಳು ಯಾಕೋ ಮುಚ್ಚಿ ಹೋದವು. ಇದ್ದಕ್ಕಿದ್ದಾಗೆ ಕುದುರೆ ಕಾಣದಾಯಿತು. ಅರಸುತ್ತಾ ಇಲ್ಲಿಯವರೆಗೆ ಬಂದೆ. ಅಂದ್ರೆ ಬೇರೆ ಬೇರೆ ಭಾಷೆಯನ್ನು ಒಂದು ಕಾಗದದಲ್ಲಿ ಬರೆದು ಅದನ್ನು ಸುಟ್ಟು ಬೂದಿ ಮಾಡಿ ಅರ್ಧ ಕುದುರೆಗೆ ಕುಡಿಸಿದ್ದೇನೆ, ಅರ್ಧ ನಾನು ಕುಡಿದಿದ್ದೇನೆ. ಕುದುರೆ ಎಲ್ಲಾದರೂ ಆಪತ್ಕಾಲದಲ್ಲಿ ಸಿಕ್ಕಾಕಿಕೊಂಡಾಗ ಇಂಥ ಗೌಪ್ಯವಾದಂಥ ಭಾಷೆ ಕುದುರೆಗೆ ಮಾತ್ರ ಅರ್ಥ ಆಗುದು. ಉಕ್ಕರದಾಸನ ಕಟ್ಟೆ ಬರ್ಕಸನೆ ಕಲ್ಲುಗುಂಡಿ ಉಕ್ಕಡಮ್ಮ ತಸಿಲಾಗನ ಶಿವಾನಂದ ಮಾನಿ ಉಗ್ರಗೊಬ್ಬ ಮಾನಿ ಒಡೆ ಬಗ್ಗೆ ಬರ್ತನವ ನಿಮ್ಮ ಕರಿತಾರೆ ಮತ್ತೆ ಹೋಗಿ. ನೀನು ಬಾಬಾ ಮತ್ತೆ ಹೀಗೆ ಮಾಡಬೇಡ, ಹೀಗೆ ಮಾಡು. ನೀನೇನು ಹೀಗೆ ಮಾಡ್ಲಿಕ್ಕೆ ನಕ್ಕುಳವ ಎರೆಹುಳವ? ಮತ್ತೆ ಹೀಗೆ ನಿನ್ನನ್ನು ಸೂಚನೆಯಿಂದ ಕರೆದದ್ದು ಇಲ್ವಾ? ಹೋಗುತ್ತೆ. ನಾವು ಕರೀತಿದ್ದೆ ಮಾರಾಯ. ಅರ್ಧದವನ? ಅದೇ ನೋಡುವ, ಯಾರು ಕರೆಯೋರೇ ಇಲ್ಲ. ಆ ಮಟ್ಟಿಗೊಂದು ಕರ್ದ ಪುಣ್ಯಾತ್ಮ ಇವ. ಮುಂದೆ ಬಾ ಅಂತ ಕರೆದವನು ನಿನ್ನ ಜೀವನದಲ್ಲಿ ನಾನೇ ಪ್ರಥಮ ಬಿಟ್ಟರೆ ಬೇರೆ ಯಾರಿಲ್ಲ. ಅದೇ ಹೌದೌದು, ಆ ಮಟ್ಟಿಗೆ ಅಡ್ಡಿಲ್ಲ. ಪುಟ್ಟ ಗುಂಡಪ್ಪ ಗುಂಡಪ್ಪನ ನೀನು ಅದಪ್ಪ. ಒಳ್ಳೆ ಗುಂಡು ಇಲ್ಲಿ ಗುಂಡುವಾಣಿ. ಹಾಗೆ ಗುಂಡುವಾಣಿ. ಇಲ್ಲಿ ಯಾವ್ದಾದ್ರು ಒಂದು ಕುದುರೆಯನ್ನು ನೋಡಿದ್ದೀರಾ? ಎಂತಕ್ಕೆ ಎಂತಕ್ಕೆ ಕುದುರೆಯನ್ನು ನೋಡಿದ್ಯಾ? ನೋಡಿದ್ರೆ ಅದು ಎಲ್ಲಿಂಟು? ಅಲ್ಲುಂಟು. ನಮ್ಮ ಕುದುರೆ ಅದು.
ನಿಮ್ ಕುದುರೆಯ? ಹೌದು. ನೀವ್ಯಾರ? ಓ, ನೀವ್ಯಾರ? ನಾನು ಕುದುರೆಯ ಬೆಂಗಾವಲಿಗಾಗಿ ಬಂದವ. ಇಷ್ಟೊತ್ತು ಎಲ್ಲಿ ಹೋಗಿದ್ದೆ? ಒಂಚೂರು ಕಣ್ಣ ಆಯಾಸ ಆಯ್ತು, ಹಾಗೆ ಮರದ ಬುಡದಲ್ಲಿ ಹಾ, ಶರೀರವನ್ನು ಒರಗಿಸಿ ನಾನು ಸ್ವಲ್ಪ ಕೂತಿದೆ. ಅಂದ್ರೆ ಕುದುರೆ ಕಾಯ್ತಿದ್ದವ್ ನೀನು. ಹೌದು. ಕುದುರೆ ಈ ಕಡೆ ಬಂತು, ಹಾ. ನಿಂಗೆ ಗೊತ್ತಾಗ್ಲಿಲ್ಲ. ಇಲ್ಲ. ನೀ ಕಾಯುವುದೇ ನಿದ್ದೆ ಮಾಡ್ಲಿಕ್ಕೆ ಬಂದದ್ದು ನೀನ? ಅಲ್ಲ ಅಲ್ಲ ಅಲ್ಲ, ಕಾಯ್ತಾ ನಿದ್ದೆ ಬಂದದ್ದು. ಹೌದಾ? ಹಾ. ಓಹೋ. ನಿದ್ದೆ ಮಾಡ್ಲಿಕ್ಕಾಗಿಯೇ ಬಂದವನಲ್ಲ. ಅಲ್ಲ ಅಲ್ಲ ಅಲ್ಲ. ಆದ್ರೆ ನಿದ್ದೆ ಬಂತು. ಹಾ. ಆ ಕುದುರೆ ಎಲ್ಲಿ ಉಂಟು ಅಂತಲ್ಲ? ಹೌದು. ಆ ಕುದುರೆ ನೋಡಿದ್ದೀರಾ? ಹೌದು. ಅದು ಎಲ್ಲಿ ಉಂಟು? ಹಾ. ಹೇಗೆ ಉಂಟು ಅಂತ ನೋಡಿದ್ದೀರಾ? ಆ ಕುದುರೆ ಹೋದ? ಹಾ. ಹೌದು. ಅದನ್ನಲ್ಲಿ ಯಾರು ಕಟ್ಟಿದ್ಯಾರು? ಕಟ್ಟದ್ದೋ ಯಾರ ಗೊತ್ತಿಲ್ಲ. ಹಾ? ಯಾರ ಗೊತ್ತಿಲ್ಲ. ಹಾಗಾದ್ರೆ ಹೇಗೆ ಅದು ಬಂಧಿಸಲ್ಪಟ್ಟಿದೆ? ಕಟ್ಟಿದ್ದೇವೆ, ಹಾಗೆ ಬಂಧಿಸಲ್ಪಟ್ಟಿದೆ. ಕಟ್ಟಿದ್ಯಾರು? ಗೊತ್ತಿಲ್ಲ. ಯಾರು ಕಟ್ಟಿಯುವುದು? ಯಾರು ಯಾರು ಕುದುರೆ ಕಟ್ಟಿದ್ದಾರೆ? ಯಾರು ಜೋರ್ ಮಾತ್ರ ಮಗ. ಯಾರು ಕುದುರೆ ಕಟ್ಟಿದ್ದಾರೆ? ಯಾರು ಕುದುರೆ ಕಟ್ಟಿದ್ದಾರೆ? ಈಗ ಅವ ಚೋರ ಆದ್ರೆ ನಾನೇ ಮುಂದೆ ಹೋಗ್ಬಿಟ್ಟು ನೀ ಮುಂದೆ ಬರೋದು ಬೇಡ. ಬೇಡ, ನಾನು ನೋಡ್ಕೊಳ್ತೇನೆ. ಹಾ. ಕುದುರೆ ಕಟ್ಟಿದ್ಯಾರು? ನಾವೇ ಕಟ್ಟದ್ದು, ನಾವಂದ್ರೆ ಎಲ್ಲ ಸೇರಿ. ಹೌದು. ಮಾಡಿದೆ. ತುಂಡನಾದೆಯ ಎಲೆಮಾಡಿ ನಿನ್ನ ಆದ್ರೆ ಕುದುರೆಯನ್ನು ಕಟ್ಟಿದ್ದೀರಲ್ವೇ? ಹೌದು. ಬ್ರಾಹ್ಮಣರ ಮಕ್ಕಳಾದಂತ ನೀವು ಮಾಡಬೇಕಾದ ಕೆಲಸ ಏನು? ಕಾಡಿಗೆ ಹೋಗಿ ಸಮೀಗೆಯನ್ನು ದರ್ಬೆಯನ್ನು ತರಬೇಕಾದದ್ದು. ದೇವರ ಕೋಣೆಯಲ್ಲಿ ಕೂತ್ಕೊಂಡು ಗಂಟಾಮಣಿಯನ್ನು ಬಾರಿಸುತ್ತಾ ಆರತಿ ಎತ್ತಬೇಕಾದಂತ ನೀವು ಕ್ಷತ್ರಿಯರು ಮಾಡಬೇಕಾದ ಕೆಲಸವನ್ನು ನೀವು ಮಾಡಿದಿರಲ್ಲ ಮಕ್ಕಳೇ. ಆ ಕುದುರೆಯ ಹಣೆಯಲ್ಲಿರುವ ಲೇಖನವನ್ನು ಓದಿದ್ದೀರಾ? ಓದಿದ್ದೇವೆ. ಅದ್ರಲ್ಲಿ ಏನಂತ ಬರೆಯಲ್ಪಟ್ಟಿದೆ? ಏನೋ ಬಲ್ಪುಳ್ಳವರು ಕತ್ತಬೇಕು. ಮುಂದಿನ ವಾಕ್ಯವನ್ನು ನೋಡಲಿಲ್ಲ ನೀವು. ವೀರ ವಿತರಣ ಶೂರ ವಿಜಯ ಸದ್ಗುಣ ಸಾರ ಸಾರ ಸಾಂಬಕ ಧೀರ ಶರದಿ ಗಂಭೀರ ಮಣಿ ಮಗುಟ ತಟಕಟಿತ ವೈರಿಗಳೆಂಬ ಪದಗಜಗಳ ಗುಂಪಿಗೆ ಸಿಂಹ ಸದೃಶನಾಗಿಯೂ ಸುರ ನರ ಉರಗರಿಂದ ಮಾನ್ಯತೆ ಗಳಿಸುವವರು ಶರದಂತೆ ಗಂಭೀರನಾಗಿರುವಂತ ಶ್ರೀರಾಮನಿಂದ ಬಿಡಲ್ಪಟ್ಟಂತ ಕುದುರೆ. ಬಲ್ಪುಳ್ಳ ಭಟರು ಕಟ್ಟಿ ಕಾದಾಡತಕ್ಕದ್ದು. ನಿಮ್ಮಲ್ಲಿ ಎಷ್ಟು ಬಲ್ಪ್ ಉಂಟು ಮಕ್ಕಳೇ? ನಾವು ಕಟ್ಟಿದ್ದೇವೆ, ಗೊತ್ತಾಗೋದು ನಿನಗೆ? ಕಟ್ಟಿದಲ್ಲಿ ಲೆಕ್ಕ ಹಾಕ್ಬೇಕಿತ್ತು. ಇಷ್ಟು ಉಂಟು ಅವ್ರ ಹತ್ರ ಅಂತೇಳಿ. ಹೌದಾ? ಹಾಗಾದ್ರೆ ಕೇವಲ ಅದು ಕುದುರೆ ಮಾತ್ರ ಅಲ್ಲ, ಅದರ ಬೆಂಗಾವಲಿಗೆ ಬೇಕಾದಷ್ಟು ಸೈನ್ಯಗಳೆಲ್ಲ ಬಂದಿದೆ. ಹೌದಾ? ಸಾಮಾನ್ಯ ಮಕ್ಕಳಾದ್ರೆ ನಿಮ್ಮನ್ನು ಏನು ಅಂತ ತಿಳಿಬಹುದಿತ್ತು. ಆದ್ರೆ ಈ ಆಶ್ರಮದಲ್ಲಿರುವ ಮಕ್ಕಳು ಬುದ್ಧಿವಂತರಂತ ನಾವು ಕೇಳಿದ್ದೇವೆ. ಆದರೆ ಇಷ್ಟು ಬುದ್ಧಿಯುಳ್ಳಂತ ನೀವು ಕುದುರೆಯನ್ನು ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಇದು ನಿಮ್ಮ ಹುಂಬತನ ಅಲ್ಲವೇ? ಹೌದಾ? ಮತ್ತೆ ಕೇವಲ ನಾನು ಒಬ್ಬನೇ ಬಂದದಂತ ನೀನು ತಿಳಿಬೇಡ. ಅಲ್ಲ, ನೀವು ಒಬ್ಬನೇ ಬಂದಲ್ಲ, ಬಹಳ ಜನ ಇದ್ದೀರಾ. ನೀವು ಬಹಳಷ್ಟು ಮಾಣಿಗಳು ಸೇರಿ ಕುದುರೆ ಕಟ್ಟಿದ್ದೀರಿ. ಹೌದು. ನಾನು ಬಂದದ್ದು ಒಬ್ಬನೇ ಅಲ್ಲ, ಅಪಾರವಾದಂತಹ ಸೇನೆಯನ್ನೊಮ್ಮೆ ನೋಡು ನೀನು. ನಮ್ಮ ಸೇನೆ ಅಂತ ಹೇಳಿದ್ರೆ ಅಂತಿಂತ ಸೇನೆ ಅಲ್ಲ. ಹೊರಟ ಪರಿಯನ್ನು ಕೇಳಿದ್ರೆ ಮಕ್ಕಳಾದಂತ ನೀವು
ಎದೆ ಹೊಡಿದು ಸಾಯಬಹುದು. ನಿಧಾನ ಹೇಳ, ಗಡಿಬಿಡಿ ಮಾಡ್ಕೊಳ್ಬೇಡ ನೀನು. ನಾನೆಲ್ಲ ನೀನು ಗಡಿಬಿಡಿ ಆಗ್ಬೇಡ. ನಾನು ಗಡಿಬಿಡಿ ಆಗುದಿಲ್ಲ. ಪಟಕ ನಿಸ್ಸಾಳ ತಮ್ಮಟ ಬೇರಿಗಳ ಸಮುತ್ಕಟ ನಾದ, ಉಗ್ರ ಗಜ ಗಟೆಯ ಘಂಟಾರವ, ಚಟುಳ ವಾಜಿಗಳ ಗುರುಪುಟದ ರಭಸ, ಹರಿವ ಸುಟಿಯ ರಥಚಕ್ರ ಧ್ವನಿ, ನಟಕಟಿಪ ಸಮರ ಲಂಪಟರ ಭುಜದ ಹೊಯ್ಲು, ಬಲುಮಟರ ಚಾಪಸ್ಪನಂ, ಪಟುತರದ ಬೊಬ್ಬೆ ಯಾರ್ಪಟೆಗಳೊಂದಾಗಿ ಇಡೀ ಬ್ರಹ್ಮಾಂಡ ಘಟ ವಿರಿವ ತರದಿ ಶತ್ರುಗಳನ್ನು ಗೆಲ್ಲಲು ಹೊರಟಿದ್ದು ನಮ್ಮ ಶತ್ರುಘ್ನ ಸೇನೆ. ಒಂದೊಂದು ರಾಜ್ಯದಲ್ಲಿ ಯುದ್ಧವನ್ನು ಮಾಡ್ತಾ ಮಾಡ್ತಾ ಅನೇಕ ಪ್ರಶಸ್ತಿಗಳನ್ನು ಮಾನ ಸಮ್ಮಾನಗಳನ್ನು ಅವರು ಪಡೆದಿದ್ದಾರೆ. ಸಮಸ್ತ ಗುಣ ಪಾರಾವಾರ ಲೋಕೈಕ ವೀರ, ಏಕಾಂಗ ಶೂರ, ನರಪತಿ ನರರಾಕ್ಷಸ ಪ್ರಾಯ, ಗಜಪತಿ ಗಜ ಗಂಠೀರವ, ಮೃದು ಮಧುರ ಗಂಭೀರವ, ಜಯಸ್ತಂಭನ ಪ್ರತಿಷ್ಠಾಪನ ಆಚಾರ್ಯ, ಸಮರಾಂಗನ ಕೃತಸ್ಥೈರ್ಯ, ತ್ಯಾಗ ಲಕ್ಷ್ಮಿ ವಿಜೃಂಭಿತ ಪಾಣಿ ಪಯೋಜ, ಕೀರ್ತಿ ಲಕ್ಷ್ಮಿ ಕ್ರೀಡಿತಾಥ ಸಮಾಜ, ತುರಗಾರೋಹಣ ರೇವಂತ, ಗಜಾರೋಹಣ ಜಯಂತ, ವೈರಿ ದಾನವ ವೈಕುಂಠ, ವಿಭಕ್ತ ಪುಷ್ಪಾಯುಧ ನೀಲಕಂಠ, ಶ್ರೀ ಶ್ರೀ ಶತ್ರುಘ್ನ ದೇವ ಅಂತ ಹೇಳಿ ಎಂತೆಂಥ ವೇದಿಕೆಯಲ್ಲಿ ಅವರನ್ನು ಗೌರವಿಸಿ ಸನ್ಮಾನಗಳು ನಡೆದಿದೆ. ಅಂತ ಒಂದು ಸನ್ಮಾನ ಪಡೆದಂತಹ ವ್ಯಕ್ತಿಯ ಕುದುರೆಯನ್ನು ನೀವು ಕಟ್ಟಿದ್ದೀರಿ ಅಂತ ಹೇಳಿದ್ರೆ ಇದು ಹುಂಬತನ ಅಲ್ಲದೆ ಬೇರೆ ಏನು? ಈಗ ಅವ್ರಿಗೆ ಅಷ್ಟೆಲ್ಲ ಸನ್ಮಾನ ಆಗಿದೆ ಹೌದು ಅಂತ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯ್ತು ಬಿಟ್ರೆ ನಾವು ನೋಡ್ಲಿಲ್ವಲ್ಲ. ಇಲ್ಲ, ನಮ್ಮ ಸನ್ಮಾನ ಪ್ರಚಾರ ಇಲ್ಲ, ಅದು ಹಾಗೆ ನಡೀತಾ ನಡೀತಾ ಹೋಗುದು ಒಂದೊಂದು ಕ್ಷೇತ್ರದಲ್ಲಿ. ಹಾಗಾಗಿ ಸನ್ಮಾನವನ್ನು ಕೇಳುವಾಗ ನಿನ್ನ ಹೃದಯ ತುಂಬಿವಂತಲ್ವೇ? ಹೌದೌದು. ನಿನಗೆ ರಾಮನ ಬಗ್ಗೆ ಗೊತ್ತಿಲ್ಲ ಮಕ್ಕಳೇ? ರಾಮನ ಬಗ್ಗೆ ಏನಪ್ಪ? ರಾಮನ ಬಗ್ಗೆ ಋಷಿಮುನಿಗಳು ಬಹಳಷ್ಟು ಹೇಳಿದ್ದಾರೆ. ಹೌದಾ? ಕೇವಲ ನಾವು ಹೇಳುವುದಲ್ಲ, ಇಡೀ ರಾಮನ ಯೋಗ್ಯತೆಯನ್ನು ಲೋಕವೇ ಕೊಂಡಾಡುತ್ತಾ ಇದೆ. ಯಾಗೋ ಅದು ಗೊತ್ತಿಲ್ಲ ನಿನಗೆ? ಹೇಳಿ ನೋಡುವ. ಮಹಾವೀರ ಮಹಾಧೀರ ದೌರೇಯ ದೇವಾಸುರ ಸಮರ ಸಮಯ ಸಮುದಿತ ನಿಖಿಲ ನಿರ್ಜರ ನಿರ್ಧಾರಿತ ನಿರವಧಿತ ಮಹಾತ್ಮ್ಯ ದಶವದನ ದಮಿತ ದೈವದ ಪರಿಷತ್ ಅಭ್ಯರ್ಥಿತ ದಾಶರಥಿ ಭಾವ ದಿನಕರ ಕುಲ ಕಮಲ ದಿವಾಕರ ದಿವಿಷದ ಅಧಿಪತಿ ರಣಸಹ ಚರಣ ಚತುರ ದಶರಥ ಚರ್ಮರಣ ವಿಮೋಚನ ಕೋಸಲ ಸುತ ಕುಮಾರ ಭಾವ ಕಂಚುಕಿತ ಕಾರಣಾಕಾರ ಕೌಮಾರ ಕೇಳಿ ಗೋಪಾಯಿತ ಕೌಶಿಕಾತ್ಮರ ರಣದ್ವರ ದುರ್ಯ ಭವ್ಯ ದಿವ್ಯಾತ್ರ ಬೃಂದ ವಂದಿತ ಪ್ರಣತ ಜನ ವಿಮತ ವಿಮತನ ದುರ್ಲಲಿತ ದೋರ್ಲಲಿತ ತನುದರ ವಿಶಿತ ವಿತಾಡನ ವಿಘಟಿತ ವಿಶರಾರು ಶರಾರು ತಾಟಕ ತಾಟಕೇಯ ಜಡಕಿರಣ ಸಕಲ ತರ ಜಟಿಲ ನಡಪತಿ ಮುಕ್ಕುಟ ಘಟ ನಟನ ಪಟ್ಟು ವಿಭು ದಶರಿತು ಅತಿಬಹುಲ ಮಧುಗಲನ ಲಲಿತಪದ ನಳಿನರಜ ಉಪಮೃಜಿತ ನಿಜವ್ರಜಿನ ಹುಲಫಲ ತನುರುಜಿನ ಪರಮ ಮುನಿವರ ಯುವತಿನುತ ಕುಶಿಕ ಸುತ ಕಟ್ಟಿದ ವಿವಿಧ ನವ ವಿವಿಧ ಕಥಾ ಮೈಥಿಲ ನಗರ ಸುಲೋಚನ ಸುಲೋಚನ ಲೋಚನ ಚಕೋರ ಚಂದ್ರ ಖಂಡ ಪರಶು ಗೋದಂಡ ಪ್ರಕಾಂಡ ಖಂಡನ ಶೌಂಡ ಭುಜದಂಡ ಚಂಡಕರ ಕಿರಣ ಮಂಡಲ ಬೋಧಿತ ಪುಂಡರೀಕ ವನರುತಿ ಲುಂಟಾಗ ಲೋಚನ ಮೋಚಿತ ಜನಕ ಪ್ರದೇಶ ಶಂಕ ಟಂಕ ಪರಿಹೃತ ನಿಖಿಲ ನರಪತಿ ವರ್ಣ ಜನಕ ದುರುಹಿತ ಗುಜತದ ವಿಹರಣ ಸಮುಚಿತ ಕರತಲ ಶತಕೋಟಿ ಶತಗುಣ ಕಠಿಣ ಪರಶುಧರ ಮುನಿವರ ಕರತಡ ದುರವರ ಮನಿಜದ ರಹಸ್ಯ ಪ್ರಕಾಶಿತ ಪಾರಮೇಶ್ವ ಕಟುಕರ ಶಿಕಟಿ ಕಂತುದ ವಿರುದ್ಧನ್ಮುಖ ಜಗದ ರಂತುದ ಜಿತ ಹರಿದಂತಿ ದಂತು ರೋದಂತ ದಶವದನ ದಮನ ಕುಶಲ ದಶಕ ಕುಜಮುಖ ಕುಲರಸಿರ ಜರ್ವರಿತ ಪಟುತರ ತರಾಕ ತರ್ಪಿತ ಪಿತೃಕ ಭೃಗುವತಿ ವಿಘಟಿತ ಪರಿಶುವ ಅಂತೇಳಿ ಇಡೀ ಜನಸ್ತೋಮವನ್ನು ಕೊಂಡಾಡ್ತಾ ಇದೆ. ಅಂತ ಕುದುರೆಗೆ ನೀವು ಕಟ್ಟಿದ್ರಲ್ಲ ಮಕ್ಕಳೇ. ಶಬಾಸ್ ಸೀತಾರಾಮ. ನಾನು ಹೇಳಿದ್ದು ರಾಮನ ವಿಷಯವನ್ನೇ. ನಾನು ಅದನ್ನ ಹೇಳುದು ಅವನ ಬಗ್ಗೆ ಹೇಳುದಿಲ್ಲ, ಸೀತಾರಾಮನ ಬಗ್ಗೆ. ಹೌದು, ಶಾಬಾಸ್ ಅಂತ ನಿಂಗೆ ಹೇಳಿದ್ದು. ಹೌದಾ? ಎಂತೆಂತವರೇ ಶಾಬಾಸ್ ಕೊಡ್ತಾರೆ, ಇನ್ನು ನೀನೇ ಅವನ ಲೆಕ್ಕವಲ್ಲಿ. ಆಗ್ಲಿ. ನಿನಗೆ ಪ್ರಾಯ ಎಷ್ಟಪ್ಪ? ಪ್ರಾಯ ಎಷ್ಟು? ಸಣ್ಣ ಪ್ರಾಯ ಹೇಳು. ನಿನ್ಗಿಂತ ಸ್ವಲ್ಪ ದೊಡ್ಡದಿರ್ಬೋದು. ನಾ ಕೇಳಿದ್ದಾನು ಒಂದು 70 ಆಗಿದ. 17. 17. ಓ, ಒಂದು ಹೆಚ್ಚು. 17 ತಿರುಗಿಸು. 71. ಇಷ್ಟ ಅಭ್ಯಾಸ ಮಾಡ್ಲಿಕ್ಕೆ 71 ವರ್ಷ ಬೇಕಾಯ್ತಲ್ಲ ಮರ ನಿನಗೆ. 71 ವರ್ಷದ ಅಪಾರ ಸಾಧನೆಯ ಪ್ರತಿರೂಪವೇ ಜನಗಳ ಮಾನ ಸಮ್ಮಾನ ಪ್ರಶಂಸೆಗಳು ದೊರೆಯುವುದು. ನಿನ್ನೆ ಹುಟ್ಟಿದಕ್ಕೆ ಆಗುವುದಿಲ್ಲ. ಅದಕ್ಕೆ ಹೇಳಿದ್ದಾನು ನಿನ್ನ ಅಭ್ಯಾಸಕ್ಕೂ ಸಂತೋಷ ಪಟ್ಟೆ ಅಂತ. ಹೌದು, ಕೆಲವರೆಲ್ಲ ಒಂದೆರಡು ತಿರುಗಾಟ ತಕ್ಷಣ ಅವರ ಏನು ತಲೆಯಲ್ಲಿ ಉಂಟು ಮಾರೆ ಒಂದು ಗೊಬ್ಬರದ ರಾಶಿ. ನಾವು ಇಷ್ಟು ವರ್ಷ ಆದ್ರೂ ಹೀಗೆ ಇದ್ದೇವೆ. ಇಂಥವರ ಅಭಿಮಾನ ಎಲ್ಲಿಯವರೆಗೆ ಇರ್ತದೋ, ಅವರ ಆಶೀರ್ವಾದ ಎಲ್ಲಿಯವರೆಗೆ ಇರ್ತದೋ ಅಲ್ಲಿಯವರೆಗೆ ಈ ಕ್ಷೇತ್ರದಲ್ಲಿ ನಾನು ಬರ್ತಾನೇ ಇರ್ತೇನೆ. ಅಲ್ಲ, ಮತ್ ನೀನು ಇನ್ನು ಕೆಲವು ವರ್ಷ ಹೀಗೆ ಇರುತ್ತೆ, ಪ್ರಶ್ನೆ ಇಲ್ಲ. ಹೌದು, ಇಲ್ಲಿಯೂ ಹೀಗೆ ಇರ್ತೇನೆ, ಕ್ಷೇಮವಾಗಿರ್ತೇನೆ. ಎಲ್ಲವೂ ಹೇಳುದಲ್ಲ, ಮಾಧವನೇ ಮಾನವನಾಗಿ ಹುಟ್ಟಿ ಬಂದಂತ ನೀಲಮೇಘ ಶಾಮನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಉಂಟ. ಅಲ್ಲಿವರೆಗೆ ಹೀಗೆ ನಾವು ಆಗ್ಲಿ ಆಗ್ಲಿ ಯಾವತ್ತೂ ಇರಲಿ. ಕಟಾಕ್ಷ ಎನ್ನುವುದು ಎಲ್ಲರ ಮೇಲೂ ಇರಲಿ. ಎಲ್ಲರ ಮೇಲೆ, ಇನ್ನೊಬ್ಬರ ಮೇಲೆ ಮಾತ್ರ ಅಲ್ಲ, ಇಲ್ಲ ನಮ್ಮ ಮೇಲೆ ಇರಲಿ. ಸ್ವಲ್ಪ ಎಲ್ಲರ ಮೇಲೂ ಇರ್ತದೆ. ಆ ಪ್ರಸನ್ನತೆಗೆ ನಾವು ಪಾತ್ರರಾಗಬೇಕಷ್ಟೇ. ಈಗ ಕುದುರೆಯನ್ನ ನಾವು ಬಿಡಬೇಕು. ಮಾಣಿ ಎನ್ನುವ ಕಾರಣಕ್ಕೆ ಬ್ರಾಹ್ಮಣ ಒಟ್ಟು ಎನ್ನುವ ಕಾರಣಕ್ಕಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತಾ ಇದೆ. ದಯಮಾಡಿ ಅದರ ಬಿಟ್ಟುಕೊಡು. ಸರಿಯಪ್ಪ, ನೀ ಇಷ್ಟೆಲ್ಲ ಕೇಳಿಕೊಂಡ ಮೇಲೆ ಬಿಡ್ಲಿಕ್ಕೆ ನಮ್ಗೇನು, ನಾವು ಕಟ್ಟಿ ಹಾಕಿದೆ. ಹೌದು, ತಗೊಂಡು ಬಿಡಿಸ್ಕೊಂಡು ಆಯ್ತು. ಈ ಕುದುರೆ ಏನು ಬೆಣ್ಣಿಗೆ ಒಂದು ಅಮಟೆಕಾಯಿ ಬಿದ್ದಾಗ ಆಯ್ತಲ್ಲ. ಇಲ್ಲಿ ಅಮಟೆ ಮಾರ, ಇಲ್ಲಿ ಮಾರ. ಈಗ ಬೆನ್ನಿಗೆ ಹಸಿನಕಾಯಿ ಬಿದ್ದ ಅನುಭವ ಆಯ್ತು. ನನ್ನ ಮೈ ಮೇಲೆ ಕೈ ಮಾಡಿದ ಯಾರು?
ಮಗನಲ್ಲಿ ಬಿಟ್ಟು ಕೊಡ್ತೀಯ ಅಲ್ವಾ? ಬಿಟ್ಟು ಕೊಡುವ ಪ್ರಶ್ನೆ ಇಲ್ಲ. ಗಂಡನೋ ಶತ್ರುಘ್ನ. ಏ ಮಾರಾಯ, ಅವಸರದಲ್ಲಿ ಎಲ್ಲೆಲ್ಲ ಹಾಕೊಳ್ಬೇಡ, ಜಾಗ್ರತೆ ಮಾಡು. ಎಲ್ಲಿ ಹಾಕಿದ್ರು ಇನ್ನೂ ಕೆಲವು ವರ್ಷ ಬದುಕಬೇಕು ಅಂತಿದ್ದೆ. ಆದ್ರೂ ಎಲ್ಲಿ ಹಾಕಿದ್ರು ತೆಗೆದು ನಾನೇ ನಿನ್ನ ಹತ್ರ ಕೈ ಹಾಕಿ ಕೇಳುವುದಿಲ್ಲ. ಅಲ್ಲ, ಇಲ್ಲಿಗೆ ಬಂದ್ರೊಟ್ಟಿಲ್ಲ. ಏಯ್, ಮರ್ಯಾದೆಯಿಂದ ಹೇಳ್ತೇನೆ. ಏನೋ? ಏನ್ ನಾನೊಬ್ಬನೇ ಬಂದದಲ್ಲ, ಹಾ. ಶತ್ರುಘ್ನ ದೇವರು ನಮ್ಮ ಜೊತೆಲಿ ಬಂದಿದ್ದಾರೆ. ಯಾರೇ ಬರ್ಲಿ ಕುದುರೆ ಬಿಡುವ ಪ್ರಶ್ನೆ ಹೌದು ನಮ್ಮಲ್ಲಿ ಹೋರಾಟಕ್ಕೆ ಸನ್ನದ್ಧನಾಗಿದ್ದಾನೆ. ಹೌದು
ಮೂರ್ಖನೇ. ಅಯ್ಯ ಏನು ಹೇಳಿದ ಹುಡುಗ? ಅವನು ಇವನೇ. ಇವೆಲ್ಲ ನಿನ್ನೆಯ ಸಿಡಿಲಿಗೆ ಹುಟ್ಟಿದ ಇವತ್ತಿನ ಅಣಬೆಗಳು ನಿಮ್ಮ ಮುಂದೆ ನಿಲ್ಲುವಂದ್ರೆ ಏನು? ಈ ಕ್ಷೇತ್ರದ ನಮ್ಮ ಅನುಭವ ಎಷ್ಟು? ಹೌದು. ಇವರೆಲ್ಲ ಬೆಳೆದದ್ದು ಯಾವಾಗ? ನಿಮ್ಮ ಆಳ ಎಷ್ಟು, ಅಂತರ ಎಷ್ಟು, ಎತ್ತರ ಎಷ್ಟು, ಗಿಡ್ಡ ಎಷ್ಟು ಅಂತ ನೋಡಿದವರು ಇವರೆಲ್ಲ. ಆದರೂ ನಿನಗೆ ಗೊತ್ತುಂಟೇನೋ ಏನ? ಜಳವಳ್ಳಿ ಅಂದ್ರೆ ಏನಂತ ಗೊತ್ತುಂಟಾ? ಜಳವಳ್ಳಿ ಏನು ಗೊತ್ತುಂಟಾ? ಯಾವ್ದ? ಜಳವಳ್ಳಿ. ಯಾರು ಅದು? ಜಳವಳ್ಳಿ ಅಂತ ಹೇಳಿದ್ರೆ ಕೆರೆಯಲ್ಲಿ ಸಣ್ಣ ಸಣ್ಣ ಎಲೆಗಳು ತುಂಬಿರ್ತದೆ ನೋಡಿ. ಅದು ನೋಡುವಾಗ ಮೇಲಿಂದ ಮೇಲೆ ಮಣ್ಣು ಹಾಸಿದಾಗೆ ಎಲೆ ತುಂಬಿದ ಹಾಗೆ ಕಾಣ್ತದೆ. ಮಗ ಅದರ ಆಳ ತಿಳಿಯದೆ ಮೇಲೆ ಅಂತೇಳಿ ಕಾಲಿಟ್ಟ ಮಗ ಪುಳ್ಕ ಒಳಗೆ ಹೋಗ್ತಾನೆ. ಜಳವಳ್ಳಿ ಅಂತ ಹೇಳಿದ್ರೆ ಅದು. ಇವರ ಆಳ ಎಷ್ಟು, ಅಂತರ ಎಷ್ಟು ಗೊತ್ತಿಲ್ಲ. ಯಾವ ಒಳ್ಳೆಯಾದ್ರೂ ನಿನಗೆ ಯಾವ ಹೊಂಡವು ತಾಗುವುದಿಲ್ಲ ಬಿಟ್ಟು. ಆಗುದಿಲ್ಲ, ಯಾಕಂದ್ರೆ ನಿಮ್ಮ ಜೊತೆಯಲ್ಲಿ ನಾನು ಇರುದಲ್ವೇ. ಹಾಗಾಗಿ ಹೇಳಿದ್ದು. ಹೌದು. ಎಂತೆಂತ ಹೊಂಡವನ್ನು ದಾಟಿ ಬಂದವರು ನಾವು. ಎಂತೆಂತ ಹೊಂಡವನ್ನು ಉತ್ತರಿಸಿ ಬಂದವು. ಅದು ದಾಟಿ ಅಂತ ಥಸಾರದ ಶಬ್ದ ಬೇಡ. ಉತ್ತರಿಸಿ ಆ ಬಂದವು. ದಾಟುದು ಹೀಗೆ, ದಾಟುದು ಹೀಗೆ. ಹಾಗೆ ಹಾಗೆ ದೊಡ್ಡವರು ಮಾಡಿದ್ರೆ ಉತ್ತರಿಸಿದ ಹಾಗೆ, ಅವು ಮಾಡಿದ್ರೆ ದಾಟ್ದಾಗೆ ಇರುವುದು. ಇರ್ಲಿ ಇರ್ಲಿ. ಜಾಗಿ ಅದು. ಆದರೂ ನಿನ್ನನ್ನು ನಾನು ಆ, ವಿಚಾರಿಸಲೇಬೇಕು ಎಂಬ ಉದ್ದೇಶದಿಂದ ನಮ್ಮವರೇ ಆಡಿರುವಂತಹ ಮಾತನ್ನು ಲಕ್ಷಿಸಿ ಹ. ಈ ಕಡೆಗೆ ಧಾವಿಸಿ ಬಂದಿದ್ದೇನೆ. ನಮ್ಮ ಸೇನಾಜಾಲವನ್ನು ಕಾರುಗೆಡಿಸಿ ತನ್ಮೂಲಕವಾಗಿ ಯುದ್ಧಾಕಾಂಕ್ಷಿತನಾಗಿ ಒಬ್ಬ ಹುಡುಗ ನಿಂತಿದ್ದಾನೆ ಎನ್ನುವುದನ್ನು ಕೇಳಿದಾಗ ಆಶ್ಚರ್ಯ ಆಯಿತು. ಯಾಕೆ ಗೊತ್ತಾ? ಯಾಕೆ? ಅತುಳವಾದಂತಹ ಸೇನೆ, ಹ. ಆ ಸೇನೆಯ ನೇತಾರ ನಾನು, ಆ ಮಧ್ಯದಲ್ಲಿ ಪೂಜಿಸಲ್ಪಟ್ಟಂತಹ ಅಶ್ವ, ಇದೆಲ್ಲವನ್ನ ನೋಡಿದಾಗ ಒಬ್ಬ ಕ್ಷಾತ್ರಿಯ ಕುಮಾರನೇ ಹೌದಾದ್ರು, ಧೀರೋತ್ಥಾತನೇ ಹೌದಾದ್ರು ಒಮ್ಮೆ ಆಶ್ಚರ್ಯಚಕಿತನಾಗಬೇಕು. ಅವನ ಎದೆ ಒಡೆದು ಹೋಗಬೇಕು. ಯಾಕೆಂದ್ರೆ ನಮ್ಮ ಸೇನೆಯನ್ನ ಕಂಡಾಗಂತ ಭಯದ ವಾತಾವರಣ ಸೃಷ್ಟಿಯಾಗ್ತದೆ. ಆದ್ರೆ ನೀನ್ ಹಾಗಲ್ಲ. ನಮ್ಮವರನ್ನ ಸಡ್ಡು ಹೊಡೆದು ಯುದ್ಧವನ್ನು ಅಪೇಕ್ಷಿಸಿ ನಿಂತಿದ್ದೆ ಅಂತಾದ್ರೆ ಯಾವುದೋ ಅವ್ಯಕ್ತವಾದಂತಹ ಒಂದು ಶಕ್ತಿ ನಿನ್ನಲ್ಲಿ ಅಡಗಿದೆ ಎನ್ನುವ ಕಾರಣಕ್ಕಾಗಿ ನಾನೇ ನಿನ್ನನ್ನು ವಿಚಾರಿಸುವುದಕ್ಕಾಗಿ ಈ ಕಡೆಗೆ ಧಾವಿಸಿ ಬಂದಿದ್ದೇನೆ. ಹೇಳು ಮಗು, ಯಾರದು? ನೀನು ಯಾರು? ನೀನು ಎಲ್ಲಿಂದ ಬಂದವ? ಅದಕ್ಕಿಂತಲೂ ಆಶ್ಚರ್ಯ, ತೋರುವೆ ಬಲಾಢ್ಯತೆಯನ್ನ. ನಿನ್ನನ್ನು ನೋಡಿದ್ರೆ ಒಬ್ಬ ಸಾಧಾರಣ ಆಶ್ರಮದ ಒಟುವಿನ ಹಾಗೆ ಕಾಣ್ತಾ ಇದ್ದೀಯ. ಒಟ್ಟು ಎನ್ನುವುದಕ್ಕೆ ಅನುಮಾನವೇ ಇಲ್ಲ. ನಿನ್ನ ವೇಷಭೂಷಣ, ನಿನ್ನ ಇರಸರಿಕೆ, ಇದನ್ನೆಲ್ಲ ಕಂಡಾಗ ಸಾಮಾನ್ಯನಾದಂತಹ ಒಬ್ಬ ಬ್ರಾಹ್ಮಣ ಒಟ್ಟು ನೀನು. ನಿನ್ನಂಥವನಲ್ಲಿ ಕ್ಷಾತ್ರಿಯರಲ್ಲಿ ಹೋರಾಟ ನಡೆಸುವಂತಹ ರೊಚ್ಚು ಕೆಚ್ಚು ಚಾಕಚಕ್ಯತೆ ಒಡಕವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ಮೆಚ್ಚಿದೆ. ಯಾಕೆ ಗೊತ್ತಾ? ಯಾಕೆ? ನಮ್ಮ ವ್ಯಕ್ತಿತ್ವವೇ ಹಾಗೆ, ನಮ್ಮ ಆದರ್ಶವೇ ಹಾಗೆ. ಪರರ ಪರಮಾಣು ಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಪಾಠವನ್ನು ಹೊಂದಿದವರು ನಾವು. ಅದರಲ್ಲಿ ಒಂದುಂಟ್ರಿ ಪರಿಜ್ಞಾನದ ಪರಿಪಾಠ. ಪರರ ಪರಮಾಣು ಗುಣವನ್ನು ಪರ್ವತವೆಂದು ಪರಿಗ್ರಹಿಸುವ ಪರಿಜ್ಞಾನದ ಪರಿಪಾಠ ನಮಗೆ. ಆದ್ದರಿಂದಲೇ ಸಣ್ಣವರನ್ನು ನಾವು ದೊಡ್ಡವರೆಂದು ಭಾವಿಸಿ ವ್ಯವಹಾರ ಮಾಡುವುದು. ನಮ್ಮಲ್ಲಿ ನೋಡು, ಭಾಷಾ ಪ್ರೌಢಿಮೆ, ವ್ಯಕ್ತಿತ್ವದ ಪ್ರಕಾಶಿಸುವಿಕೆ, ಇದೆಲ್ಲ ಕೇವಲ ಅರಸನಲ್ಲಿ ಮಾತ್ರ ಅಲ್ಲ, ಆಳು ಮಗನಲ್ಲಿಯೂ ಅಷ್ಟೇ ಸಾಹಿತ್ಯ ಪ್ರಜ್ಞೆ ಉಂಟು ಎನ್ನುವುದಕ್ಕೆ ಇವ ಸಾಕ್ಷಿ. ಪರಮ ಪವಿತ್ರವಾದಂತಹ ಅಯೋಧ್ಯೆಯಲ್ಲಿ ಹುಟ್ಟಿದವರು ನಾವು. ಉಳಿದ ಕಡೆಯಲ್ಲಿ ನಾಥ ಮಾತ್ರ ದೊಡ್ಡ ದೊಡ್ಡ ಶಬ್ದ ಮಾತಾಡುವುದು, ದೂತನೋ ಉಳಿದವರೋ ಸಣ್ಣ ಸಣ್ಣ ಶಬ್ದ ಮಾತಾಡಿ ಹೆಚ್ಚು ಅವಕಾಶ ಇಲ್ಲದೆ ಹೋಗುವರು. ನಮ್ಮಲ್ಲಿ ಹಾಗಲ್ಲ, ದೊಡ್ಡ ದೊಡ್ಡ ಅವಕಾಶ ಇಲ್ಲ. ದೂತನಿಗೆ ಕೊಟ್ಟು ಅವನನ್ನೇ ದೊಡ್ಡ ಮಾಡ್ತಾ ಇದ್ದವ್ರು. ನಾಥನಿಗೆ ಅವಕಾಶ ಕಮ್ಮಿ. ನಾಥನಿಗೆ ಅವಕಾಶ ಕಮ್ಮಿ ಅಂತಲ್ಲ, ನಾಥನೇ ಔದಾರ್ಯದಿಂದ ನಾವು ದೂತನಿಗೆ ಅವಕಾಶವನ್ನು ಬಿಟ್ಟುಕೊಡು. ಅದಕ್ಕೆ ಹೇಳುದಲ್ಲ, ತುಂಬಿದ ಕೂಡ ಯಾವತ್ತೂ ತುಳುಕುವುದೇ ಇಲ್ಲ. ಯಾಕೆ ನಾಥನಾದವ, ದೊರೆಯಾದವ ಆಳು ಮಗನಿಗೆ ಬಿಟ್ಟು ಕೊಡ್ತಾನೆ? ಆಳು ಮಗನ ಮೇಲೆ ಅಷ್ಟು ವಿಶ್ವಾಸ ಇದ್ರೆ, ತಾನು ಕೊಟ್ಟ ಹೊಣೆಗಾರಿಕೆಯನ್ನ ಸಮರ್ಥವಾಗಿ ನಿರ್ವಹಿಸ್ತಾನೆ ಎನ್ನುವಂತಹ ಭರವಸೆ ಇದ್ರೆ ಯಾವ ಆಳು ಮಗನನ್ನು ಯಾರು ತಾತ್ಸಾರ ಮಾಡುವುದು. ಈ ಕ್ಷೇತ್ರದಲ್ಲಿ ಯಾರು ಆಳುಗಳಂತಿಲ್ಲ. ಇಲ್ಲಿ ಕೇವಲ ಯಾರು ಸಂಭಾವನೆಗೆ ದುಡಿಯುವುದೇ ಅಲ್ಲ, ದೇವರ ಪ್ರಸಾದ ಅಂತೇಳಿ ತಗೊಂಡು ಹೋಗುವುದು. ಇನ್ನೊಮ್ಮೆ ಹೇಳು. ಸಂಬಳಕ್ಕಾಗಿ ಈ ಕ್ಷೇತ್ರದಲ್ಲಿ ಯಾರೂ ದುಡಿಯುವುದಿಲ್ಲ. ಕೊಟ್ಟದ್ದು ದೇವರ ಪ್ರಸಾದ ಅಂತ ಸ್ವೀಕಾರ ಮಾಡು. ಹೋಗುವಾಗಿನ ಕೆಲಸ ಈಗಲೇ ಸುಲಭ ಮಾಡ್ಕೊಂಡು ಬಿಟ್ಟಿಯಲ್ಲ. ಆ ಮಟ್ಟಿಗೆ ಇಷ್ಟು ವರ್ಷಕ್ಕೂ ಇದನ್ನೇ ಮಾಡಿಕೊಂಡು ಜೀವನ ಕಳೆದು ಬಿಟ್ಟೆ ನೀನು. ಸಮಾಧಾನ ಉಂಟು ನಿಮ್ಮ ಅಪ್ಪಯ್ಯನೂ ಅದನ್ನೇ ಹೇಳ್ತಿದ್ದೆ. ಆದ್ರಿಂದ ನಾನು ಅದನ್ನೇ ಹೇಳಿದ್ದೇನೆ. ಅಪ್ಪನ ಮಗ ಹೋಗಲಿ. ಈಗ ಹೇಳು, ಯಾಕೆ ರೋಷಾವೇಶ? ಏನು ನಿನ್ನ ಆಶೆ?
ಹೌದೌದು, ಅದಕ್ಕಾಗಿ ಕುದುರೆಯನ್ನು ಕಟ್ಟಿದ್ ನಾನು. ಅಯ್ಯೋ, ಇದರಾದಂತ ನನ್ನಲ್ಲಿ ಪರಿಚಯವನ್ನು ಕೇಳಿದಕ್ಕೆ ಮುಂದಾಗ್ತಾ ಇದ್ದೆ. ಅಪರಿಚಿತರು ರಣರಂಗದಲ್ಲಿ ಪರಿಚಯವನ್ನು ಕೇಳಬಹುದು, ಶಾಸ್ತ್ರ ಹೇಳುವುದು ಅದೇ. ಆ ನೆಲೆಯಲ್ಲಿ ಆಲೋಚನೆ ಮಾಡಿದ್ವಿ. ಪರಿಚಯವನ್ನು ಪ್ರಾರಂಭಿಸಬೇಕು ಅಂತ ಆದ್ರೆ ಮೊದಲು ಎಲ್ಲಿಂದ? ಕುಲದಿಂದ. ಆದ್ರೆ ನನ್ನ ವಿಚಾರದಲ್ಲಿ ಹಾಗಲ್ಲ. ಅರಿಯನು ಕುಲವ ನಾನು. ಯಾವ ಕುಲ ನಿನ್ನದ್ದು ಅನ್ನೋದು ಗೊತ್ತಿಲ್ಲ. ನಾ ತಿಳಿದವನಲ್ಲ. ಹೋಗಲಿ, ತಂದೆ ತಾಯಿಗಳು ಅವರ ಕುರಿತಾಗಿಯೂ ತಿಳಿದವನಲ್ಲ. ಆದ್ರೆ ಒಂದು, ಅವರ ಬಗ್ಗೆ ಜ್ಞಾನ ಇಲ್ಲ ಎಂಬ ಮಾತ್ರಕ್ಕಾಗಿ ನನ್ನ ಬಗ್ಗೆ ನಾ ತಿಳಿಲಿಲ್ವಾ? ಖಂಡಿತವಾಗಿ ತಿಳಿದಿದ್ದೇನೆ. ನನ್ನ ಹೆಸರು ಲವಕುಮಾರ ಎಂಬುದಾಗಿ. ಕುಲ ಮತ್ತು ತಂದೆ ತಾಯಿಗಳು ಯಾರು ಎನ್ನುವುದು ಗೊತ್ತಿಲ್ಲ. ಕರೆಯುವುದಕ್ಕೆ ಹೆಸರು ಲವಕುಮಾರ. ಕಾಣ್ತಾ ಇದೆಯಲ್ಲ, ವಿಶೇಷವಾಗಿರುವಂತಹ ಆಶ್ರಮ ಪ್ರದೇಶ. ಈ ಆಶ್ರಮ ಪ್ರದೇಶದಲ್ಲಿಯೇ ಬೆಳೆದವ ನಾನು. ವಾಲ್ಮೀಕಿ ಮಹರ್ಷಿಗಳ ಕರಕಮಲ ಸಂಜಾತ. ಇಲ್ಲಿಯೇ ನನ್ನ ವಾಸವೂ ಹೌದು. ಇವರೆಲ್ಲ ಎಲ್ಲ ನಾವು ಎಲ್ಲ ಒಂದೇ, ಎಲ್ಲ ನಮ್ಮವರೇ. ಸಮಯ ಮೀರ್ತಾ ಇದ್ದಾಗೆ ಒಂದೊಂದೇ ಸೇರ್ಪಡೆ ಆಗ್ತಾ ಉಂಟು. ಅದು ವಿಷಯ ಗೊತ್ತಿಲ್ಲ. ಈಗ ಎಷ್ಟೊತ್ತು ಯಾಕೆ ಬರ್ಲಿಲ್ಲ? ಆ ಕಡೆ ಇದ್ದವರು ಮತ್ತೆ ಈ ಕಡೆ ಬಂದದ್ದು ಮತ್ತು ಸಮಯ ತೆಗಿಬೇಕು ಅಂತಲ. ಅಲ್ಲ ಅಲ್ಲ, ಅವ ಗಲಾಟೆ ಆಗ್ತಾ ಉಂಟು ಅಂತ ಗೊತ್ತಾಯ್ತಾ ಇಲ್ವಾ? ಗಲಾಟೆ ಅಂದ ತಕ್ಷಣ ಅವ ಬರ್ತಾ ಕನ್ನಡಕದಿಂದ ನೋಡ್ಕೊಳ್ಳುವ ಅಂತ ಹೇಳಿ. ಎಲ್ಲಿ ಬಂದದ್ದು? ಯಾವುದು? ಕನ್ನಡಕದಿಂದ ಗಲಾಟೆಲ್ಲ ಮಾರ, ಗಲಾಟೆ ಆಗ್ತಾ ಹಾಗೆ. ಆದ್ರೆ ಒಂದು, ಅಯ್ಯೋ, ಈಗ ನನ್ನಲ್ಲಿ ವರ್ಷವನ್ನು ಬಿಡು ಎಂಬುದಾಗಿ ಹೇಳ್ತಾ ಇದ್ದೀಯ. ಹೌದು, ಬಿಡುವುದಕ್ಕಾಗಿ ಕಟ್ಟಿದವನಲ್ಲ. ಈಗ ಲೇಖನದಲ್ಲಿ ಇರುವಂತಹ ಸಕಲ ವಿಚಾರವನ್ನು ತಿಳಿದವ ನಾನು. ಕೌಸಲ್ಯ ಪುತ್ರ ರಾಮನೋರ್ವನೇ ವೀರ. ಆತನ ಯಜ್ಞ ತುರಗಮಿದು ನಿರ್ವಹಿಸಲಾರ್ದೊಡಿದಂ ಕಟ್ಟಬೇಕಿದರಂ. ಆ ಕಾರಣಕ್ಕಾಗಿಯೇ ಕೊಟ್ಟಿದವ ನಾನು. ಸಮಸ್ಯೆ ಅಂದ್ರೆ ನಾವು ಏನ್ ಸಮಸ್ಯೆ? ನಿನಗೇನ್ ಸಮಸ್ಯೆ? ಸಮಸ್ಯೆ ಅಂದ್ರೆ ಮತ್ತೆಂತದ್ದಲ್ಲ. ನೀವು ಹೇಳುದೇನು? ಲೇಖನ ಓದವರು ಕಟ್ಟಬೇಕು ಅಲ್ವಾ? ಅಲ್ಲದೆ ಇದ್ರೆ ಕಪ್ಪ ಕೊಡ್ಬೇಕು. ಕಪ್ಪ ಕೊಡ್ಬೇಕು. ನಮ್ಮ ಸಮಸ್ಯೆ ಆಗ್ತದೆ. ನಾವು ಲೇಖನ ಓದಿ ಕಟ್ಟದ್ದಲ್ಲ, ಕಟ್ಟದ ಮೇಲೆ ಲೇಖನ ಓದುದು. ತೊಂದರೆ ಇಲ್ಲ, ಅದು ಎರಡೂ ಒಂದೇ. ಆಮೇಲೆ ಆದ್ರೂ ಮೊದಲು ಗೊತ್ತಾಗ್ಲಿಲ್ಲ, ಆಮೇಲೆ ಗೊತ್ತಾಯ್ತಲ್ಲ. ಗೊತ್ತಾದ ಮೇಲೆ ಬಿಟ್ಟು ಬಿಡಬಹುದಿತ್ತು. ಓ, ಬಿಡು ಅಂತ ಹೇಳುದೇ. ಅದರಲ್ಲಿ ಕಪ್ಪ ಕೊಡ್ಬೇಕಂತೇಳಿ ಬರೆದದ್ದು ವಿನಃ ಕಪ್ಪೆ ಕೊಡ್ಬೇಕಂತ ಬರೆದದ್ದಲ್ಲ. ಕಪ್ಪೆಗಿನ ತಿನ್ನಿಸ್ತೇ ಈಗ ಅದಲ್ಲ. ಇನ್ನ ನೋಡೋ ಗೊತ್ತಾಗ್ಲಿ ಕಪ್ಪೆ ತಿನ್ನುವ ಊರಿನವ ಅಂತ. ಅಲ್ಲ, ಈಗ ನೀವು ದೊಡ್ಡವರು ಹೌದಾ? ದೊಡ್ಡವನಾದದ್ರಿಂದಲೇ ಬಂದು ನಾನು ಕೇಳ್ತಾ ಇದ್ದದ್ದು, ವಿಚಾರಿಸ್ತಾ ಇರುವುದು. ನಿಮ್ಮಲ್ಲೊಂದು ಮಾತು ಕೇಳ್ತೇನೆ. ಕೇಳು. ಈ ಹಠ ಮಾಡುವುದು ದೊಡ್ಡವರ ಮಕ್ಕಳ? ಯಾವುದು ಹಠ ಮಾಡುವುದು ದೊಡ್ಡವರ ಮಕ್ಕಳ? ಹಠ ಅಂದ್ರೆ ಒಂದು ಪ್ರಮಾಣದಲ್ಲಿ ಹಠ ಮಾಡುವ ಅಧಿಕಾರ ಇರುವುದು ಮಕ್ಕಳಿಗೆ, ಹೌದಾ? ಮತ್ ನೀವೇ ಮಾಡ್ಬೇಕು ಅಂತಲ್ಲ, ಮಾಡಿದ್ರೆ ತಪ್ಪಲ್ಲ ಅಲ್ವಾ? ಹಠ ಮಾಡುದು ಮಕ್ಕಳೇ ಅಲ್ವಾ? ನೀವೇ ಹಠ ಮಾಡ್ತಾ ಇದ್ದೀರಿ ಹಾಗಿದ್ರೆ? ನಾನೇನು ಹಠ ಮಾಡಿದ್ದೇನೆ? ಅಲ್ಲ, ಇವು ಬಿಡುವುದಿಲ್ಲ ಹೇಳುದು, ನೀವು ಬಿಡು ಅಂತ ಹೇಳುದು. ಇವು ಹೇಳುದು ಸರಿ, ನೀವು ಸಣ್ಣವ ಹಠ
ಹಠ ಮಾಡ್ತಾರೆ, ದೊಡ್ಡವರು ಹಠ ಮಾಡ್ತಾರೆ ಅಲ್ವರಾಯ್ರೆ? ಹೌದಪ್ಪ. ವಯಸ್ಸಾಗ್ತಾ ಇದ್ದಾಗ ತನಗಿದು ಬೇಕು ಬೇಕು ಕೊಡು ಅಂತೇಳಿ ಹಠ ಮಾಡ್ತಾರೆ. ಅದು ನೀರಾದ್ರೂ ಸರಿ ಮಾರ, ಇವ್ರು ಯಾಕೆ? ಅದಲ್ಲಪ್ಪ, ಬುದ್ಧಿವಾದದ ಮಾತನ್ನ ಹೇಳಬೇಕಾದವರು ಹಿರಿಯರು ಕಿರಿಯರು. ಹಿರಿಯವರು ಹೇಳ್ಬೇಕಾದ್ರೆ ಆದ್ರಿಂದ ಹಠ ಮಾಡುವುದು ನಿಮಗೆ ಅಭ್ಯಾಸ ಆದ್ರೆ ಬುದ್ಧಿ ಹೇಳಬೇಕಾದದ್ದು ನಮಗೆ ಧರ್ಮ. ಆದ್ರಿಂದ ಬುದ್ಧಿ ಹೇಳ್ತಾ ಇದ್ದದ್ದು, ಇದು ಹಠ ಅಲ್ಲ. ಅಲ್ಲ ಮರ, ಹಠ ಯಾವುದು ಗೊತ್ತಾ? ಯಾವುದು? ಬಿಟ್ಟುಕೊಡಿ ಅಂತ ಹೇಳಿದ್ರು ಬಿಟ್ಟುಕೊಡ್ತಾ ಇದ್ದೀರಲ್ಲ, ಇದು ಹಠ ಅಲ್ಲ. ಕೇಳುವುದು ನಿಮ್ಮಲ್ಲಿ ಇದು ಒಂದೇ ಕುದುರೆ ಇರುವುದಾ? ಬೇಕಾದಷ್ಟು ಉಂಟು. ಮತ್ತೇನು ಸಮಸ್ಯೆ? ಇದನ್ನೆಲ್ಲ ಬಿಟ್ಟು ಹೋಗಿ ಬಿಟ್ಟು ಹೋಗಿ. ನಾವು ಆಟ ಆಡ್ಕೊಂಡಿರ್ತೇವೆ ಇಲ್ಲಿ. ನೀನು ಬ್ರಾಹ್ಮಣ ಕುಮಾರ ಹೌದಾ? 100ಕ್ಕೆ 100. ಅದಿದ್ದಾಗಲೇ ನಾನು ಒಪ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕಾಗುದಿಲ್ಲ? ಆಚಾರ ವಿಚಾರ ಎಲ್ಲ ಗೊತ್ತಿದೆಯಾ ನಿನಗೆ? ಏನು? ಅಶ್ವಮೇಧದ ಕ್ರಮ ಪದ್ಧತಿ ಏನು ಎನ್ನುವುದು ಗೊತ್ತುಂಟ? ಹೌದಾ? ಅಶ್ವಮೇಧವನ್ನ ಪ್ರಾರಂಭಿಸಿ ಕುದುರೆಯೊಂದನ್ನ ಪೂಜಿಸಿ ಬಿಟ್ಟ ಮೇಲೆ ದೇಶವನ್ನೆಲ್ಲ ಸಂಚರಿಸಿದಂತ ಆ ಕುದುರೆ, ಅದೇ ಕುದುರೆ ಕೊನೆಯ ಸಂದರ್ಭ ಪೂರ್ಣಾಹುತಿಯ ಸಂದರ್ಭದಲ್ಲಿ ಅಲ್ಲಿಗೆ ಬರಬೇಕಾದದ್ದು ಧರ್ಮ. ಇದನ್ನು ಯಾರು ಕಟ್ಟಿದ್ದಾರೆ ಅಂತ ಬೇರೆ ಕುದುರೆಯನ್ನು ಪೂಜೆ ಮಾಡಿಬಿಟ್ರೆ ಅದು ಅಶ್ವಮೇಧ ಅಂತ ಆಗುವುದಿಲ್ಲ, ಹೆಡ್ಡ. ಹೌದಾ? ಹಾಗಾದ್ರೆ ಒಂದು ಕ್ರಮ ಹೀಗಿರ್ಬೋದಲ್ಲ, ನಿಮ್ಮ ಕುದುರೆ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು ಅಂತ ಉಂಟಾ? ಹೌದು, ಎಲ್ಲಿಗೂ ಹೋಗಬಹುದು. ಹೌದಾ? ಇದು ಋಷಿಗಳ ಆಶ್ರಮ ಹೌದಾ? ಆಶ್ರಮ. ಇಲ್ಲಿ ಬಂದಾಗ ಅದು ಹಾಳು ಮಾಡಿದ್ರಿಂದ ನಮ್ಮ ಪ್ರದೇಶವನ್ನ ನಾವು ಕಟ್ಟಿದ್ದೇ ಬಿಟ್ರೆ ಇಲ್ದಿರ ಕಟ್ಟುದಿಲ್ಲ ಆಗಿತ್ತು ನಾವು. ಅದು ಅಲ್ಲವೇ ಅಲ್ಲ. ನಿಮ್ಮ ಪ್ರದೇಶ ನಿಮಗೆ ಸಂಬಂಧಪಟ್ಟದ್ದು ಅಂತ ಆದ್ರೆ, ಹಾಳುಗೆಡಹಿದ್ದೆ ಸತ್ಯ ಅಂತ ಆದ್ರೆ, ಹಾಳಾಗದೇ ಇದ್ದಾಗ ನೀವು ರಕ್ಷಣೆ ಮಾಡಬೇಕು ಬಿಟ್ಟರೆ ಕುದುರೆಯನ್ನು ಕಟ್ಟುವುದಲ್ಲ. ಯಾವುದೋ ಒಂದು ಸಾಧಾರಣ ಕುದುರೆ ಅಂತ ಆದ್ರೆ ಕಟ್ಟಿಡಬಹುದು, ಅದರ ಲಿಖಿತ ನೋಡಿದ ಮೇಲೆ ಬಿಡಬೇಕಿತ್ತು. ಹೌದಾ? ಇನ್ನು ಬಿಡುವ ಪ್ರಶ್ನೆ ಇಲ್ಲ, ಇನ್ನು ಬಿಟ್ಟು ಹೋಗುವ ಪ್ರಶ್ನೆಯೂ ಇಲ್ಲ. ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ನೋಡಿದನು ಶತ್ರುಘ್ನ ಬಾಲಕನ ರೂಪವನು, ಮಾಡಿದನು ಮನದೊಳಗೆ ಬಹುಪರ್ಯ ಯೋಚನೆಯ, ಮಾಡಿದನು ಮನದೊಳಗೆ ಬಹುಪರ್ಯ ಯೋಚನೆಯ, ರೂಢಿಪನ ಸಾದೃಶ್ಯ ಅಂಗಾಂಗಗಳಲ್ಲಿ ಒಡಮೂಡಿರು ಅಚ್ಚರಿ, ರೂಢಿಪನ ಸಾದೃಶ್ಯ ಅಂಗಾಂಗಗಳಲ್ಲಿ ಒಡಮೂಡಿರುವುದು ಅಚ್ಚರಿ ಅಚ್ಚರಿ, ಆಡಿ ಫಲವೇನು ಆಡಿ ಫಲವೇನಿನ್ನು ಪೊಡವಿಗೆಯ ಸುತನಿವನು, ಆಡಿ ಫಲವೇನಿನ್ನು ಪೊಡವಿಜಯ ಸುತನಿವನು, ಕಾಡಿನೊಳು ತಾಪಸರ ಬಳಿ ಬಿಡಿದು ಬದುಕಿಹನು, ಕಾಡಿನಲ್ಲಿ
ನಡೆಯಿತು. ಹಾ. ಸೋತಿದ್ದಾನೆ, ಕರವನ್ನ ಕಟ್ಟಿದ್ದೇವೆ. ಸನಿಹದಿಂದ ಹುಡುಗನನ್ನ ನೋಡುತ್ತಾ ಇರುವ ಹಾಗೆ ನನ್ನನ್ನೇ ನಾನು ಮೈಮರೆತು ಬಿಟ್ಟೆ. ಯಾಕೆ ಈ ಭ್ರಮೆಗೆ ಹುಡುಗನನ್ನ ಒಳಗಾಗಿದ್ದೀರಿ? ನೋಡುತ್ತಾ ಇರುವ ಹಾಗೆ ಹಾ. ಇವನಲ್ಲಿ ಯಾವುದೋ ಒಂದು ಆಕರ್ಷಣೆಯ ರೂಪ ನನ್ನಲ್ಲಿ ಕಾಣಿಸ್ತಾ ಇದೆ. ಯಾಕೆ ಹೀಗಾಯಿತು? ಯಾರಾಗಿರಬಹುದು ಈತ? ಇಲ್ಲಿಯವರೆಗೆ ವಿರೋಧಿಯ ಸ್ಥಾನದಲ್ಲಿರುವಂತಹ ಹುಡುಗ ನನಗೆ ತೀರಾ ಸನಿಹದವ ಎನ್ನುವುದಾಗಿ ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ. ಯಾಕೆ ಭಾವನೆಗಳು ಹಾಗಾಗಿ ನೋಡಿದ್ಯಾ, ಅವನ ಮುಖವನ್ನು ನೋಡುತ್ತಾ ಇರುವ ಹಾಗೆ, ಅವನ ಅಂಗಾಂಗಗಳನ್ನು ಪರೀಕ್ಷಿಸುತ್ತಾ ಇರುವ ಹಾಗೆ ನನ್ನ ಅಣ್ಣ ರೂಢಿಫ ಆ ಶ್ರೀರಾಮಚಂದ್ರನ ಪಡಿಯಚ್ಚಿನಂತೆ ಕಾಣ್ತಾ ಇದ್ದಾನೆ. ಇವನನ್ನ ನೋಡುತ್ತಾ ನೋಡುತ್ತಾ ಇರುವ ಹಾಗೆ ಅತ್ತಿಗೆ ಸೀತಾದೇವಿಯ ಪ್ರತಿರೂಪವನ್ನೇ ಕಂಡ ಹಾಗೆ ಆಗ್ತಾ ಇದೆ. ವಡ ವಿಜಯ ಸುತ್ತ ನಿವನು ಎನ್ನುವುದು ಮನಸ್ಸು ಕೂಗಿ ಕೂಗಿ ಹೇಳ್ತಾ ಇದೆ. ಛೇ, ಎಂತ ಅನರ್ಥವಾಗಿ ಹೋಯಿತು. ಎಲ್ಲಿಯೂ ಅಚಾತುರ್ಯವೊಂದು ಘಟಿಸಿದೆ ಎನ್ನುವುದು ಈಗ ನನಗೆ ಅರ್ಥ ಆಗ್ತಾ ಇದೆ. ತುಂಬು ಗರ್ಭಿಣಿಯಾಗಿರುವಂತಹ ಸೀತಾದೇವಿಯನ್ನ ಆ ದಿವಸ ಅಗಲಿದವ ಶ್ರೀರಾಮಚಂದ್ರ. ಹಾಗಾದ್ರೆ ಸೀತಾದೇವಿ ಹಡೆದ ಮಗನೇ ಇವನಾಗಿರಬಹುದು ಹೇಗೆ? ಆ ಕಾರಣಕ್ಕಾಗಿ ನನ್ನ ಕರುಳು ಕೂಗಿ ಕೂಗಿ ಆಡುತ್ತಾ ಇದೆಯೋ ಎನ್ನುವ ಶಂಕೆ. ಯಾವುದೇ ತೀರ್ಮಾನವನ್ನು ನಾನು ಕೈಗೊಳ್ಳುವ ಹಾಗಿಲ್ಲ. ಸೇನಾ ನೇತಾರನಾಗಿ ಬಂದಿರುವಂತಹ ನನಗೆ ಪೂಜಿಸಲ್ಪಟ್ಟಂತಹ ಕುದುರೆಯನ್ನ ಯಾರೇ ಕಟ್ಟಿದ್ರು ಅದನ್ನು ಬಿಡಿಸಿಕೊಳ್ಳುವುದಷ್ಟೇ ಕರ್ತವ್ಯ. ಉಳಿದ ಆಗು ಹೋಗುಗಳನ್ನು ನಿರ್ಧರಿಸುವ ಅಣ್ಣ ಶ್ರೀರಾಮಚಂದ್ರ. ಬಂಧಿಸಿದ್ದೇವಲ್ಲ. ನೋಡುವಾಗ ಒಂದು ಕುದುರೆ ಆಚೆ ತಿರುಗಾಟ ಮಾಡ್ತಾ ಇತ್ತಮ್ಮ. ಯಾರ ಕುದುರೆ ಅಂತ ಗೊತ್ತಾಗಿಲ್ಲ. ಹತ್ತಿರವಾಗಿ ಆ ಕುದುರೆಯನ್ನು ಕಟ್ಟಿದ್ದು, ಹಣೆ ಮೇಲೆ ಲೇಖನ ಇತ್ತಮ್ಮ. ಅದನ್ನು ಬಿಡಿಸಿ ಓದುವಾಗ ಬದುಕುಳ್ಳವರು ಕಟ್ಟಬೇಕು, ಬಲಹೀನರಾದ ಕಪ್ಪ ಕಾಣಿಕೆ ಕೊಡಬೇಕು ಅಂತಿತ್ತು. ನಾವು ಬೇಡ ಬೇಡ ಅಂತ ಹೇಳಿದ್ರು. ನಿಮ್ಮ ಲವಕ್ಕೆ ಎಲ್ಲೇ ಇಲ್ಲ. ಕುದುರೆಯನ್ನು ಕಟ್ಟಿದ. ಆ ಕಡೆ ವಿರೋಧಿಗಳು ಬಂದ್ರು. ಇವನು ಹೊಡೆದಾಡ್ಲಿಕ್ಕೆ ಹೋದಮ್ಮ. ಹೊಡೆದಾಡ್ತಾ ಆಡ್ತಾ ಇದ್ದ ಹಾಗೆ ಅಮ್ಮ ಹೊಡೆದಾಟದ ಪರಿಣಾಮ ಏನಾಯಿತು? ಪರಿಣಾಮ ನಿಮ್ಮ ಲವಕುಮಾರರ ಕೈ ಕೆಳಗಾಯಿತು, ಅವರ ಕೈ ಮೇಲಾಯಿತು. ಲವವನ್ನು ಕಟ್ಟಿಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರಮ್ಮ. ಬಾಲರೆಂದಿಯ ನುಡಿಯ ಕೇಳುತ್ತ ಹೃದಯಕ್ಕೆ ಶೂಲ ಹೊತ್ತಂತಾಗಿ ದರೆಗೊರಗಿ ಮರುಗಿದಳು ಬಾಲೆ. ಬಾಲನಿಗೆ ತಗೆ ಬಂದಿ ಕಾಳಗೆ ಗಿಳಿಯುವ ಮನವೋ
ಕ್ಷತ್ರಿಯರನ್ನ ವಿರೋಧಿಸುವ ಮನ ಬಂತು ನನಗೆ ಅರ್ಥವಾಗುತ್ತಾ ಇಲ್ಲ. ವಾಲ್ಮೀಕಿ ಮಹರ್ಷಿಗಳ ಶಿಷ್ಯನಾಗಿ ಸಾತ್ವಿಕವಾದ ಆಹಾರವನ್ನೇ ಸೇವಿಸುತ್ತಾ ಬ್ರಾಹ್ಮಣ ವಟುಗಳ ಸ್ನೇಹವನ್ನು ಮಾಡುತ್ತಾ ಇದ್ದರೂ ಕ್ಷತ್ರಿಯತ್ವವನ್ನೇ ತೋರಿಸಿಬಿಟ್ಟನಲ್ಲ. ಆ ಕಂದನ ನಗುಮೊಗವನ್ನು ನೋಡಿ ಹಿಂದಿನ ದುಃಖಗಳೆಲ್ಲವನ್ನೂ ನಾನು ಮರೆಯುತ್ತಾ ಇದ್ದೆ. ಅವನನ್ನು ಕಳೆದುಕೊಂಡು ಬದುಕುವುದಕ್ಕೆ ಸಾಧ್ಯವಿದೆಯೇ? ಯಾರಿಗೆ ಹೇಳಲಿ, ಯಾರಿಗೆ ಹೇಳಲಿ? ಬೇಡುವೆ ಯಾರಿಗೆ ಬಂದಿಹ ಗೋಳನು, ಬೇಡುವೆ ಯಾರಿಗೆ ಬಂದಿಹ ಗೋಳನು, ಬೇಡುವೆ ಯಾರಿಗೆ ಬಂದಿಹ ಗೋಳನು ಮುನಿಪಾಲಕ. ಪಾತಾಳಕ್ಕೆ ಹೋಗಿಹ ವನದಲ್ಲಿ ಕೇಳುವರಾರಿನ್ನು, ಪಾತಾಳಕ್ಕೆ ಹೋಗಿಹ ವನದಲ್ಲಿ ಕೇಳುವರಾರಿನ್ನು, ಕೇಳುವರಾರಿನ್ನು. ಪಾಲನೆಗೆ ತಗೆ ಬಂದಿತು ಗಾಳದ ಕೇಳುವ ಮನವು. ಮಣ್ಣಿನ ಮಗಳಾಗಿರುವಂತಹ ಈ ಹೆಣ್ಣಿನ ಗೋಳನ್ನು ಕೇಳುವವರು ಪ್ರಪಂಚದಲ್ಲಿ ಯಾರೂ ಇಲ್ಲವೇ? ಯಾರಿಗೆ ಹೇಳಲಿ? ಕಷ್ಟ ಎಂದಾಗ ಆಧರಿಸಿ ಅಣ್ಣನಾಗಿಯೋ ಗುರುವಾಗಿಯೋ ತಂದೆಯಾಗಿಯೋ ಪಾಲಿಸುತ್ತಿರುವಂತಹ ವಾಲ್ಮೀಕಿ ಮಹರ್ಷಿಗಳು ಇಲ್ಲ, ಪಾತಾಳಕ್ಕೆ ಹೋಗಿದ್ದಾರೆ ವರುಣಯಾಗಕ್ಕಾಗಿ. ಇನ್ನು ಹಿರಿಯ ಮಗನಾಗಿರುವಂತಹ ಕುಶ ಎಲ್ಲಿಯೂ ಕಾಣಿಸುತ್ತಾ ಇಲ್ಲ, ಸಮೀಪದಲ್ಲಿ ಇಲ್ಲ. ಯಾರಿಗೆ ನನ್ನ ಒಡಲ ಸಂಕಟವನ್ನು ಹೇಳಿಕೊಳ್ಳಲಿ? ಜಗತ್ಪಾಲಕ ರಾಮಚಂದ್ರ ಅಯೋಧ್ಯೆಯನ್ನು ಬಿಟ್ಟರು ನೋವು ನನಗೆ ತಪ್ಪಲೇ ಇಲ್ಲವೇ? ನನ್ನ ಸಂಕಷ್ಟವನ್ನು ಯಾರಿಗೆ ಹೇಳಿಕೊಳ್ಳಲಿ? ನಾನು ಏನು ಮಾಡಲಿ, ಏನು ಮಾಡಲಿ, ಏನು ಮಾಡಲಿ? ನೇರವಾಗಿ ಆಶ್ರಮದತ್ತ ಸಾಗಿ ಬಂದಾಗ ಕಣ್ಣಲ್ಲಿ ನೀರನ್ನು ಸುರಿಸ್ತಾ ಇದ್ದೀರಿ, ಅಥವಾ ವದನರಾಗಿದ್ದೀರಿ. ನಿಮ್ಮ ದುಃಖಕ್ಕೆ ಕಾರಣ ಯಾರು? ನಿಮ್ಮ ಮಗ ಕುಶ ಇದ್ದಾರೆ. ಹೇಳಿ ತಾಯಿ, ಹೇಳಿ. ಕಂದ ಕೇಳು ಲವನು ಮನಗೆ ಕಂದ ಹಯವಾರುತ್ತಾಯನು, ಕಂದ ಕೇಳು ಲವನು ಮನಗೆ ಕಂದ ಹಯವಾರುತ್ತಾಯನು. ಬದುಕಿನಲ್ಲಿ ತಂದೆ ತಾಯಿಗಳಾದವರು ತಮ್ಮ ಜೀವನದಲ್ಲಿ ಎಂತಹ ಸಂಕಷ್ಟವೇ ಬದಲಿ ಮಕ್ಕಳ ಎದುರಿನಲ್ಲಿ ಕಣ್ಣ ನೀರನ್ನು ಸುರಿಸಲೇಬಾರದು. ಸರಿ, ಆದರೆ ನನಗಿದು ಅನಿವಾರ್ಯವಾಯಿತು ಮಗನೇ. ಏನಾಯ್ತಮ್ಮ? ನಿನ್ನ ತಮ್ಮನಾಗಿರುವಂತ ಲವಕುಮಾರ ಬ್ರಾಹ್ಮಣ ವಟುಗಳ ಜೊತೆಯಲ್ಲಿ ನಾ ಬೇಡ ಎಂದರೂ ಕುಶ ಸಮಿತನ್ನು ತರುವುದಕ್ಕಾಗಿ ಹೋದವನು. ಸರಿ, ಆ ವನ ಪ್ರದೇಶದಲ್ಲಿ ಒಂದು ತುರಗವನ್ನು ಕಂಡನಂತೆ, ಅದರ ಹಣೆಯ ಲಿಖಿತವನ್ನು ವಾಚಿಸಿದನಂತೆ.
ಬಲವುಳ್ಳವರು ಕಟ್ಟಬೇಕು ಎಂಬ ತೀರ್ಮಾನವಾಗಿತ್ತಂತೆ. ಓಹೋ, ಅದನ್ನು ನೋಡಿ ನಿನ್ನ ತಮ್ಮ ಬಂಧಿಸಿದನಂತೆ. ಸರಿ. ಪರಿಣಾಮ ಏನಮ್ಮ? ದೇಶಾಧಿಪಾಲಕರು ಬಂದು ಲವಕುಮಾರನಲ್ಲಿ ಹೋರಾಡುತ್ತಿರುವಾಗ ಬಂದ ಎಲ್ಲಾ ಭಟರನ್ನು ಸೋಲಿಸಿದನಂತೆ. ಶಹಬಾಸ್. ಅಲ್ಲಿಗೆ ಪ್ರಕರಣ ನಿಲ್ಲಲಿಲ್ಲ ಮಗನೇ. ಮತ್ತೆ ಕೊನೆಗೆ ಬಂದಂತ ಸೇನಾ ನೇತಾರ ನಿನ್ನ ತಮ್ಮನಾಗಿರುವಂತಹ ಲವನನ್ನು ಬಂಧಿಸಿ ಎಳೆದೊಯ್ದನಂತೆ ಮಗನೇ, ಎಳೆದೊಯ್ದನಂತೆ. ಚಿಕ್ಕವನನ್ನು ಸೆರೆ ಕಟ್ಟಿದ ಭೂಪನ ಈ ವನಾಂತರವನ್ನು ಬಿಟ್ಟು ಮುಂದೆ ಸಾಗದ ಹಾಗೆ ಅವನ ತಡೆಯುವುದರ ಮಟ್ಟಿಗೆ ತಮ್ಮನನ್ನ ಬಿಡಿಸಿ ತರುವಂತ ಸಂಪೂರ್ಣ ಹೊಣೆಗಾರಿಕೆ ನನ್ನದು. ಯೋಚನೆ ಬಿಡಿ, ಅಪ್ಪಣೆಯನ್ನು ಕೊಡಿ. ವಿಕ್ರಮ ಸಾಕಾದೀತೆ ನಿನ್ನ. ನಾನು ಶಕ್ತನಿದ್ದೇನೆ, ಅಪ್ಪಣೆಯನ್ನು ಕೊಡಿ. ಸ್ಥಿರವಾದ ನಿನ್ನ ಮಾತುಗಳನ್ನು ಕೇಳಿ ಪಂಥ ಎಂದು ನಾನು ಭಾವಿಸುತ್ತಾ ಇದ್ದೇನೆ. ಸರಿ. ಮಾನಸಿಕವಾದ ಸ್ಥಿರತೆಯನ್ನು ಕಳೆದುಕೊಂಡ ಜೀವಿಗಳು ಈ ಜಗತ್ತಿನಲ್ಲಿ ಏನನ್ನೂ ಸಾಧಿಸುವುದಕ್ಕೆ ಸಾಧ್ಯವಿಲ್ಲ. ಸರಿ ತಾಯಿ. ಸ್ಥಿರ ಪಂಥರಾಗಿ ಸ್ಥಿರಂಜೀವಿಗಳಾಗಿ ರವಿ ಶಶಿ ಇರುವ ತನಕ ನಿಮ್ಮ ಹೆಸರು ಸತ್ಕೀರ್ತಿಯಿಂದ ಕೂಡಿರಬೇಕು ಅಂತಿದ್ದರೆ ನೀವೀರುವರು ಯಾವ ಕ್ಷಣದಲ್ಲಿ ಅಗಲಿರಬಾರದು. ಸರಿ. ಲವಕುಶರು ಒಂದಾಗಿ ಹೋರಾಡಿದರೆ ಈ ಜಗತ್ತಿನಲ್ಲಿ ಪ್ರತ್ಯಕ್ಷ ದೇವರ ಬಂದರೂ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ. ವಿರೋಧಿಗಳಾದವರು ಯಾರ ಮಕ್ಕಳು ಎಂದು ಕೇಳಿದರೆ ಸತ್ಯವನ್ನು ಹೇಳಬೇಡಿ. ವಾಲ್ಮೀಕಿ ಶಿಷ್ಯರು ಎಂಬುದನ್ನು ಮಾತ್ರ ಹೇಳಬೇಕು. ಅದೇ ಶಿವಭಾಗ. ನಮೋ ನಮಃ, ನಮೋ ನಮಃ. ಮಾಡುವಂತ ಕಾರ್ಯವನ್ನು ಸುಸಾಂಗವಾಗಿ ನೆರವೇರಿಸುವಂತ ಮನಸ್ಸು ನಿನಗುಂಟು ಅಂತಾದ್ರೆ ಸೆರೆ ಕಟ್ಟಿದವನನ್ನು ಬಿಡಬೇಕು. ಮಿತ್ರದ ಕುಲಕೀರ್ತಿ ನೇತ್ರ ನೀನಪ್ಪಯ್ಯ ಮಿತ್ರನಾಗುವೆ ಎಂದು ಮಿತ್ರತ್ವವನ್ನು ಬೆಳೆಸಿಕೊಂಡ್ಯೋ ಶತ್ರುಘ್ನನಿಗೆ ದಾರಿ ಸುಲಭ ಅಲ್ಲ, ನಿನ್ನ ಪಾಲಿಗೆ ಬಿಕ್ಕನಾಗ್ತಾನೆ. ನಾನು ಯಾರು ಅಂತ ಗೊತ್ತಾನೆ.
ಏನೆಲ್ಲ ಮಾತಾಡಿ? ಆದ್ರೂ ಮಾತಾಡಿದ್ದು ಹೌದು, ಮಾತಾಡಿದ ಹೌದು. ಯಾರು ಏನೆನ್ನುವುದನ್ನ ತಿಳಿಯದೆ ಮಾತಾಡಿದವನೇನು? ಅಯ್ಯ ಏನು ಹೇಳಿದೆಯಲ್ಲ, ಶತ್ರುವಾಗ್ತೀಯೋ ಅಥವಾ ಒಪ್ಪಂದದಿಂದ ಮಿತ್ರನಾಗ್ತೀಯೋ, ನನ್ನ ವಿಷಯ ನೀನು ತಿಳಿದಿಲ್ಲ. ಏನು? ಈಗಾಗಲೇ ದಿಗ್ವಿಜಯಕ್ಕಾಗಿ ಹೊರಟು ಯಜ್ಞಾಶ್ವದ ರಕ್ಷಣೆಯಲ್ಲಿರುವಂತಹ ನಾವು ಅವನೀಶರೆಲ್ಲರನ್ನು ಸೇರಿದಂತಹ ಅನೇಕ ಅರಸು ಮಕ್ಕಳೊಂದಿಗೆ ಹೋರಾಟವನ್ನು ನಡೆಸಿ ತಮ್ಮ ಕಾಣಿಕೆಗಳನ್ನು ಪಡೆದು ವಿಜಯಿಯಾಗಿ ಬರುತ್ತಾ ಇದ್ದವರು. ಹೆಚ್ಚೇನು ಏನು? ನನ್ನ ಒಂದು ಬದುಕಿನ ಘಟನೆ ನೀನು ತಿಳಿದೆ ಅಂತಾದ್ರೆ ಮತ್ತೆ ನಮ್ಮ ತಳ್ಳಿ ಕೊರುವವ ಅಲ್ಲ. ಅಂದ್ರೆ ಲೋಕ ಕಂಟಕನಾಗಿ ಮೆರೆದಾಡುತ್ತಿರುವ ಲವಣಾಸುರನನ್ನು ಕೊಲ್ಲುವುದರ ಮೂಲಕವಾಗಿ ಲವಣಾರಿ ಎನ್ನುವ ಬಿರುದಿಗೆ ಪಾತ್ರನಾದವನು ಈ ಶತ್ರುಘ್ನ. ಹೋರಾಟ ಕಣದಲ್ಲಿ ಏನಾದರೂ ಶತ್ರುಘ್ನನ್ನ ದುಡುಕಿ ಗೆಲುವನ್ನ ಸಾಧಿಸ್ತೇವೆ ಎನ್ನುವುದಾಗಿ ಬಂದ ವೀರಾಧಿ ವೀರರು ಈ ಭುವನತ್ರಯದಲ್ಲಿ ಮತ್ತೊಬ್ಬರಿರುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ರಿಂದ ಸೋಲು ನಿನಗೆ ಬೇಡ, ಆದಷ್ಟು ಸಾಕು. ಹಾಗೆಲ್ಲ ಅಂತವರನ್ನ ಗೆದ್ದೇವೆ ನೀನು. ಲವಣಾಸುರನನ್ನ ಕೊಂದು ಲವಣಾರಿ ಎನ್ನುವಂತ ಬಿರುದಿಗೆ ಪಾತ್ರನಾದೆ. ಅದಲ್ಲ, ನೀನು ಗೆದ್ದದ್ದು ನನ್ನ ದೃಷ್ಟಿಯಲ್ಲಿ ಎಂತವರು ಗೊತ್ತಾ? ಎಂತವರು ಗೊತ್ತಾ? ಬಡಗೋ
ಪಕ್ಷದ ಮಾವ. ಅಲ್ಲ ಆದ್ರೂ ನಮ್ಮಲ್ಲಿ 6 ಮಕ್ಕಳಿದ್ದಾರೆ, ಆದ್ರೆ ಇಷ್ಟು ಚುರುಕು ಯಾರಿಲ್ಲ. ನಮ್ಮಲ್ಲಿ ಅವ ಅಲ್ಲ ಅವ. ಆದ್ರಿಂದ ಅಲ್ಲ. ನೀನು ಗೆದ್ದದ್ದು ಎಂತವರನ್ನು? ನಮ್ಮ ದೃಷ್ಟಿಯಲ್ಲಿ ಅವರೆಲ್ಲ ಬಣಗುಂದ್ರಪಾಲರು, ಪ್ರಾಯ ಸಂದವರು ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಹೇಗೆ? ಪ್ರಪಂಚ ಮುಖದಲ್ಲಿ ನೀನು ಗೈದಿರುವಂತಹ ಸಾಹಸದ ಕುರಿತಾಗಿ ಆಲೋಚನೆ ಮಾಡಿದೆ. ಹೋದಲ್ಲಿ ವಿಜಯವನ್ನು ಗಳಿಸಿದೆ. ಶತ್ರುಘ್ನನ ಪಾಲಿಗೆ ವಿಘ್ನವೇ ಇಲ್ಲ ಎನ್ನುವ ಹಾಗೆ ತೋರಿಸುವಲ್ಲಿ ಮನವನ್ನ ಮಾಡಿದೆ. ಹಾಗಿದ್ರೆ ನೀನು ಗೆದ್ದದ್ದು ಎಂತವರನ್ನ? ಎಂತವರನ್ನ? ಕೈಲಾಗದೆ ಹೋದವು, ಅಂದ್ರೆ ನಮ್ಮ ಎದುರಿನಲ್ಲೇ ಅಲ್ಲ. ಅಂದ್ರೆ ಈ ಭೂತಳದಲ್ಲಿದ್ದ ಅರಸು ಮಕ್ಕಳೆಲ್ಲ ಕೈಲಾಗದೆ ಇದ್ದವರೇ ಆಡಳಿತ ನಡೆಸ್ತಾ ಇದ್ದ. ಅಲ್ಲ, ಅದಲ್ಲ ಹೇಳಿ. ಮತ್ತೆ ನನ್ನಂಥ ವೀರಾದಿ ವೀರರು ನಿನಗೆ ಸಿಗ್ಲಿಲ್ಲ. ನೀನೊಬ್ಬ ವೀರಾಧಿವೀರನೇ ಹೌದು ಅಂತ ಆದ್ರೆ ನಮಗೆ ಇಲ್ಲಿ ಬರುವಲ್ಲಿವರೆಗೆ ನಿನ್ನ ವಿಷಯ ಗೊತ್ತಾಗದೆ ಇದ್ದದ್ದು ಹೇಗೆ? ಪ್ರಚಾರಕ್ಕೆ ಬರಬೇಕು ಅಂತ ನಾವು ಎಲ್ಲೂ ಹೊರಗಡೆಯಲ್ಲಿ ಹೋರಾಟಕ್ಕೆ ಹೋದವರಲ್ಲ. ಅರ್ಥ ನೀನು ವೀರ ಅಲ್ಲ ಅಂತ. ಅದಕ್ಕೆ ನೀನು ಈ ಕ್ಷೇತ್ರವನ್ನು ಆಯ್ಕೆ ಮಾಡಿದ್ದು, ಒಳ್ಳೆ ಪ್ರಚಾರ ಸಿಗ್ಲಿ ಅಂತ ಹೇಳಿ. ಯಾರು ಹೇಳಿದ್ದೆ ನಿನಗೆ? ಪ್ರಚಾರಕ್ಕೆ ಮಾಧ್ಯಮ ಇದು ಎನ್ನುವ ಸಲುವಾಗಿ ನಾವು ಹೋಗುವುದಲ್ಲ. ಯಾಕೆ? ನಾವು ಮಾಡುವಂತ ಕಾರ್ಯ ಹೇಗುಂಟು ಎನ್ನುವುದನ್ನು ಬಂದವರು ನೋಡಿಕೊಂಡು ಆಮೇಲೆ ಪ್ರಶಂಸೆ ಸಿಕ್ಕಿದ ಮೇಲೆ ಪ್ರಚಾರಕ್ಕೆ ಬರುವುದು ಬಿಟ್ಟರೆ ಮಾಧ್ಯಮದವರೇ ಪ್ರಚಾರಕ್ಕಾಗಿಯೇ ಹೋಗುವುದಲ್ಲ. ಆದ್ರಿಂದ ಹೇಳಿದ್ದು ನಾನು ಬಣಗುದ್ರ ಪಾಲರನ್ನು ಎನ್ನುವ ನಿನ್ನ ಮಾತು ಆಧಾರರಹಿತವಾದದ್ದು. ಯಾಕೆಂದ್ರೆ ಅನೇಕ ಅರಸು ಮಕ್ಕಳನ್ನು ನಾವು ಗೆಲ್ಲುವಲ್ಲಿ ಹೌದಾ? ವೀರಾಧಿವೀರರು, ಅನೇಕ ಸಾಹಸವನ್ನು ತೋರ್ಪಡಿಸಿದವರು, ಇರ್ಲಿ. ಲವಣಾರಿಯಂತಹ ರಕ್ಕಸರು. ಲವಣಾಸುರ ನೀನು ಕೊಂದೆ, ಅವನನ್ನು ಕೊಲ್ಲುವಲ್ಲಿ ನಿನ್ನ ಪಾತ್ರ ಎಂತದ್ದು ಎನ್ನುವುದನ್ನು ನಾವು ಕೇಳಿದೆವು. ನಿನ್ನ ಲೆಕ್ಕದಲ್ಲಿ ಲವಣಾಸುರ ಎನ್ನುವನಿಗೆ ಒಂದು ಕೊಡಪ ನೀರು ಹಾಕಿ ಕರಗಿ ಹೋಗುವ ಹಾಗೆ ಮಾಡಿದ ಮಳೆಯ ಉಪ್ಪಿನ ಮೂಟೆ ಲವಣಾಸುರ ಏನ್ ನಾವು ಕಥೆಯನ್ನು ಕೇಳಿದವರಿದ್ದೇವೆ. ಲವಣಾಸುರ ಮಧುವನದ ಅಧಿಕಾರಿ, ಅವನ ತಂದೆ ಮಧುದಾನವ ತನ್ನ ಪಾಲಿಗೆ ಅಜೇಯತ್ವ ಬೇಕೆನ್ನುವ ಸಲುವಾಗಿ ಪರಶುವನ ಕುರಿತಾಗಿ ತಪಸ್ಸನ್ನು ಆಚರಿಸಿದ. ಅವನ ತಪಸ್ಸಿಗೆ ಬಲಿದಂತ ಪರಶುವ ವಿಶೇಷವಾದಂತ ಶೂಲವನ್ನು ಅವನ ಪಾಲಿಗೆ ಕರುಣಿಸಿಕೊಟ್ಟ. ಕಾಲಗಳು ಘಟಿಸಿತು, ಆ ಮಧುದಾನವ ಸತ್ತ. ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಶೂಲವನ್ನ ಧರಿಸಿದವ ಯಾರು ಅಂತ ಕೇಳಿದ್ರೆ ಲವಣಾಸುರ. ಅವನ ಪರಿಗೆ ಬಾರದೇ ಇರುವ ಹಾಗೆ ಲೋಕಕಂಟಕನಾಗಿ ನಿಂತಿರುವಂತ ಅವನನ್ನು ಕೊಲ್ಲುವಲ್ಲಿ ಎಲ್ಲರೂ ಬಂದು ನಿನ್ನನ್ನು ಆಶ್ರಯಿಸಿದ್ರು. ಅವನನ್ನು ಕೊಲ್ಲಲು ಸುಖವಾಗಿ ನೀನು ಅಲ್ಲಿಗೆ ಹೋದೆ. ಅರೆ ಪ್ರಜ್ಞಾವಸ್ಥೆ, ಸಂಪೂರ್ಣ ಆ ಕಡೆ ನಿದ್ದೆಯೂ ಅಲ್ಲ, ಈ ಕಡೆ ಎಚ್ಚರವೂ ಅಲ್ಲ. ಅಂತ ಸ್ಥಿತಿಯಲ್ಲಿ ಅವನಿರುವಾಗ ಅವನ ಪರಿಗೆ ಬಾರದೇ ಇರುವ ಹಾಗೆ ನಿನ್ನ ಪ್ರವೇಶ ಅಲ್ಲಿಗೆ ಆಯಿತು. ಒಮ್ಮೆಲೆ ಎಚ್ಚರಗೊಂಡಂತ ಅವನು ನಿನ್ನನ್ನು ಶಿಕ್ಷಿಸುವುದಕ್ಕೆನ್ನುವ ಹಾಗೆ ತನ್ನ ಮಡಿದಿಯನ್ನ ಕರೆದಾಗ ಆ ಶೂಲವನ್ನು ತೆಗೆದು ಅವನ ಕೈಗೆಸುವುದರ ಒಳಗಾಗಿ ಅದನ್ನು ನಿನ್ನ ಕೈ ಸೇರಿಕೊಂಡಿತ್ತು. ಆ ಶೂಲವನ್ನ ತೆಗೆದು ಅವನ ಕಂಠಕ್ಕೆ ಇರಿದೆ, ಅವ ಅಲ್ಲಿಗೆ ಸತ್ತ. ಅಲ್ಲಿಗೆ ಆಗ ನಿನ್ನ ಸುತ್ತಮುತ್ತ ಇದ್ದವರೆಲ್ಲ ಲವಣಾರಿ ಲವಣಾರಿ ಅಂತ ಕರೆದು. ಪುಣ್ಯಾತ್ಮ, ಹೇಗೆ ಕೊಂದಿದ್ದೇನೆ ಎನ್ನುವುದು ಮುಖ್ಯ ಅಲ್ಲ, ಯಾವ ಆಯುಧದಿಂದ ನಾನು ಕೊಂದಿದ್ದೇನೆ ಎನ್ನುವುದು ಮುಖ್ಯ ಅಲ್ಲ. ಲೋಕವನ್ನೇ ನಡುಗಿಸಿರುವಂತಹ ಲವಣಾಸುರನನ್ನ ಕೊಲ್ಲುವಲ್ಲಿ ನನ್ನ ಪಾತ್ರತೆ ಮುಖ್ಯವಾದದ್ದು ಅನುಮಾನ ಎನ್ನುವುದಷ್ಟೇ ವಿಷಯ. ನಾನು ಅದಕ್ಕಾಗಿ ಹೇಳಿದ್ದೆ, ನಿನ್ನನ್ನು ಅಲ್ಲಗಳೆಯುವ ಪ್ರಶ್ನೆ ಅಲ್ಲ. ಅಂತವನನ್ನ ಕೊಲ್ಲುವಾಗ ನೀನು ಅಲ್ಲಿಗೆ ಹೋಗಿದ್ದಿ, ನಿನ್ನ ಸಾಹಸವನ್ನ ಮೆರೆದಿದ್ದು, ಅದನ್ನು ಒಪ್ಪಿಕೊಳ್ಳೋಣ. ಬಿಟ್ರೆ ಅದೇ ನಾನಾದ್ರಿಂದ ಆ ಶೂಲವನ್ನ ನಾನೇ ಮಧ್ಯದಲ್ಲಿ ಹಿಡಿದು ಅವನನ್ನು ಕೊಂದೆ. ಅದೇ ನನ್ನ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದದ್ದಾದ್ರೆ ಅದಾಗ್ತಿತ್ತ? ಇಲ್ಲ, ನಾನಾದ್ರೆ ಆಗ್ತಿತ್ತ? ನಿನ್ನ ಕತೆ ಬಿಡಿ, ಅವನಾದ್ರೂ ಆಗುವುದಿಲ್ಲ. ನೀ ಅಂತಲ್ಲ, ಕಥೆಯಲ್ಲಿ ನಾನಿಲ್ವ ಹಾಗಾದ್ರೆ? ಆ ಸಂದರ್ಭದಲ್ಲಿ ಅವನನ್ನು ಎದುರಿಸುವಲ್ಲಿ ನೀನು ಮುಂದಾಗಿ ನಿಂತೆ, ಅದನ್ನು ನಾವು ಒಪ್ಪಿಕೊಳ್ಳೋಣ. ಹಾಗಂತೆ ನಿನ್ನೆದುರಿಗೆ ಇದುವರೆಗಾಗಿ ಇಂಥ ನಮ್ಮಂತವರು ಯಾರು ಹೋರಾಟಕ್ಕೆ ಇಳಿಲಿಲ್ಲ. ಅಲ್ಲಿ ನಿನ್ನ ಕೈ ಸಾಗಿತು ಅಂತಾದ್ರೆ ಅಲ್ವಾ? ಈ ಕಾಡಿನ ಕಡೆಯಲ್ಲಿದ್ದವರು, ಆಶ್ರಮ ಪ್ರದೇಶದಲ್ಲಿದ್ದವರೆಲ್ಲ ನಮ್ಮ ಯುದ್ಧ ಆಗಲಿಲ್ಲ. ಅಂದ್ರೆ ಕಾಡಿನಲ್ಲಿದ್ದವರು ಅಂತ ತುಚ್ಚಿಕಾರ ಭಾವನೆ ಬೇಡ. ತುಚ್ಚಿಕಾರ ಅಲ್ಲಪ್ಪ, ನಾಡಿನ ಅರಸು ಮಕ್ಕಳಲ್ಲೇ ನಾವು ಹೋರಾಟ ಕೊಟ್ಟಿದ್ದು ಬಿಟ್ರೆ ಆಶ್ರಮದಲ್ಲಿದ್ದ ಮಕ್ಕಳ ಜೊತೆ ಹೋರಾಟ ಕೊಡ್ಲಿಲ್ಲ. ನಮ್ಮಂತವರು ನಿನಗೆ ಸಿಗಲಿಲ್ಲ. ಈಗ ನಾನು ಸಿಕ್ಕಿದ್ದೇನೆ. ಹೋರಾಟದಲ್ಲಿ ನಿಮ್ಮವರನ್ನ ಬಡಿಯುವಲ್ಲಿ ನಾವೆಲ್ಲ ಮನ ಮಾಡಿದ್ದು ಹೌದು. ನಿಮ್ಮವರನ್ನ ಅನೇಕರನ್ನ ನೀನು ಈ ಹೊತ್ತಿನಲ್ಲಿ ಕಳೆದುಕೊಂಡಿದ್ದಿ. ಈಗ ನಿನ್ನಲ್ಲಿ ಕೇಳುವುದು ನಾನು ಒಂದೇ, ನಿನ್ನ ಸಾಹಸದ ಬಗ್ಗೆ ಆಕ್ಷೇಪ ಅಲ್ಲ. ಸೆರೆ ಕಟ್ಟಿದ್ದು ಯಾರನ್ನ? ನನ್ನ ತಮ್ಮನನ್ನು. ಅದಕ್ಕಾಗಿ ಮಣಿಯದೆ ಕುಶನೋಳು ಅಂದ್ರೆ ಅವನ ಅಣ್ಣ, ನಾನು ಕುಶಕುಮಾರ ಅಂತ ನನ್ನ ಹೆಸರು. ಅವ ಲವನ್, ನೀನ್ ಕುಶನ್. ನೀನು ಕುಶನ್ ಅಲ್ವಾ? ಕುಶ ಕುಶಣ್ಣ ಕುಶಣ್ಣ ಕುಶಣ್ಣ. ಕೇಳು. ಹಾಗಿದ್ರೆ ಮಣಿಯುವುದಂತ ಹೇಳಿದ್ರೆ ನನ್ನ ಕಾಲಿಗೆ ಬೀಳುವ ಎನ್ನುವುದರ ಅರ್ಥ ಅಲ್ಲ. ವಯೋಮಾನದ ಮಿತಿಯಲ್ಲಿ ನಿನ್ನ ನೋಡಿದ್ರೆ ನನ್ನ ತಂದೆಯ ವಯೋಮಿತಿಯೇ ಹೌದು. ಆದ್ರೆ ನನ್ನಲ್ಲಿ ಸ್ನೇಹತ್ವವನ್ನು ಯಾಚಿಸಿದೆ ಅಂತಾದ್ರೆ, ಕೇಳಿಕೊಂಡೆ ಅಂತಾದ್ರೆ, ಈ ಭೂಮಿಯಲ್ಲಿ ಶತ್ರುಘ್ನನಿಗೆ ಬದುಕುವುದಕ್ಕೆ ಅವಕಾಶ ಇಲ್ಲ. ಇವತ್ತಿಗೆ ಈ ಭೂಮಿಯ ಋಣ ತೀರಿಕೊಂಡೆ ನಾನು. ನಿನ್ನಂಥವನಲ್ಲಿ ಸ್ನೇಹಸ್ತವನ್ನ ಯಾಚಿಸುವುದಕ್ಕೆ ನಿನ್ನ ತಂದೆಯ ವಯಸ್ಸಿನವ ನಾನು ಎನ್ನುವುದಾಗಿ ನೀನು ಹೇಳಿದ ಮೇಲೆ ನಾನು ನಿನ್ನ ಸ್ನೇಹಿತನಾಗುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಔದಾರ್ಯ ನೀನು ಪಡೆದ್ರು ಒಂದು 4 ವರ್ಷ ಬದುಕಬಹುದು, ಬಿಟ್ಟರು ನಿನ್ನ ಔದಾರ್ಯದ ಅವಶ್ಯಕತೆ ನನಗಿಲ್ಲ. ಮಾತಿಲ್ವ ರಾಯರೇ? ಮಕ್ಕಳ ಮಾತು ಲೆಕ್ಕಕ್ಕಿಲ್ಲ, ಕರುವಿನ ಶಗನಿ ಶುದ್ಧಕ್ಕಲ್ಲ ಅಂತೇಳಿ ತೆಗೆದ 4 ಬಾರ್ಸಿ ಈ ಮಕ್ಕಳ ಹತ್ರ ಏನ್ ಮಾತಾಡಲು ಅಲ್ವಾ? ಈ ಕೆಲಸ ನಾವು ಮೊದಲೇ ಮಾಡಬೇಕಿತ್ತು. ಈಗ ಅವನನ್ನು ಬಿಟ್ರೆ ಒಳಿತು, ಇಲ್ಲಂತಾರೆ ನಿನಗೆ ಬಿಟ್ಟು ಬಿಡ್ಬೇಕಾಗ್ತದೆ.
ಹಾರಾಟ ಮಾಡಿ ಈಗ ಓಡ್ತ್ಯಾ? ಬಾ ಈಗ ಓಡಾಟ ಆಗ ಹಾರಾಟ. ಏಯ್ ಅಂತಂದ ನೀನು ಮಕ್ಕಳ ಮಾತು ಲೆಕ್ಕಕ್ಕಲ್ಲ, ಕರುವಿನ ಸಗಣಿ ಶುದ್ಧಕ್ಕಲ್ಲ ಅಂತ. ನಿನ್ನ ಬಾಯಿಗೆ ಅದನ್ನೇ ಹಾಕ್ಬೇಕು. ಸಗಣಿಯ ಮತ್ತೆಂತದ್ದು ಅಧಿಕ ಪ್ರಸಂಗಿ. ನನ್ನ ಬಾಯಿ ಅಂತ ಹೇಳಿದ್ರೆ ಏನು ಅಂಗಳವ ಇದು? ಏ ಎಷ್ಟು ಮಾತಾಡಿದ್ಯ? ಸತ್ಯ ಹೇಳ್ತೇನೆ, ಓ. ನಿಮ್ಮಲ್ಲಿದ್ದವರು ಯಾರು ಇಂಥವ್ರಲ್ಲ, ನೀವು ಒಬ್ಬನೇ ನೋಡು ಇಂಥವ. ಇಲ್ಲ, ನಾನು ಇಷ್ಟು ಕಮ್ಮಿ ಯಾವ ಪ್ರಸಂಗದಲ್ಲೂ ಮಾತಾಡಲಿಲ್ಲ ಪುಣ್ಯಾತ್ಮ. ಆದ್ರೂ ಒಂದು, ನೀನು ಇಷ್ಟು ಕಡಿಮೆ ಮಾತಾಡಿದ್ರು ನೀ ಇದ್ದ ಕಾರಣಕ್ಕಾಗಿ ಪ್ರಸಂಗ ಇಷ್ಟು ಉದ್ದಾಯ್ತು ಪಾ. ಇಲ್ಲ, 2:30 ಒಳಗೆ ಮುಗಿಬೇಕಂತ. ಏಯ್! ಏನು ಅವನನ್ನು ಪ್ರಚೋದಿಸುವುದಾ? ಇಲ್ಲಪ್ಪ, ನಿನ್ನನ್ನು ಬಿಡ್ತೇನೆ ಅಂತ ಭಾವಿಸ್ಕೊಂಡು ಇಲ್ಲ ಬಿಡುವೆ. ನಿನ್ನ ಒಡೆಯ ಬಿದ್ದಿದ್ದಾನೆ, ಈಗ ನಿನಗೆ ಪೆಟ್ಟು ಬೀಳಬೇಕಾ ಬೇಡವಾ? ಇಷ್ಟು ಮಾಡಿದ ನಿನ್ನನ್ನು ಸುಮ್ಮನೆ ಬಿಡ್ತಾನ? ನಾನು ದಿಢೀರ್ ಪಕ್ಷಾಂತರ ನಿಮ್ಮ ಪಕ್ಷಕ್ಕೆ, ನಿಮ್ಮ ಪಕ್ಷಕ್ಕೆ ಸೇರಿದ್ಯಾ? ಅವ್ರಿಗೆ ಒಳ್ಳೆ ಇದು. ಎಲ್ಲ ಹೂಸರು ಒಳ್ಳೆ ಸಂತ ಅಂದವನೇ. ಇಲ್ಲ ಇಲ್ಲ, ನಾನು ನಿಮ್ಮ ಪಕ್ಷ ಸೇರಿ ಆಯ್ತು. ಎಷ್ಟೊತ್ತಿಗೆ? ಈಗ ಹೌದಾ? ನಾನು ಗೆದ್ದ ಪಕ್ಷ ದಿಢೀರ್ ಪಕ್ಷಾಂತರ. ದಿಢೀರ್ ಪಕ್ಷ ಅಂತ. ಇನ್ನು ಮುಂದೆ ಒಂದು ಮಾತು ಏನ್ ಮಾಡ್ತೀಯ? ಏನು? ಈಗ ನನಗೆ ಮುಳ್ಳಾಣಿ ಗೊತ್ತುಂಟು. ಮುಳ್ಳಾಣಿ ಮುಳ್ಳಾಣಿ ಅಂತೇಳಿ ಒಂದು ಗೊತ್ತುಂಟು, ಬಟಾಣಿ ಅಂತ ಗೊತ್ತುಂಟು. ಈ ಚಿಟ್ಟಾಣಿ ಅಂದ್ರೆ ಏನು? ಉತ್ತರ ಕೊಡು. ಪಾಪಿ ಮಗನೇ, ಉತ್ತರ ಕೊಡೋದು ನೀನು ಬಾರಿ ಮಾತಾಡ್ತಿಲ್ಲ, ಇದಕ್ಕೆ ಉತ್ತರ ಕೊಡ. ತಡಿಯ, ಬೇಡ. ನೀ ನನ್ನ ಪಕ್ಷದಲ್ಲಿದ್ದವಲ್ವಾ? ಹೌದು. ಅಷ್ಟು ಹೇಳುವವನಿಗೆ ನಿನಗೆ ವಿಮರ್ಶೆ ಮಾಡ್ಲಿಕ್ಕೆ ಆಗ್ತದೆ, ಉತ್ತರ ಗೊತ್ತಿಲ್ವ ನಿನಗೆ? ಉತ್ತರ ಇಲ್ಲ. ಅದು ಉತ್ತರ ಇಲ್ಲದ ಪ್ರಶ್ನೆ. ಏಯ್, ನೀನು ಪಕ್ಷ ನೀನು ಏನ್ ಮಾಡ್ತೀಯ? ನಮ್ಮ ಪಕ್ಷದಲ್ಲಿ ಇದ್ದು ಏನ್ ಮಾಡ್ತೀಯ? ನಮ್ಮಲ್ಲಿ ಒಂದು ಹಬ್ಬಕ್ಕೆ ಒಂದು ಮಣ್ಣಿ ಅಂತ ಉಪಯೋಗಿಸ್ತಾರೆ. ಈ ಕಣ್ಣಿ ಅಂದ್ರೆ ಏನ ಹೇಳಿ, ಉತ್ತರ ಕೊಡು. ನೋಡ, ಏನ್ ನಿಮ್ಗೆ ಮಾತಾಡ್ಲಿಕ್ಕೆ ಗೊತ್ತ, ನನ್ಗೆ ಮಾತಾಡ್ಲಿಕ್ಕೆ ಗೊತ್ತಿಲ್ವಾ? ಮಾತಾಡ್ತೀನಿ. ಏಯ್, ಓಕೆ, ನಾನೀಗ ದಿಢೀರ್ ಪಕ್ಷಾಂತರ ಆಗ್ತೇನೆ. ಯಾಕಂದ್ರೆ ಈಗ ನೀವು ಯುದ್ಧ ಮಾಡಿ ಆಯಾಸಗೊಂಡಿದ್ದೀರಿ. ಆಯಾಸಗೊಂಡಂತ ನಿಮ್ಮ ಮನಸ್ಸನ್ನು ನಾನು ತಣಿಸಬಲ್ಲೆ. ತಳಿಸ್ತೀಯ? ಹೌದು. ಹೇಗೆ? ಈಗ ನೀವು ಆಶ್ರಮವಾಸಿಗಳು, ಇಲ್ಲಿ ಬೇರೆ ಬೇರೆ ಪ್ರಾಣಿಗಳನ್ನು ನೋಡಿರ್ಬಹುದು. ಈ ನಾಯಿಯನ್ನು ನೋಡಿದ್ದೀರಾ? ನಾಯಿ? ನಾಯಿ ಎಲ್ಲುಂಟು ಅದು? ನಾಯಿ ಶ್ವಾನ. ಓ, ನಿನ್ನ ನೋಡಿದ್ಮೇಲೆ ಈಗ ನೆನಪಾಯ್ತು. ಹೌದಲ್ಲ, ನಾನು ಇಲ್ಲಿ ಲೆಕ್ಕದಲ್ಲಿ ಶ್ವಾನ. ಹಾಗಲ್ಲ, ನೀ ಹೇಳಿದ್ಮೇಲೆ ಗೊತ್ತಾಯ್ತು. ಅದು ಹೇಗೆ ಇರ್ತದೆ ಅನ್ನೋದನ್ನು ನಾನು ನಿಮಗೆ ತೋರಿಸಬಲ್ಲೆ. ಈಗ ಸಣ್ಣ ನಾಯಿ ಮರಿ, ಅದು ಕಣ್ಣು ಬಿಟ್ಕೊಂಡು ಚೂರ್ ಚೂರು ಕಣ್ಣು ಬಿಟ್ಕೊಂಡು ಈಗ ಓಡಾಡ್ತಾ ಅಷ್ಟೇ. ಅದಕ್ಕೆ ಹಸಿವೆ ಆಗ್ತದೆ. ಅಮ್ಮನನ್ನು ನಮ್ಮಾಗಿ ಅಮ್ಮ ಅಂತ ಕರೀಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅದು ಹೇಗೆ ಕೂಗುದು ಗೊತ್ತುಂಟಾ? ನಾಯಿ ಮರಿ ಆಗ ಅಮ್ಮ ಬಂದು ಹಾಲು ಕೊಡ್ತೇನೆ. ಈ ನಾಯಿ ಮರಿಯನ್ನು ಚೂರು ಕಣ್ಣು ಬಿಟ್ಟು ಚೂರು ಹುಷಾರಾಯ್ತು ಆಚೀಚೆ ಹೋಗುದನ್ನು ನೋಡಿ ಇದಕ್ಕೆ ಯಾರು ಅಂತ ಸರಿ ಪರಿಚಯ ಸಿಗುದಿಲ್ಲ. ಆದ್ರೂ ಅದು ದೂರದಿಂದ ಬಗಳು ಅಂತ. ಅದು ಸಾಧಾರಣ ದೊಡ್ಡದಾಯ್ತು. ದೊಡ್ಡದಾದ್ಮೇಲೆ ಇಷ್ಟು ಹೇಳ. ಇನ್ನು ವಯಸ್ಸಾದ್ಮೇಲೆ? ತುಂಬಾ ವಯಸ್ಸಾದ್ಮೇಲೆ ಅದು ಎದ್ದು ಹೋಗ್ಲಿಕ್ಕೆ ಆಗುದಿಲ್ಲ. ಅದರ ರೊಣೆ ಎಲ್ಲ ಉದುರಿ ಹೋಗ್ತಾ ಉಂಟು. ಆಚೆ ಈಚೆ ಹೋಗುದನ್ನು ನೋಡಿ ಇದಕ್ಕೆ ಮನಸ್ಸಾಗ್ತದೆ. ಇದು ಮಲಗಿದಲ್ಲಿ ಈಗ ಚೂರು ನೆಮ್ಮದಿ ಆಯ್ತಾ ಅಲ್ವಾ? ಎಳೆ ನಾಯಿ ಮರಿಯಿಂದ ಮುದುಕಿನ ನಾಯಿ ಮರಿ ಕಂಡಾಯ್ತು. ಈ ರೋಗ ಬಂದು ನಾಯಿ ಹೇಗೆ ಮಾಡ್ತದ ಅಂತ ಹೇಳಿ. ರೋಗವನ್ನ ಅಣ್ಣ, ಇದಿಷ್ಟ ಆಯ್ತಲ್ಲ, ಈಗ ನಾಯಿಗೆ ಪೆಟ್ಟು ಕೊಟ್ರೆ ಹೇಗೆ ಮಾಡ್ತದೆ ನೋಡು. ಹೇಗೆ ಕೂಗ್ತದೆ ಹೇಳು, ಹೇಗೆ ಕೂಗ್ತದೆ ಹೇಳು. ನಾನು ಒಂದು ಪ್ರಶ್ನೆ ಹೇಳ್ತೀನಿ. ಈಗ ಎಷ್ಟು ಹೇಳಿ? ನೀನ್ ಎಷ್ಟು ಲೆಕ್ಕ ಮಾಡಿ? ಲೆಕ್ಕ ಮಾಡಿ. 10. ಲೆಕ್ಕ ಮಾಡಿ. 1 2 3 4 5 6 7 8 9 10. ಕೆಳಗಿದೆ ಲೆಕ್ಕ ಮಾಡಿ. 10 9 8 7 6. ಇಲ್ಲಿ 5 ಉಂಟಲ್ಲ, 11 ಹೇಗಾಯ್ತು? ಪಾಪಿ ಮಗನ ಅದನ್ನು ಲೆಕ್ಕ ಮಾಡೋದು ನಾನು ಹೇಳ್ತೇನೆ. 11 ಹೇಗಾಯ್ತು? ಇಲ್ಲಿ 6 ಇಲ್ವಾ? 10 9 8 7 6. ಇಲ್ಲಿ 5 ಇಲ್ವಾ? 11 ಹೇಗಾಯ್ತು? 11 ಹೇಗಾಯ್ತು? 11 ಹೇಗಾಯ್ತು? ನೀವ್ ಯಾವಾಗ ಬಂದದ್ದು? ನೀವ್ ಯಾವಾಗ ಬಂದದ್ದು? ಈಗ ಬಂದಿರಾ? ಪಾಪಿ ಮಗ ನಮಗೆ ಕಲಿಸಿಬಿಟ್ಟು ಹೋದ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಆದ್ರೂ ಒಂದು ಕಳ್ಳರ ನಂಬರು ಕುಳ್ಳರ ನಂಬರು ಮಾರಂತ ಇವರು ಎಷ್ಟು ಕಾಲಕ್ಕೂ ಇಂಥದ್ದೇ ಮಾಡ್ಕೊಂಡಿರುವುದು ಬಿಟ್ಟರೆ ಬೇರೆ ಅಂತ ಗತಿ ಇಲ್ಲ. ಏನೇ ಇರ್ಲಿ, ನನ್ನಿಂದ ತಪ್ಪಾದದ್ದು ಹೌದು. ಯೋಚನೆ ಮಾಡುವುದು ಬೇಡ. ಲವಕುಶರ ಒಟ್ಟಾಗಿ ನಿಂತಂತಾದ್ರೆ ನಮ್ಮನ್ನು ಮೀರಿಸುವವರು ಯಾರಿದ್ದಾರೆ ಎನ್ನುವಂಥದ್ದು
ಇವತ್ತು ತೋರಿಸಿಕೊಡೋಣವಂತೆ. ಎಲ್ಲವರನ್ನ ರಣಕ್ಷೇತ್ರದಲ್ಲಿ ಬರೆದಿದ್ದಾಯ್ತು. ನಮ್ಮ ನಿರೀಕ್ಷೆ ಶ್ರೀರಾಮಚಂದ್ರ ಅಲ್ವಾ? ಅಗಸ್ತ್ಯರ ನಿರೂಪದಂತೆ ಸರಯೂ ನದಿ ತೀರದಲ್ಲಿ ಯಾಗದೀಕ್ಷಿತನಾಗಿರುವಂತಹ ಹೊತ್ತು ಚಾರ ನಾಡಿದಂತಹ ವರ್ತಮಾನವನ್ನು ಆಲಿಸಿರುವಂತಹ ನಾನು ಗಂಗಾ ನದಿಯನ್ನ ಉತ್ತರಿಸಿ ಋಷಿಮುನಿಗಳ ಆಶ್ರಮ ಪ್ರದೇಶವನ್ನ ಸೇರಿದೆ. ಅಬ್ಬಾ, ನಾನು ಏನನ್ನ ನೋಡುತ್ತಾ ಇದ್ದೇನೆ ಈ ಕ್ಷಣಕ್ಕೆ? ಜಂಜಾವಾತಕ್ಕೆ ಸಿಲುಕಿರುವಂತಹ ಕದಳಿಯ ವನವೊಂದು ಚಲ್ಲಾಪಿಲ್ಲಿಯಾಗಿ ಧರೆಯ ಮೇಲೆ ಬೀಳುವ ಹಾಗೆ, ಯಾವ ಯೋಧನಿಂದಲೂ ಭೇದಿಸುವುದಕ್ಕೆ ಅಸಾಧ್ಯವಾದಂತಹ ಅಯೋಧ್ಯೆಯ ಸೇನೆ, ತರಣಿಜ ಸೇನೆ, ಯಮ ಸದೃಶವಾದಂತಹ ಸೇನೆ ಈ ಹೊತ್ತು ಧರೆಯಲ್ಲಿ ಒರಗಿದ್ದಾವಲ್ಲ. ಕರುಳೊಗೆದ ಶಿರ ತರಿದ ಭೀಕರವಾದಂತಹ ಬೀಭತ್ಸವಾದಂತಹ ದೃಶ್ಯವನ್ನ ಕಂಡು ನಾನು ಈ ಕ್ಷಣಕ್ಕೆ ಅನುಭವಿಸುವ ಹಾಗಾಯಿತು. ನನ್ನ ಬಂಧು ಬಾಂಧವರೆಲ್ಲ ಸತ್ತು ಹೆಣವಾಗಿ ಬಿದ್ದಿದ್ದಾರೆ. ಅದ್ಯಾರದು? ಒಂದು ಸಂದರ್ಭದಲ್ಲಿ ನನ್ನ ಪಾದುಕೆಯನ್ನ ತಲೆಯ ಮೇಲೆ ಹೊತ್ತು 14 ವರ್ಷ ನಂದಿಗ್ರಾಮದಲ್ಲಿಯೇ ಕುಳಿತು ನನಗಾಗಿ ಕಾದು ಮಾತೃ ಪ್ರೇಮದ ಹಿರಿಮೆಯನ್ನ ಮೆರೆಸಿದಂತಹ ಭರತ ಒಂದು ಕಡೆಯಲ್ಲಿ ಬಿದ್ದಿದ್ದಾನೆ. ಮತ್ತೊಂದೆಡೆಯಲ್ಲಿ ಭರತ ನನ್ನ ಒತ್ತಿನ ತಮ್ಮನಾದರೂ ಲಕ್ಷ್ಮಣ ನನ್ನ ಹತ್ತಿರದ ತಮ್ಮನಲ್ವೇ. ಸದಾ ಕಾಲಕ್ಕೂ ನನ್ನ ನೆರಳಾಗಿ ಬಂದಂತಹ ಲಕ್ಷ್ಮಣನ ನೆನಪು ಮಾತ್ರ ನನ್ನ ಬದುಕಿನಲ್ಲಿ ಇನ್ನು ಮುಂದೆ ಉಳಿಯುತ್ತೆ. ಲವಣಾಸುರ ಎನ್ನುವಂತಹ ಮಹಾದೈತ್ಯನನ್ನ ಸಂಹರಿಸಿರುವಂತಹ ಶತ್ರುಘ್ನಿಗೆ ಈ ಕ್ಷಣಕ್ಕೆ ಹುಡುಗರ ಮುಂದೆ ತನ್ನ ಬಲ ಎನ್ನುವುದು ಸಾಲದೆ ಹೋಯಿತೆ. ನನ್ನ ತಮ್ಮಂದಿರು ಸತ್ತು ಹೆಣವಾಗಿ ಬಿದ್ದಂತಹ ದೃಶ್ಯವನ್ನ ಕಾಣುವಾಗ ಸಹಿಸಲು ಅಸಾಧ್ಯವಾದಂತಹ ನೋವು, ಅಂತರಂಗದಲ್ಲಿ ಯಾವುದೋ ಒಂದು ರೀತಿಯಾದಂತಹ ವೇದನೆ. ಹಾಗಾದ್ರೆ ಇಂತಹ ಪರಿಸ್ಥಿತಿಯಲ್ಲಿ ನನ್ನ ಕಣ್ಣೀರನ್ನ ಒರೆಸಬೇಕಾದದ್ಯಾರು? ನನ್ನ ಪಾಲಿಗೆ ಧೈರ್ಯವನ್ನ ಹೇಳಬೇಕಾದದ್ಯಾರು? ನನ್ನ ಅರಸಿಯಾದಂತಹ ಸೀತೆಯಲ್ವಿ. ಏನು ಮಾಡೋಣ, ಏನು ಮಾಡೋಣ? ರಾಣಿಯ ತೊರೆದಿ ಸೋನುಗಳ ಎನಗಿಲ್ಲ, ರಾಣಿಯ ತೊರೆದಿಗೆ ಸೋನುಗಳ ಎನಗಿಲ್ಲ, ರಾಣಿಯ ತೊರೆದಿಗೆ, ರಾಣಿಯ ತೊರೆದಿಗೆ ಸೋನುಗಳ ಎನಗಿಲ್ಲ, ಸೋನುಗಳ ಎನಗಿಲ್ಲ, ಜಾಣದ ನಂಬಿದ್ದೆ ಜಾಣರ ನಂಬಿದ್ದೆ ನಾನು.
ವ್ಯಥೆಯಲ್ಲಿರುವ ಹೊತ್ತಿನಲ್ಲಿ ಸಮಾಧಾನ ಪಡಿಸಬೇಕಾದದ್ದು ಹೆಂಡತಿ. ರಾಜನಾದವ ಧೃತಿಗೆಟ್ಟಾವಾಗ ಧೈರ್ಯವನ್ನ ತುಂಬಬೇಕಾದದ್ದು ರಾಣಿ. ಆದರೆ ಎಲ್ಲಿದ್ದಾಳೆ ನನ್ನ ಅರಸಿ, ಎಲ್ಲಿದ್ದಾಳೆ ನನ್ನ ರಾಣಿ? ಲೋಕಾಪವಾದದಿಂದ ದೂರ ಇರುವುದಕ್ಕಾಗಿ ಜನಕನ ಜಾತೆ, ಈ ರಾಮನ ಪ್ರೀತೆ, ಲೋಕ ಮಾತೆಯಾದಂತಹ ಸೀತೆಯನ್ನು ಲಕ್ಷ್ಮಣನ ಮೂಲಕವಾಗಿ ಗೊಂಡಾರಣ್ಯ ಪ್ರದೇಶಕ್ಕೆ ಕಳುಹಿಸಿಕೊಟ್ಟೆ. ಈಗ ನನಗೆ ಕಷ್ಟ ಬಂದಿದೆ. ನನ್ನ ಕಣ್ಣೀರನ್ನ ಒರೆಸುವುದಕ್ಕೆ ನನ್ನ ಸತಿ ಬೇಕು ಅಂತ ನಾನು ಹಂಬಲಿಸಿದ್ರೆ ಕಾಡಿನಲ್ಲಿರುವಂತಹ ಏನು ವಿಷಯವನ್ನೇ ತಿಳಿಯದೆ ಹೋದಂತಹ ಸೀತೆ ಬಂದು ನನಗೆ ಧೈರ್ಯವನ್ನ ತುಂಬುವುದಕ್ಕೆ ಸಾಧ್ಯ ಉಂಟೆ? ತಂದೆಯಾದವ ಕಷ್ಟದಲ್ಲಿದ್ದಾವಾಗ ಮಗ ಸನಿಹ ಬಂದು ಅಪ್ಪ ನಾನಿದ್ದೇನೆನ್ನುವ ಹಾಗೆ ಎದೆ ತಟ್ಟಿ ಮಗ ಹೇಳಬೇಕು. ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನೇ ದೂರ ಮಾಡಿದ ಮೇಲೆ ಇನ್ನು ಮಗ ನನಗೆ ಬೇಕು ಅಂತ ನಾನು ಬಯಸಿದ್ರೆ ಮಗ ಬಂದು ನನಗೆ ಹೇಗೆ ತಾನೇ ಧೈರ್ಯವನ್ನು ಹೇಳುವುದಕ್ಕೆ ಸಾಧ್ಯ ಉಂಟು? ನನಗೆ ಮಕ್ಕಳಿಲ್ಲದೆ ಇರಬಹುದು, ಆದರೆ ನನ್ನ ತಮ್ಮಂದಿರ ಮಕ್ಕಳನ್ನೇ ನನ್ನ ಮಕ್ಕಳು ಅಂತ ನಾನು ಭಾವಿಸಿದವನು. 3 ಮಂದಿ ತಮ್ಮಂದಿರಿಗೆ 6 ಮಂದಿ ಮಕ್ಕಳು. ದೊಡ್ಡಪ್ಪ ದೊಡ್ಡಪ್ಪ ಎನ್ನುವ ಹಾಗೆ ನನ್ನ ಅಂಕೆಯನ್ನ ಏರಿದವಾಗ ಒಂದು ಕ್ಷಣ ನಾನು ಪ್ರಪಂಚವನ್ನೇ ಮರೆಯುತ್ತಾ ಇದ್ದೆ. ಆದರೆ ನನ್ನ ಪ್ರಾಣ ಸಮಾನರಾದಂತಹ ಆ ಕಂದಮ್ಮಗಳನ್ನ ಈ ಕ್ಷೇತ್ರದಲ್ಲಿ ನಾನು ಕಳೆದುಕೊಳ್ಳುವ ಹಾಗಾಯ್ತಲ್ಲ. ನನ್ನ ಪ್ರಾಣ ಸಮಾನರಾದಂತಹ ನನ್ನ ತಮ್ಮಂದಿರು ಆ ಮುದ್ದು ಮಕ್ಕಳನ್ನ ಈ ಹೊತ್ತಿನಲ್ಲಿ ಸತ್ತು ಹೆಣವಾಗಿ ಬಿದ್ದಂತಹ ಆ ದೃಶ್ಯವನ್ನ ಕಂಡು ನಾನು ಅನುಭವಿಸುವ ಹಾಗಾಯ್ತಲ್ಲ. ಶೋಣಿ ಪಾಲಕನಾದಂತಹ ನಾನವರನ್ನ ರಕ್ಷಿಸಿಕೊಳ್ಳಬೇಕಾಗಿತ್ತು. ಆದರೆ ರಕ್ಷಿಸಿಕೊಳ್ಳುವುದಕ್ಕಾಗದೆ ಹೋದಂತಹ ಹತಭಾಗ್ಯ, ಕ್ಷೋಣಿ ಬಾರಕನಾಗಿ ಹೋದೆ, ಕ್ಷೋಣಿ ಬಾರಕನಾಗಿ ಹೋದೆ. ಅಂತೂ ಅವರೆಲ್ಲವರು ಈ ರಣದಲ್ಲಿ ಅಳಿದರೆ ರಘುವಂಶ ತಿಲಕರಿಂದಿನ ರಣದಿ ಅಳಿದರೆ ರಘುವಂಶ ತಿಲಕರಿಂದಿನ ರಣದಿ ಕಳೆಯಿತೆ ಮನುವಂಶ ಪುಣ್ಯ ಏಳಿಗೆಯ ಸಿರಿ ಕಳೆಯಿತೆ ಮನುವಂಶ ಪುಣ್ಯದೇ ಉಳಿದನೆ ದೌರ್ಭಾಗ್ಯವಾಯು ಕಾಣಲೆಂದಾನು ಉಳಿದನೆ ದೌರ್ಭಾಗ್ಯವಾಯು ಕಾಣಲೆಂದಾನು ಸೆಳೆಯನೆ ವಿಧಿಯನ್ನ ಎನ್ನನು ರಘುವಂಶದ ತಿಲಕರಿಂದಿನ ರಣದಲ್ಲಿ ಕಳೆಯಿತು ಮನುವಂಶದ ಏಳಿಗೆಯ ಸಿರಿ. ಎಣ್ಣೆ ಬರಿದಾದ ಮೇಲೆ ದೀಪ ಆರುವ ಹಾಗೆ, ಜಲ ಬತ್ತಿದ ಮೇಲೆ ಕೆರೆ ಎನ್ನುವುದು ಬರಡಾಗುವ ಹಾಗೆ ನನ್ನ ಪುಣ್ಯ ಜಲ ಬತ್ತಿ ಹೋಯಿತೆ. ರಾಮನ ಬದುಕು ಮುಂದೆ ಬರಡಾಗಿ ಹೋಯಿತು.
ಎಲ್ಲರನ್ನ ಸೆಳೆದಿರುವಂತಹ ಆ ವಿಧಿ ಮಾತ್ರ ಈ ಲೋಕದಲ್ಲಿ ನನ್ನೊಬ್ಬನನ್ನೇ ಬಿಟ್ಟು ಹೋದ ಯಾಕಾಗಿ? ಅದರ ಅರ್ಥ ಆ ವಿಧಿಗೆ ಈ ರಾಮನ ಕುರಿತಾದಂತಹ ಅನುಕಂಪ ಅಲ್ಲ. ಇದನ್ನೆಲ್ಲ ಕಾಣುವಂತಹ ದೌರ್ಭಾಗ್ಯ ನಿನಗೆ ಬರಲಿ, ಅದನ್ನು ಅನುಭವಿಸು ಎನ್ನುವ ಕಾರಣದಿಂದ ಅನುಭವಿಸದೆ ಇರ್ಲಿಕ್ಕೆ ಸಾಧ್ಯವೇ? ನಿಷ್ಕರುಣಿಯಾಗಿ ತುಂಬು ಗರ್ಭಿಣಿಯಾದಂತಹ ಜಾನಕಿಯನ್ನ ಗೊಂಡಾರಣ್ಯಕ್ಕೆ ಕಳುಹಿಸಿಕೊಟ್ಟವು. ನಾ ಮಾಡಿದಂತಹ ತಪ್ಪಿಗೆ ಬಹುಶಃ ಆ ವಿಧಿ ಸರಿಯಾದಂತಹ ಶಿಕ್ಷೆಯನ್ನೇ ನನ್ನ ಬದುಕಿಗೆ ಕೊಟ್ಟಂತೆ ಅನುಮಾನವೇ ಇಲ್ಲ. ಇದನ್ನೆಲ್ಲ ಕಾಣುವಂತಹ ನನ್ನ ಕಣ್ಣುಗಳು ಯಾಕೆ ಕುರುಡಾಗಬಾರದಾಗಿತ್ತು? ಇದನ್ನೆಲ್ಲ ಅನುಭವಿಸುವಂತಹ ನನ್ನ ಹೃದಯ ಯಾಕೆ ಸಿಡಿದು ಒಡೆದು ಹೋಗಬಾರದಾಗಿತ್ತು? ಅಯ್ಯೋ ನನ್ನ ದುರ್ವಿಧಿಯೇ! ಅಳಲಿ ಬಲವೇ ನಿನ್ನ ವೀರ ಕ್ಷತ್ರಿಯನಾಗಿ ಬಳಿಕಿವರ ಮಡುಹಿದ್ದ ಖಳರ ಹೆಣನೆಯ ಹಿಂದಿನದ ನೆನೆಯುತ್ತ ಕಂದರ್ಪ ಪಿತ ಮರುಗಿ ಸಂತ ಪುಣ್ಯನು ತಾನು ಎಂದು ಬಲೂಪಿ ಸಂತ ಪುಣ್ಯನು ತಾನು ಎಂದು ಬಲುವಿ ನನ್ನವರ ಸಾವಿಗೆ ಕಾರಣೀಕರ್ತರಾದ ಪುಂಡ ಹುಡುಗರ ಪುಂಡಾಟಿಕೆಯನ್ನು ನಿಲ್ಲಿಸಬೇಕೆನ್ನುವಂತಹ ಉದ್ದೇಶದಿಂದ ಧನುರ್ಬಾಣಗಳನ್ನು ಧರಿಸಿ ರಣ ಕಣದತ್ತ ಧಾವಿಸಿ ಬಂದೆ. ಹಬ್ಬ, ಕಣ್ಣಂಚಿನಲ್ಲಿ ಮಿಂಚಿನ ಸಂಚಾರವೇ ಆದ ಹಾಗೆ ಕೋಲ್ ಮಿಂಚೊಂದು ನನ್ನ ಮುಂದೆ ಬಂದು ಅಪ್ಪಳಿಸಿದ ಹಾಗೆ ಇಬ್ಬರು ಬಾಲಕರು ಕಂಗೊಳಿಸುತ್ತಾ ಇದ್ದಾರಲ್ಲ. ದೂರದಿಂದಲೇ ಇಷ್ಟು ಚಲವು, ಇನ್ನು ಸನಿಹ ಹೋಗಿ ನೋಡಿದ್ರೆ ಇವರ ಚಲು ಮತ್ತೆಷ್ಟು ಇರ್ಲಿಕ್ಕಿಲ್ಲ. ನೋಡೋಣ, ರಥವನ್ನ ಏರಿದ್ದಾಗಿದೆ. ರಥವನ್ನ ಅವರ ಸಮ್ಮುಖಕ್ಕೆ ಹಾರಿಸುತ್ತೇನೆ, ನೋಡೋಣ. ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ಚೆಲುವರನು ನೋಡಿದರೆ ನಲಿವು
ಸುಂದರನು ನೋಡಿದರೆ ನಲಿವುದೆಂದಯ ಹೃದಯ ಕಲಿತನವು ಕರಗುತ್ತಿದೆ ಯಾಕೋ ಕಾಣೆ ಕಲಿತನವು ಕರಗುತ್ತಿದೆ ಯಾಕೋ ನಾ ಕಾಣೆ ಕಲಿತನವು ಕರಗುತ್ತಿದೆ ಯಾಕೋ ನಾ ಕಾಣೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಕೊಲ್ಲುವ ಕಾರ್ಯಕ್ಕೆ ಬಂದೆ ಛಲವು ಸರಿಯಿತು ಹಿಂದೆ ಒಲವು ತಲೆದು ಒಲವು ತಲೆದು ಒಲವು ತಲೆದು ಒಲವು ತಲೆ ತೋರುತ್ತಿದೆ ತಿಳಿಯದಾಯ್ತು ಒಲವು ತಲೆ ತೋರುತ್ತಿದೆ ತಿಳಿಯದಾಯ್ತು ಕೊಲ್ಲುವ ಕಾರಿಗೆ ಬಂದೆ ಛಲವು ಸರಿಯಿತು ಹಿಂದೆ ಒಲವು ತಲೆ ತೋರುತ್ತಿದೆ ತಿಳಿಯದಾಯ್ತು ಒಲವು ತಲೆ ತೋರುತ್ತಿದೆ ತಿಳಿಯದಾಯ್ತು ಅಬ್ಬಾ, ಇದೆಂತಹ ಆಕರ್ಷಣೀಯವಾದಂತಹ ಚೆಲುವು, ಇದೆಂತಹ ಮಿಂಚಿನ ಸಂಚಾರ. ನಿಜವಾಗಿಯೂ ಹೌದು. ಕಣ್ಣು ಮುಚ್ಚಿ ನೋಡಿದೆ ಈ ಮಕ್ಕಳ ಸೌಂದರ್ಯವನ್ನ, ಕಣ್ಣು ಬಿಟ್ಟು ನೋಡಿದೆ ಈ ಮಕ್ಕಳ ಸೌಂದರ್ಯವನ್ನ. ಕಣ್ಣು ಮುಚ್ಚಿದರೂ ಚಂದ, ಕಣ್ಣು ಬಿಟ್ಟು ನೋಡಿದರೂ ಚಂದ. ಒಂದೇ ಅಚ್ಚಿನಲ್ಲಿ ತಯಾರಾದಂತಹ ಎರಡು ಗೊಂಬೆಗಳ ಹಾಗೆ ರವಿ ಶಶಿಯರೇ ಶಿಶುರೂಪವನ್ನು ಧರಿಸಿ ಈ ರಸೆಯಲ್ಲಿ ಕಾಣಸಿಕ್ಕಿದ ಹಾಗೆ. ಅಬ್ಬಾ, ಈ ಮಕ್ಕಳ ಚೆಲುವನ್ನ ನೋಡುತ್ತಾ ನೋಡುತ್ತಾ ಒಂದು ಕ್ಷಣ ನಾನು ಮೈ ಮರೆತದ್ದು ಹೌದು, ಭ್ರಮಾಲೋಕದಲ್ಲಿ ಒಂದು ಕ್ಷಣ ವಿಹರಿಸಿದ್ದು ಹೌದೇ ಹೌದು. ಯಾರಾಗಿರಬಹುದು ಈ ಮಕ್ಕಳು? ಎಲ್ಲಿಂದ ಬಂದವರಾಗಿರಬಹುದು ಈ ಮಕ್ಕಳು? ನಾ ಬಂದ ಉದ್ದೇಶವಾದರೂ ಏನು? ನನ್ನವರ ಸಾವಿಗೆ ಕಾರಣೀಕರ್ತರಾದಂತಹ ಹುಡುಗರನ್ನ ಕೊಂದೇ ಮುಗಿಸಬೇಕು ಅಂತ. ದ್ವೇಷ, ಅಸೂಯೆ, ರೋಷ, ಆವೇಶ ಇದನ್ನೆಲ್ಲ ಧರಿಸಿಯೇ ನಾನು ಈ ಕಡೆಗೆ ಬಂದದ್ದು. ಆದರೆ ಈ ಮಕ್ಕಳನ್ನ ನೋಡಿದ ಮೇಲೆ ರೋಷ, ದ್ವೇಷ, ಆವೇಶ ಎಲ್ಲವೂ ನನ್ನಿಂದ ದೂರವಾಗುತ್ತಾ ಇದೆ. ರೋಷ, ದ್ವೇಷ ಇರುವಲ್ಲಿ ಮಮತೆ, ವಾತ್ಸಲ್ಯ, ಪ್ರೀತಿ ಇದೆಲ್ಲ ಮೂಡುತ್ತಾ ಇದೆಯಲ್ಲ. ಹಾಗಾದ್ರೆ ವಿಶೇಷವಾದಂತಹ ಶಕ್ತಿ ಸಂಪನ್ನರಾಗಿರುವಂತಹ ಈ ಹುಡುಗರು ಯಾರಪ್ಪ? ಯಾಕೆ ಆಶ್ರಮ ಪ್ರದೇಶದಲ್ಲಿ ಬೆಳೆಯುತ್ತಾ ಇದ್ದಾರೆ? ನೀಳವಾದಂತಹ ತೋಳು, ಅಗಲವಾದಂತಹ ಹಣೆ, ಮುದ್ದಾದ ಇವರ ಕನ್ಯೆಗಳನ್ನ ಗಮನಿಸುತ್ತಾ ಇದ್ದರೆ ಪಕ್ಕನೇ ನೆನಪಾದದ್ದು ನನ್ನ ಮುದ್ದು ಮಡದಿಯಾದಂತಹ ಸೀತೆ. ಎಲ್ಲಿಯಾದರೂ ಸೀತೆ ಆಡಿದ ಮಕ್ಕಳೇ,
ಇನ್ನೊಬ್ಬರು ನನ್ನ ಛೇ ಛೇ. ಹತಭಾಗ್ಯನಾದಂತಹ ನತದ್ರಷ್ಟನಾದಂತಹ ರಾಮನಿಗೆ ತನ್ನ ಮಕ್ಕಳನ್ನ ಕಾಣುವಂತಹ ಸೌಭಾಗ್ಯವಾದರೂ ಇನ್ನು ಎಲ್ಲಿಂದ ಬರಬೇಕು? ಏನೇ ಆಗಲಿ ನನ್ನ ತನು ಮನವನ್ನ ಆಕರ್ಷಿಸಿರುವಂತಹ ಈ ಮಕ್ಕಳನ್ನ ಇನ್ನೂ ಸನಿಹವಾಗಿ ನಾನು ಗಮನಿಸಲೇಬೇಕು. ನೋಡೋಣ ನೋಡೋಣ ನೋಡೋಣ. ಓ ತಮ್ಮ, ಲವನಿ ಬಾಬಾ ನೋಡು ಬರುತ್ತಿಯ ಲವನಿ ಬಾಬಾ ಲವನಿ ಬಾಬಾ ಹುಸಿಯಾಗಲಿಲ್ಲ. ದೀಕ್ಷಾಬದ್ಧನಾಗಿ ಕುಳಿತಂತ ರಾಮಚಂದ್ರ ಯಾವಾಗ ಬರ್ತಾನೆ ಎಷ್ಟೊತ್ತಿಗೆ ಬರ್ತಾನೆ ಎನ್ನುವ ಹಾಗೆ ಕಾತುರತೆಯಿಂದ ಕಾದಿದ್ದವರು ನಾವಾಗಿತ್ತು. ಹೌದು, ನೋಡಿದ್ಯಾ ವಿಶೇಷವಾದಂತ ತೇರೊಂದು ರಣಕ್ಷೇತ್ರಕ್ಕೆ ಬಂದು ನಿಂತದ್ದು ಸುಳ್ಳಲ್ಲ. ಯಾರು ಎತ್ತ ಎನ್ನುವ ಹಾಗೆ ಕತ್ತೆತ್ತಿ ಕಣ್ಣರಳಿಸಿ ಕಂಡಾಗ ಬಂದವ ಯಾರು? ರಾಮಚಂದ್ರ. ನಾವು ಅವನ ಕುರಿತಾಗಿ ಕೇಳಿದ್ದುಂಟು. ಹೌದು, ನರನೇ ನಾರಾಯಣನೇ ನರನಾಗಿ ಜನಿಸಿ ಭೂಮಿಯಲ್ಲಿರುವಂತಹ ನರರನ್ನೆಲ್ಲ ನಾರಾಯಣತ್ವಕ್ಕೆ ಕೊಂಡೊಯ್ಯಲು ಸುಖವಾಗಿ ಅಂದು ಭೂದೇವಿಗೆ ಕೊಟ್ಟಂತ ಮಾತನ್ನ ಉಳಿಸಿಕೊಳ್ಳಲು ಸುಖವಾಗಿ ಯುಗ ಯುಗದಲ್ಲೂ ಬಗೆ ಬಗೆ ಅವತಾರವನ್ನು ಧರಿಸಿ ಭೂಭಾರ ಹರಣಕ್ಕಾಗಿ ಅವತಾರ ಎತ್ತ ಬಂದಂತ ಅವತಾರಿ ಪುರುಷ ಅವನೇ ಶ್ರೀರಾಮಚಂದ್ರ. ಅವನ ಕುರಿತಾಗಿ ಹಲವಾರನ್ನ ಕೇಳಿದ್ದು. ಇವತ್ತು ಪ್ರತ್ಯಕ್ಷವಾಗಿ ಅವನನ್ನು ನಾವು ಕಂಡದ್ದು. ಬಂದಂತ ರಾಮಚಂದ್ರನನ್ನ ಕಂಡಾಗ ನನಗನಿಸದ್ದು ಹೇಗೆ, ಈ ಭೂಮಿಯಲ್ಲಿರುವಂತಹ ಪಾಪಗಳನ್ನೆಲ್ಲ ತೊಳೆಯಲು ಸುಖವಾಗಿ
ತೆರೆಗಿಳಿದು ಬಂದ ಭಗವಂತನ ಹಾಗೆ. ಆದ್ರೆ ಒಂದು ವಿಭಾಗದಲ್ಲಿ ಅವನ ಕುರಿತಾಗಿ ಇಂಥದ್ದೊಂದು ಸಂತೋಷವೋ ಸಮಾಧಾನವೋ ನಮ್ಮ ಪಾಲಿಗಿದ್ದು ಸಹ ಬಂದ ರಾಮಚಂದ್ರ ಈ ಹೊತ್ತಿನಲ್ಲಿ ನಮಗೆ ಹಾಗೆ ಎನ್ನುವುದು ಅನ್ವಯ ಆಗ್ತದೆ. ಹೌದು, ಬಂದವ ಕೇವಲ ರಾಮಚಂದ್ರ ಅಂತ ತಿಳಿಯುವುದು ಬೇಡ. ಅವ ಬಂದದ್ದು ಯಾಕಾಗಿ? ಅವನ ಸೇನೆಗಾಗಿರುವಂತಹ ನೋವನ್ನು ಪರಿಹರಿಸಲು ಸುಖವಾಗಿ, ಅವರನ್ನೆಲ್ಲ ಬಗ್ಗುಬಡಿದಂತ ನಮ್ಮನ್ನ ಶಿಕ್ಷಿಸಲು ಸುಖವಾಗಿ ಇಲ್ಲಿಗೆ ಬಂದ ಹೇಗೆ ವೀರ ಕ್ಷತ್ರಿಯನಾಗಿ ಬಂದ ಆ ರಾಮಚಂದ್ರ ನಮ್ಮನ್ನ ಕಂಡ ಮೇಲೆ ನಮ್ಮಲ್ಲಿ ಭವರ ಕೊಡುವುದು ಖಂಡಿತ ಖಂಡಿತ. ಅಣ್ಣ, ನನಗನಿಸದ್ದು ಹೀಗೆ. ರಾಮನನ್ನ ನೋಡಿ ನಿನ್ನ ಭಾವನೆಯನ್ನು ವ್ಯಕ್ತಪಡಿಸಿಕೊಳ್ತಾ ಇದ್ದು ನನ್ನ ಭಾವನೆಯನ್ನ ಹೇಳ. ಏನನಿಸಿತು ನಿನಗೆ? ಅಣ್ಣ ಕೇಳಿವನನ್ನು ಅಣ್ಣ ಕೇಳಿವನನ್ನು ಕಾಣಲು ಅಣ್ಣ ಇವನ ಕಾಣಲು ಇವನ ಕಾಣಲು ಕಣ್ಣ ಪಾಪವೇ ಕಳೆದು ಹೋಯಿತು ಎನ್ನ ಕಣ್ಣ ಪಾಪವೇ ಕಳೆದು ಹೋಯಿತು ಕಳೆದು ಹೋಯಿತು ಕಳೆದು ಹೋಯಿತು. ಪುಣ್ಯ ಪುರುಷನೇ ದಿಟವಿದು ಇವನನ್ನು ನೋಡಿದಾಗ ನಿನ್ನಲ್ಲಿರುವಂತಹ ಭಾವನೆಯನ್ನ ವ್ಯಕ್ತಪಡಿಸಿಕೊಂಡವ ನೀನು. ಇವನನ್ನು ನೋಡಿದಾಗ ನನ್ನಲ್ಲಿಯೂ ಭಾವನೆಗಳು ಸೃಷ್ಟಿಯಾದದ್ದು ಹೌದು. ಸಾಮಾನ್ಯವಾದ ಈತ ಅಲ್ವೇ ಅಲ್ಲ. ಇವನ ಬಗ್ಗೆ ಸರಿಯಾಗಿ ತಿಳಿದುಕೊಂಡವರು ನಾವು. ಶ್ರೀರಾಮಚಂದ್ರಮ ಇಲ್ಲಿಯವರೆಗಾಗಿ ಆಗಮಿಸಿದ್ದಾನೆ ಅಂತಾದ್ರೆ ನಮ್ಮ ಬದುಕೆ ಪಾವನವಾಯಿತು. ನಾವು ಅರ್ಥೈಸಿಕೊಳ್ಳಲೇಬೇಕು. ಈ ದಿವ್ಯ ಶರೀರವನ್ನು ನೋಡ್ತಾ ಇದ್ದಾಗ ನಾನು ತಿಳಿಯುವ ಸತ್ಯ ಹೀಗೆ: ಇವನ ನೋಡಿದ ಮರುಗಳಿಗೆಯಲ್ಲಿ ಕಣ್ಣ ಪಾಪವೇ ಕಳೆದೇ ಹೋಯಿತು ಎಂಬಂತೆ ನಮಗೆ ತಿಳಿಯದೆ ನಮ್ಮಿಂದ ಆದಂತಹ ತಪ್ಪು ಇವನ ದರ್ಶನ ಮಾತ್ರಕ್ಕಾಗಿ ಎಲ್ಲ ಕಳೆದು ಹೋಯಿತು. ಬರೇ ದರ್ಶನ ಮಾತ್ರದಿಂದಲೇ ಈ ರೀತಿ ಆಯ್ತು ಅಂತಾದ್ರೆ ಇನ್ನು ಸಾಂಗತ್ಯದಿಂದ ಇನ್ನೇನೇನಾಗಬಹುದು? ನಮ್ಮ ಬದುಕನ್ನುವಂಥದ್ದು ನೇರವಾಗಿ ಸಾಯುಜ್ಯದತ್ತ ಸಾಗಬಹುದಲ್ಲ. ಆ ಕಾರಣಕ್ಕಾಗಿ ಇವನಲ್ಲಿ ಯುದ್ಧ ಮಾಡುವ ಮನಸ್ಸಿಲ್ಲ ಅಣ್ಣ. ಶರಣಾಗೋಣ. ಹುಚ್ಚ, ಈ ಹೋರಾಟವನ್ನು ಪ್ರಾರಂಭ ಮಾಡಿದವ ಯಾರ? ನಾನೇ. ಈಗ ಬಂದಂತ ರಾಮಚಂದ್ರನ ಅಡಿಯಲ್ಲಿ ಹೋಗಿ ನಾವು ನಮಸ್ಕರಿಸಿಕೊಂಡು ನಮ್ಮನ್ನ ರಕ್ಷಿಸಿ ಅಂತ ಕೇಳಿದೆವಂತಾದ್ರೆ ಏನು ಹೇಳಿ ಯಾರು? ಪ್ರೀತಿಯಿಂದ ನಮ್ಮನ್ನ ರಕ್ಷಿಸ್ತಾನೆ ಅಂತ ಭಾವಿಸಿಕೊಂಡ್ಯಾ? ಮನ್ನಿಸಿ ಬಿಡ್ತಾನೆ ಅಂತ ಭಾವಿಸಿಕೊಂಡ್ಯಾ? ಇಲ್ವಾ? ಬಂದವ ರಾಮಚಂದ್ರ ವೀರಕ್ಷತ್ರಿಯನಾಗಿ ಬಂದವ. ಎಲ್ಲಿಯಾದ್ರೂ ಅವನೆದುರಲ್ಲಿ ನಾವು ಹೋಗಿ ಅವನ ಪಾದಮೂಲವನ್ನು ಕಟ್ಟಿಕೊಂಡೆವಂತಾದ್ರೆ ಆಗುವುದೇನು? ಹೇಳಿ ಮಕ್ಕಳು ಎನ್ನುವ ಹಾಗೆ ತಿರಸ್ಕಾರ ಭಾವನೆಯಲ್ಲಿ ನಮ್ಮನ್ನ ಕಂಡಾಲು. ಅದಕ್ಕೆ ಆಸ್ಪದವನ್ನು ನಾವು ಕೊಡಬಾರದು. ಮಾಡುವ ಕಾಯಕದಲ್ಲಿ ದೇವರನ್ನು ನಾವು ಕಾಣಬೇಕು. ಕಲಿತಿರುವಂತಹ ವಿದ್ಯೆ ಮೇಲೆ ಅಪಾರವಾದಂತಹ ವಿಶ್ವಾಸ ಉಂಟು. ಕುದುರೆಯನ್ನ ಬಂಧಿಸಿದರೆ ತತ್ಪರಿಣಾಮವಾಗಿ ಹೋರಾಟಕ್ಕೆ ಇಳಿಯುವುದು ಅನಿವಾರ್ಯವಾದ ಕಾರಣ ಬಂದ ರಾಮಚಂದ್ರನನ್ನು ಎದುರಿಸಬೇಕಾದದ್ದು
ಅನಿವಾರ್ಯ ಅಗತ್ಯ. ಅದಕ್ಕಾಗಿ ಹಿಡಿದ ಧನುರ್ಪಾಣದಿಂದ ವಟು ಮೆಚ್ಚಿದೆ ಬಾಲರೆ ನಿಮಗೆ ಮೆಚ್ಚಿದೆ ಮೆಚ್ಚಿದೆ ಬಾಲರೆ ನಿಮಗೆ ಮೆಚ್ಚಿದೆ ಬಾಲರೆ ನಿಮಗೆ ಎನಗರಿಯಾಯಿತು ಸಾಗತ ಸಿರಿಗೆ ಎನಗರಿಯಾಯಿತು ಸಾಗತ ಸಿರಿಗೆ ಉಚ್ಚರಿಸುವುದೀಗಲೇ ನನಗೆ ಉಚ್ಚರಿಸುವುದೀಗ ಎನಗೆ ನಿಮ್ಮ ಮೆಚ್ಚಿನ ತಾಯಿ ತಂದೆ ಯಾರೆಂಬ ಬಗೆಗೆ ನಿಮ್ಮ ಮೆಚ್ಚಿನ ತಾಯಿ ತಂದೆ ಯಾರೆಂಬ ಬಗೆಗೆ ಮೆಚ್ಚಿದೆ ಮೆಚ್ಚಿದೆ ಮೆಚ್ಚಿದೆ. ಸತ್ಯ ಹೇಳ್ಬೇಕು. ಯಾವುದು? ಮೆಚ್ಚಿದ್ದು ಅಥವಾ ಬೆಚ್ಚಿದ್ದು? ಮೆಚ್ಚಿದ್ದು ಹೌದು, ಬೆಚ್ಚಿದ್ದು ಹೌದು. ಹಾಗಿದ್ರೆ ಮೆಚ್ಚಿದ್ಯಾಕೆ ಬೆಚ್ಚಿದ್ಯಾಕೆ ಎನ್ನುವುದು ಪ್ರಶ್ನೆ ಅಲ್ಲ. ಮೆಚ್ಚಿದ್ದು ನಿಮ್ಮ ತೋಳ ಸಾಹಸಕ್ಕೆ. ಸರಿ, ಬೆಚ್ಚಿದ್ದು ಯಾಕೆ ಗೊತ್ತಾ? ಯಾಕೆ? ಇನ್ನೂ ಸಣ್ಣ ಪ್ರಾಯ ನಿಮ್ಮದು, ಅದಕ್ಕೆ ಛಲವನ್ನ ಹೊಂದಿದ್ದೀರಿ. ಅಂತಹ ಮಕ್ಕಳಾಗಿರುವಂತಹ ನಿಮ್ಮನ್ನ ನನ್ನ ಕೈಯಾರೆ ಕೊಲ್ಲಬೇಕಾದಂತಹ ಸ್ಥಿತಿಗತಿ ಬಂತಲ್ಲ ಎನ್ನುವ ಹಾಗೆ ಒಮ್ಮೆ ನಾನು ಬೆಚ್ಚಿದ್ದು ಹೌದು. ಮಕ್ಕಳೇ, ನಿಮ್ಮನ್ನ ಕಂಡಾವಾಗ ಸಹಜವಾಗಿ ಆಶ್ಚರ್ಯಚಕಿತನಾದೆ. ನೀವಿದ್ದ ಪ್ರದೇಶಕ್ಕೂ ನಿಮ್ಮ ಮುಖದಲ್ಲಿ ಹೊರಹೊಮ್ಮುತ್ತಾ ಇದ್ದಂತಹ ವಿಶೇಷವಾದಂತಹ ತೇಜಸ್ಸಿಗೂ ಸಾಮ್ಯತೆ ಎನ್ನುವುದಿಲ್ವೇ ಇಲ್ಲ. ಇದ್ದದ್ದು ಋಷಿಮುನಿಗಳಿರುವಂತಹ ಆಶ್ರಮ ಪ್ರದೇಶದಲ್ಲಿ. ಖಂಡಿತ. ಕಣ್ಣಿನಲ್ಲಿರುವಂತಹ ತೀಕ್ಷ್ಣವಾದಂತಹ ನಿಮ್ಮ ನೋಟ, ಮುಖದ ವರ್ಚಸ್ಸು, ಇದೆಲ್ಲ ಕ್ಷಾತ್ರಿಯರಿಗಿರಬೇಕಾದದ್ದು. ನಿಜವಾಗಿಯೂ ನೀವು ಕ್ಷಾತ್ರಿಯ ಕುಮಾರರೇ ಹೌದು ಅಂತಾದ್ರೆ ವನದಲ್ಲಿರಬೇಕಾದಂತಹ ಸ್ಥಿತಿ ಯಾವುದು? ಅಥವಾ ಬ್ರಾಹ್ಮಣರೇ ಹೌದು ಅಂತಾದ್ರೆ ಯಾಕೆ ಮುಖದಲ್ಲಿ ಕ್ಷಾತ್ರಿಯ ತೇಜಸ್ಸು ಹೊರಹೊಮ್ಮುತ್ತಾ ಇದೆ? ಮಕ್ಕಳೇ, ಈ ಪ್ರಪಂಚದಲ್ಲಿ ಉನ್ನತಿ ತ್ರಯಗಳು, ದೇಹೋನ್ನತಿ, ವಿದ್ಯೋನ್ನತಿ, ಮಾನೋನ್ನತಿ. ದೇಹೋನ್ನತಿಗೆ ಕಾರಣೀಕರ್ತನಾಗುವವ ತಂದೆ, ವಿದ್ಯೋನ್ನತಿಗೆ ಕಾರಣನಾಗುವವ ಗುರು. ಮಾನೋನ್ನತಿ ಎನ್ನುವುದು ಸ್ವಂತ ಪ್ರಜ್ಞೆಯಿಂದ ಬರುವಂತದ್ದು. ಅದು ನಿಮಗೆ ಉಂಟು ಎನ್ನುವುದಕ್ಕೆ ಸಾಕ್ಷಿ ನೀವು ಈವಾಗಲೇ ಕುದುರೆ ಕಟ್ಟಿದ್ದು. ನಮಗೆ ಮತ್ತೆರಡು ವಿಷಯ ಬೇಕಾಗಿತ್ತು. ಯಾವುದು? ವಿದ್ಯೋನ್ನತಿಗೆ ಕಾರಣೀಕರ್ತನಾದಂತಹ ನಿಮ್ಮ ಗುರು ಯಾರು? ದೇಹೋನ್ನತಿಗೆ ಕಾರಣೀಕರ್ತರಾದಂತಹ ಪುಣ್ಯಾತ್ಮರಾದಂತಹ ಆ ನಿಮ್ಮ ತಂದೆ ತಾಯಿಗಳು ಯಾರು? ಕೇಳುವ ಬಯಕೆಯಲ್ಲಿದ್ದೇನೆ. ಹೇಳಿ ಮಕ್ಕಳೇ, ಯಾರು ನೀವು? ಅಯ್ಯೋ, ನೀನು ಕೇಳಿರುವಂತ ಎಲ್ಲಾ ಪ್ರಶ್ನೆಗೆ ಉತ್ತರ ನಮ್ಮಲ್ಲಿದೆ ಅಂತಲ್ಲ. ಹಾಗಂತ ಗೊತ್ತಿದ್ದಷ್ಟನ್ನ ಪ್ರಾಮಾಣಿಕವಾಗಿ ಹೇಳುವವರು ನಾವು. ಅದು ಬಹಳ ಒಳ್ಳೆಯದು. ಏನೂ ಗೊತ್ತಿಲ್ಲದೆ ಎಲ್ಲವೂ ಗೊತ್ತುಂಟು ಅಂತ ಹೇಳುವುದಕ್ಕಿಂತಲೂ ಗೊತ್ತಿದ್ದಷ್ಟನ್ನ ಚಂದ ಮಾಡಿ ಹೇಳುವುದೇ ಒಳ್ಳೆ ಮಕ್ಕಳ ಲಕ್ಷಣ. ಅದು ಈ ಪ್ರಪಂಚದಲ್ಲಿ ಪ್ರಶ್ನೆಗಳು ಅನಂತ, ಉತ್ತರ ಮಾತ್ರ ಸೀಮಿತ. ನೀನು ಕೇಳಿರುವಂತ ಪ್ರಶ್ನೆ ನಮ್ಮ ಮೂಲ ಏನು ಅಂತಲ್ವಾ? ಯಾರು ನೀವು? ರಾಮಾಯಣ ಕವಿ ವಾಲ್ಮೀಕಿ ರಾಮಾಯಣ ಕವಿ
ವಾಲ್ಮೀಕಿ ರಾಮಾಯಣ ರಾಮಾಯಣ ಕವಿ ವಾಲ್ಮೀಕಿ ನಮ್ಮ ಪ್ರೇಮದಿ ಪೊರೆದನು ಮನದಿ ವಿವೇಕಿ ನಮ್ಮ ಪ್ರೇಮದಿ ಪೊರೆದನು ಪ್ರೇಮದಿ ಪೊರೆದನು ಮನದಿ ವಿವೇಕಿ ಕವಿ ವಾಲ್ಮೀಕಿ ನಾಮವದೇನುಂಟೋ ಪಿತಗೆ ನಾಮವದೇನುಂಟೋ ಪಿತಗೆ ಬಿಡು 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 ಸಾಮರ್ಥ್ಯದ ಈಶ್ವರಿಯರು ಸಾಕಯ್ಯ ನಮಗೆ ನಾಮವದೇನುಂಟೋ ಪಿತಗೆ ರಾಮಾಯಣ ಕವಿ ವಾಲ್ಮೀಕಿ ನಮ್ಮ ಪ್ರೇಮದಿ ಪೊರೆದನು ಮನದಿ ವಿವೇಕಿ ನಮ್ಮ ಪ್ರೇಮದಿ ಪೊರೆದನು ಮನದಿ ವಿವೇಕಿ ಅಯ್ಯೋ, ಯಾರು ಮಕ್ಕಳೇ ನೀವು? ನಮ್ಮ ಪೂರ್ವಾಪರ ತಿಳಿಯುವ ಮನಸ್ಸುಂಟು ಅಂತಾದ್ರೆ, ಆ, ವ್ಯಕ್ತಿ ಇಂಥವ ಎನ್ನುವ ಹಾಗೆ ತಿಳಿದುಕೊಳ್ಳಬೇಕು ಅಂತಾದ್ರೆ ಆ. ಪ್ರಧಾನವಾಗಿ ಕುಲ. ನಾವು ಒಳ್ಳೆ ಕುಲದವರು. ಅದೇ ಒಳ್ಳೆ ಕುಲ ಅಂತ ಹೇಳಿದ್ರೆ ಬ್ರಾಹ್ಮಣರ ನಾವು ಒಳ್ಳೆ ಕುಲದವರು. ಅದು ಕುಲ ಯಾವುದು ಅಂತ ಗೊತ್ತಿಲ್ಲ. ಬ್ರಾಹ್ಮಣರೇ ಅಂತ ನಿರ್ಧರಿಸೋಣ ಅಂತ ಹೇಳಿದ್ರೆ ಮುಖ ಕಾಣುವಾಗ ಹಾಗನಿಸುವುದಿಲ್ಲ. ಹೌದು. ಹಾ, ಹಾಗಂತ ಕುಲ ಒಳ್ಳೆದು. ಹಾ. ಹೌದು. ಯಾವ ಕುಲ ಯಾವುದು ಅಂತ ಗೊತ್ತಿಲ್ಲ. ತಿಳಿದವರಲ್ಲ. ಓ, ಕುಲವೇ ನಿಮಗೂ ಗೊತ್ತಿಲ್ಲ. ಒಳ್ಳೆ ಕುಲಕ್ಕೆ ಸಂಬಂಧಪಟ್ಟವರು ಅಂತ ನಮಗೆ ಬರುವ ಆಗ್ಲಿ, ಅಷ್ಟಾದ್ರೂ ತಿಳಿದಿದೆಯಲ್ಲ ನಿಮಗೆ. ಇನ್ನು ಹಾ. ಕುಲವನ್ನು ಹೊರತುಪಡಿಸಿದ್ರೆ ಹಾ. ಮಕ್ಕಳನ್ನು ಗುರುತಿಸಬಹುದಾದ ತಂದೆ ಮೂಲಕವಾಗಿ. ಯಾರು ನಿಮ್ಮಪ್ಪ? ಅಪ್ಪ ಯಾರು ಅಂತ ನಾವು ತಿಳಿದವರಲ್ಲ. ಅಪ್ಪ ಇದ್ದಾರೆ. ಹಾಗಂತ ಇದ್ದಾರೆ. ಯಾರು ಅಂತ ಗೊತ್ತಿಲ್ಲ. ಅಂದ್ರೆ ನಿಮ್ಮಪ್ಪ ಮನೆಯಲ್ಲಿಲ್ಲ. ನಮ್ಮಪ್ಪ ಇದ್ದಾರೆ. ಹಾ. ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಅದು ಎಷ್ಟರ ಮಟ್ಟಿಗೆ? ಅದು ಎಲ್ಲಿಯವರೆಗೆ ಗೊತ್ತಿಲ್ಲಕ್ಕೆ ಹಾ, ನಮ್ಮಿಬ್ಬರ ಮಧ್ಯದಲ್ಲಿ ಅವನೇ ಬಂದು ನಿಂತ್ಕೊಂಡ್ರು. ಹಾ. ಬಂದವ ನಮ್ಮಪ್ಪ ಅಂತ ನಮಗ್ ಗೊತ್ತಾಗುವುದಿಲ್ಲ. ಬಹುಶಃ ಅಪ್ಪನ ಪ್ರಾರಬ್ಧವು ಅದೇ ಇರಬೇಕು. ಏನು? ಆ ಅಪ್ಪನ ಅಕ್ಕಪಕ್ಕದಲ್ಲಿ ತನ್ನ ಮಕ್ಕಳೇ ಬಂದು ನಿಂತರೂ ಹಾ. ಬಹುಶಃ ಇವರೇ ನನ್ನ ಮಕ್ಕಳು ಅಂತ ಗುರುತಿಸುವುದಕ್ಕೆ ಅಪ್ಪನಿಗೂ ಬಹುಶಃ ಕಷ್ಟ ಆಗಿರ್ಬೇಕು ಅಂತ. ಇದು ಯಾರು ಪ್ರಾರಬ್ಧ ಅಂತಲೇ ಗೊತ್ತಾಗುದು. ಅಪ್ಪನದ್ದ ಮಕ್ಕಳದ್ದ? ಅಪ್ಪನದ್ದೇ. ಮಕ್ಕಳದಲ್ವಾ? ತಂದೆ ಮಾಡಿದ ಪಾಪ ಕುಲದ ಪಾರು. ಅಪ್ಪನದ್ ಸ್ವಲ್ಪ ಹೆಚ್ಚು, ಮಕ್ಕಳದ್ ಸ್ವಲ್ಪ ಕಡಿಮೆ. ಅಷ್ಟೇ. ಹಿರಿಯವ ಅಲ್ವಾ? ಹಾಗಂತ ಅಮ್ಮ ಇದ್ದಾರೆ. ಅಮ್ಮ ಇದ್ದಾರೆ. ಹಾ, ಸಾಕು. ಯಾರು ಅಮ್ಮ? ಅಮ್ಮನ ಹೆಸರು ಅಮ್ಮ. ಅಮ್ಮ ಹೆಸರೇ ಅಮ್ಮ. ಆ, ಅಲ್ಲ, ತಪ್ಪಲ್ಲ. ಯಾಕೆ ಗೊತ್ತಾ? ಈ ಪ್ರಪಂಚದಲ್ಲಿ ಕೆಲವರಿಗೆ ಅಣ್ಣಯ್ಯ ಅಂತ ಹೆಸರಿರ್ತದೆ. ಅವನ ಹೆಸರೇ ಅಣ್ಣಯ್ಯ. ಅವನ ಅಪ್ಪನು ಅವನನ್ನು ಕರೆಯುವುದು ಅಣ್ಣಯ್ಯ ಅಂತಲೇ. ಹಾಗಂತ ಅಪ್ಪನಿಗೆ ಇವ ಅಣ್ಣಲ್ಲಲ್ಲ. ಹಾಗಂತ ನನ್ನ ಅಮ್ಮನ ಹೆಸರು ಅಮ್ಮ ಅಂತ ನಾನು ಯಾಕೆ ಹೇಳಿದೆ? ಅಮ್ಮ ಅಂತ ಕರೆದಾಗ ಹೊಟ್ಟೆಯೂ ತುಂಬುತ್ತದೆ, ಬಾಯಿಯೂ ತುಂಬುತ್ತದೆ, ಮನಸ್ಸು ತುಂಬುತ್ತದೆ. ನಮ್ಮ ಗುರುಮಟ್ಟದಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೆಚ್ಚಾಕೆ ನಮ್ಮ ಗುರುಗಳು ನನ್ನ ಅಮ್ಮನನ್ನ ಅಮ್ಮ ಅಂತಲೇ ಕರೆಯೋದು. ಹಾಗಂತ ಎಲ್ಲವರು ಅಮ್ಮ ಅಂತ ಕರೀತಾರೆ ಅಂತ ಆದ್ರೆ ನನ್ನ ಅಮ್ಮನ ಹೆಸರು ಎಲ್ಲಮ್ಮ ಅಲ್ಲ. ಅಲ್ಲ, ದೊಡ್ಡಮ್ಮನ ಅಲ್ಲ. ಯಾಕೆ ಗೊತ್ತಾ? ನಾವಾಗಿ ಅಮ್ಮನಲ್ಲಿ ನಿನ್ನ ಹೆಸರು ಏನು ಅಂತ ಕೇಳುವ ಅನಿವಾರ್ಯತೆ ಬರಲಿಲ್ಲ. ಅಪ್ಪ ಮನೆಯಲ್ಲೇ ಇದ್ದದಿದ್ರೆ ಅಪ್ಪ ಹೆಸರು ಹೇಳಿ ಆದ್ರೂ ಕರೀತಾ ಇದ್ನೋ ಏನೋ ಅಮ್ಮನದ್ದು. ಆರತೆ ಇರುವುದಿದ್ರೆ ಅಪ್ಪನಿಗೊಬ್ಬನಿಗೆ. ಹಾಗಾದ್ರೆ ಅಮ್ಮ ಯಾರು, ಅಮ್ಮನ ಹೆಸರೇನು ಅಂತ ಗೊತ್ತಿಲ್ಲ. ಅಮ್ಮ ಯಾರು ಗೊತ್ತು? ಅಮ್ಮ ಇದ್ದಾಳೆ, ಅಮ್ಮನ ಹೆಸರೇನು ಅಂತ ಗೊತ್ತಿಲ್ಲ. ಅವಳಾಗಿ ನಮ್ಮಲ್ಲಿ ಹೇಳಲಿಲ್ಲ, ನಾವಾಗಿ ಅವಳಲ್ಲಿ ಕೇಳಲಿಲ್ಲ. ಹಾಗಂತ ನಮಗೊಂದೊಂದು ಹೆಸರುಂಟು. ನೀವು ಅವನನ್ನ ತಮ್ಮ ಲವಕುಮಾರ, ಅವನನ್ನ ಅಣ್ಣ ಕುಶಕುಮಾರ. ಈಗ ಅಣ್ಣ ಯಾರು ತಮ್ಮ ಯಾರು ಅಂತ ನಮಗೆ ಗೊತ್ತಾಗುವುದಿಲ್ಲ. ನಾನು ಅಣ್ಣ. ಯಾಕೆಂದ್ರೆ
ಒಂದೇ ಸಾಮ್ಯತೆಯನ್ನು ಹೊಂದಿದ್ದೀರಿ. ಯಾವುದೇ ತರತಮ ನಿಮ್ಮಲ್ಲಿ ಇಲ್ವೇ ಇಲ್ಲ. ಈಗ ಅಣ್ಣ ತಮ್ಮಂದಿರು ಕುಶಲವರು ಅಂತಾಯ್ತು. ಈಗ ಅಪ್ಪ ಇಲ್ಲ, ಅಮ್ಮ ಇದ್ದಾಳೆ. ನಿಮಗೆ ಅಪ್ಪ ಇಲ್ಲದೆ ಅನಾಥ ಪ್ರಜ್ಞೆ ಕಾಡುವುದಿಲ್ಲ. ಬೇಡ ಅಂತ ಹೇಳಿದ್ದು. ಯಾಕೆ? ಬಿಡು ಸಾಮರ್ಥ್ಯದ ಐಶ್ವರ್ಯ ಸಾಕಯ್ಯ ನಮಗೆ. ಸಾಮರ್ಥ್ಯದ ಐಶ್ವರ್ಯ. ಹೌದು, ಐಶ್ವರ್ಯವೇ ಸಾಮರ್ಥ್ಯ, ಅನುಮಾನವೇ ಇಲ್ಲ. ಹಾಗಾದ್ರೆ ನಿಮ್ಮಲ್ಲಿ ತೋಳ ಸಾಮರ್ಥ್ಯ ಬರಬೇಕು ಅಂತಾದ್ರೆ ಈ ರೀತಿಯಾದಂತಹ ಬಾಣವನ್ನ ಪ್ರಯೋಗಿಸುವಂತಹ ಶಸ್ತ್ರದ ಕುರಿತಾಗಿ ಅರಿವು ಮೂಡಬೇಕು ಅಂತಾದ್ರೆ ಹೇಳಿಕೊಟ್ಟ ಗುರು ಒಬ್ರು ಬೇಕಲ್ಲ. ಇದ್ದಾರೆ. ಯಾರು? ಈ ವನಾಂತರದಲ್ಲಿ ನಮ್ಮನ್ನು ರಕ್ಷಣೆ ಮಾಡುವುದರ ಒಟ್ಟಿಗೆ ಕಾಲಕಾಲಕ್ಕೆ ಬೇಕಾದಂತ ಶಾಸ್ತ್ರಾದಿ ವಿದ್ಯೆಯನ್ನು ಹೇಳಿಕೊಟ್ಟಂತ ಗುರುಗಳಿದ್ದಾರೆ. ಸಾಮಾನ್ಯರು ಅಂತ ತಿಳಿಯುವುದು ಬೇಡ. ರಾಮಾಯಣ ಕವಿ ವಾಲ್ಮೀಕಿ ಮಹರ್ಷಿಗಳ ಕರಕಮಲ ಸಂಜಾತರು ನಾವಿದ್ದೇವೆ. ನೀವು ವಾಲ್ಮೀಕಿ ಮಹರ್ಷಿಗಳ ಶಿಷ್ಯಂದಿರು. ರಾಮಾಯಣ ಕವಿ ವಾಲ್ಮೀಕಿ. ಒಂದು ಮಾತು ಕೇಳಿದ ನಿಮಗೆ, ತಾಮಸಗೊಳ್ಳದೀಗ ನೀವು ಗೊಳ್ಳದೀಗ ನೀವು ತಾಮಸಗೊಳ್ಳದೀಗ ನೀವು ಪೇಳಿ ರಾಮಾಯಣ ಎಂದ ಅರಿಯೇವೋ ನಾವು ಪೇಳಿ ರಾಮಾಯಣ ಎಂದ ಅರಿಯೇವೋ ನಾವು ಗೋಮಿನಿಗತಿ ನೂತನವಾಯ್ತು ಕೇಳಿ ಆಮದಿ ವಿರಚಿತ ಕಾವ್ಯದ ಮಾತು ತಾಮಸಗೊಳ್ಳದೀಗ ನೀವು ಕೇಳಿ ರಾಮಾಯಣ ಎಂದರಿಯೇವೋ ನಾವು ತಾಮಸಗೊಳ್ಳದೀಗ ನೀವು ಓ ಮಕ್ಕಳೇ, ರಾಮಾಯಣ ಕವಿ ವಾಲ್ಮೀಕಿ ಮಹರ್ಷಿಗಳು. ತಾಮಸಗೊಳ್ಳದೀಗ ನೀವು. ಇಲ್ಲಪ್ಪ, ಸಿಟ್ಟಾಗಬೇಡಿ. ಸಿಟ್ಟು ಬಿಟ್ಟು ಬಹಳ ಹೊತ್ತಾಯ್ತು. ಯಾಕೆ ಗೊತ್ತಾ? ಮಕ್ಕಳಲ್ಲಿ ಪ್ರಶ್ನೆ ಕೇಳಿದ್ರೆ ಸಹಜವಾಗಿಯೇ ಮಕ್ಕಳಿಗೆ ಸಿಟ್ಟು ಬರ್ತದೆ. ಉತ್ತರ ಗೊತ್ತಿಲ್ಲದಿದ್ದ ಮಕ್ಕಳಿಗೆ. ಹೌದೌದು. ಅಲ್ಲ, ನೀವು ಸಿಟ್ಟು ಬರುವಂತ ಪ್ರಶ್ನೆ ಕೇಳಿದಿದ್ರೆ ಆಯ್ತು. ಅಲ್ಲ, ಪದೇ ಪದೇ ಮಕ್ಕಳ ಹತ್ರ ಪ್ರಶ್ನೆ ಕೇಳ್ತಾ ಇದ್ರಿ ಉತ್ತರ ಗೊತ್ತಿದ್ದೂ ಕೆಲವೊಮ್ಮೆ ಸಿಟ್ಟು ಬರುವುದುಂಟು. ಹೌದಾ? ಯಾಕಪ್ಪ ಇವ ಇಷ್ಟು ಕರ್ಕೇರಿ ಮಾಡ್ತಾನೆ ಎನ್ನುವ ಹಾಗೆ. ಹಾಗಾಗಿ ಸಿಟ್ಟಾಗಬೇಡಿ. ಇಲ್ಲ ಇಲ್ಲ, ಹೇಳಿದ್ರಲ್ಲ, ವಾಲ್ಮೀಕಿ ಮಹರ್ಷಿಗಳ ಶಿಷ್ಯಂದಿರು ನೀವಿಬ್ಬರು ಸಾಮಾನ್ಯದವರಲ್ಲ. ರಾಮಾಯಣ ಕವಿ ವಾಲ್ಮೀಕಿ. ಹೌದಪ್ಪ. ಹಾಗಾದ್ರೆ ರಾಮಾಯಣ ಎನ್ನುವುದೊಂದು ಗ್ರಂಥ ಅಂತ ಆಯ್ತು, ಅದೊಂದು ಕಾವ್ಯ ಎನ್ನುವುದಾಯ್ತು. ಈ ರಾಮಾಯಣ ಅಂತ ಹೇಳಿದ್ರೆ ಎಂತದ್ದು ಮಕ್ಕಳದು? ರಾಮಾಯಣ ಅಂತ ಹೇಳಿದ್ರೆ ಎಂತದ್ದು? ಅಯ್ಯೋ ಪುಣ್ಯಾತ್ಮ, ನಮ್ಮಲ್ಲಿ ದನ ಕಾಯು ಮಕ್ಕಳಿಗೂ ರಾಮಾಯಣ ಗೊತ್ತುಂಟು, ನಿನಗೆ ಗೊತ್ತಿಲ್ವಾ? ಹಾಗಾದ್ರೆ ನನಗೆ ಗೊತ್ತಿಲ್ಲದೆ ಇದ್ರೆ ವಿಶೇಷ ಅಲ್ಲ. ಯಾಕೆ? ಯಾಕೆಂದ್ರೆ ನಾನು ದನ ಕಾಯುವವಲ್ಲ. ನಾ ಹೇಳಿದ್ದು ಹಾಗಲ್ಲ. ಮಾರಾಯ, ಅವರಿಗೂ ಗೊತ್ತುಂಟು, ಮುತ್ತಿನ ಕಿರೀಟ ಹೊತ್ತಂತ ನಿನಗೆ ಗೊತ್ತಿಲ್ವಾ ಅಂತ ಕೇಳಿದ್ದು. ಹಾಗಾದ್ರೆ ಪ್ರಪಂಚದಲ್ಲಿರುವವರಿಗೆ, ಹೌದು, ಎಲ್ಲರಿಗೂ ಗೊತ್ತು. ಲೋಕಕ್ಕೆ ತಿಳಿದಂತಹ ಸತ್ಯ ಈ ರಾಮಾಯಣ ಎಂಬಂತಹ ಮಹಾಕಾವ್ಯ ನೋಡಿ. ನನ್ನ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚು ಮಾಡುವುದೇ ನೀವು. ಯಾಕ? ನಾನು ನಿಮ್ಮಲ್ಲಿ ಪರಿಚಯ ಕೇಳಿದೆ, ಹೀಗೆ ಅಂತ ತಂದು ಮುಟ್ಟಿಸಿದ್ರಿ. ಯಾವಾಗ ರಾಮಾಯಣ ಎನ್ನುವ ಗ್ರಂಥವನ್ನ ನೀವು ವಿವರಿಸುವುದಕ್ಕೆ ಮುಂದಾದ್ರೂ ಮತ್ತು ಆ ಕುರಿತಾಗಿ ನನಗೆ ಆಸಕ್ತಿ ಹೆಚ್ಚಾಗುತ್ತಾ ಉಂಟು. ಹೇಳಿ ಮಕ್ಕಳೇ, ಮೈಯೆಲ್ಲ ಕಿವಿಯಾಗಿರಿಸಿಕೊಂಡು ಕೇಳ್ತೇನೆ. ನಿಜವಾಗಿ ನಿನ್ನ ಮಟ್ಟಿಗೆ ಸಮಾಧಾನ ಆಗ್ತಾ ಉಂಟು. ಯಾಕೆ? ಗೊತ್ತಿಲ್ಲ ಎನ್ನುವುದನ್ನ ಪ್ರಾಮಾಣಿಕವಾಗಿ ಗೊತ್ತಿಲ್ಲ ಅಂತಲೇ ಒಪ್ಪಿಕೊಳ್ತಾ ಇದ್ದೆ. ಸತ್ಯ ಇಲ್ಲ, ನಾನು ಇಷ್ಟು ವರ್ಷಕ್ಕೂ ಬದುಕಿದ್ದ ಹಾಗೆ ಗೊತ್ತಿಲ್ಲ ಎನ್ನುವುದನ್ನು ಗೊತ್ತಿಲ್ಲ ಅಂತಲೇ ಹೇಳುವುದು. ಸತ್ಯದೊಂದು ಮಾತೇಳ. ಏನು? ಇನ್ನೊಂದು 4-6 ವರ್ಷ ನಮ್ಮೊಟ್ಟಿಗೆ ನೀ ತಿರುಗಾಟ ಮಾಡಿದ್ರೆ ನೀನು ಸುಧಾರಿಸುವ ಲಕ್ಷಣ ಉಂಟು. ಅಲ್ಲ ನೋಡು, ನಿಮ್ಮೊಟ್ಟಿಗೆ ತಿರುಗಾಟ ಮಾಡ್ಲಿಕ್ಕೆ ಏನೂ ನನಗೆ ಅಭ್ಯಂತರ ಇಲ್ಲ. ಎಲ್ಲಿಯಾದ್ರೂ ನಿಮ್ಮ ತಿರುಗಾಟದೊಳಗೆ ನಮಗಿದ್ದದ್ದು ಮರ್ತು ಹೋದ್ರೆ ಅದು ತೊಂದರೆ ಇಲ್ಲ, ಹೊಂದಾಣಿಕೆ ಮಾಡ್ಕೊಳ್ವಾ. ನಮ್ಗೆ ಗೊತ್ತಿದ್ದನ್ನು ನಿನಗೆ ಹೇಳ್ತೇವೆ, ನೀನು ಗೊತ್ತಿದ್ದನ್ನು ನಮ್ಗೆ ಹೇಳಿದ್ರೆ ಆಯ್ತು, ಅಷ್ಟೇ. ಅನುಕೂಲ ಮಾಡ್ಕೊಂಡ್ರೆ ಆಯ್ತು. ಹೊಂದಾಣಿಕೆಯಿಂದಲೇ ಪ್ರಪಂಚ ನಡೆಯುವುದಲ್ವಾ? ಅಲ್ವಾ? ಹಾಗಾಗಿ ಒಂದು ಅವಕಾಶ ಉಂಟು. ಹಾಗಿದ್ರೆ ನೀನು ಕೇಳ್ತೀಯ ಅಂತಾದ್ರೆ ನಿಜವಾಗಿ ಹೇಳ್ತೇನೆ. ರಾಮನ ಜೀವನ ಕಥೆ, ಅಯೋಧ್ಯ ನಾಡಿನ ಅಧಿಪತಿಯಾಗಿರ್ತಕ್ಕಂಥ ಶ್ರೀರಾಮಚಂದ್ರ ಅವ ನಡೆದು ಬಂದ ಹಾದಿ, ಅವನ ಜೀವನದ ಚರಿತ್ರೆ, ಅದನ್ನು ಗುರುಗಳು ಬರೆದಿದ್ದಾರೆ. ಇದರ ವಿಶೇಷತೆ ಏನು ಗೊತ್ತಾ? ನಮ್ಮ ಗುರುಗಳು ಬರೆಯುತ್ತಿರುವಂತಹ ಸಂದರ್ಭ ತಾಮರಸೋದ್ಭವ ಬಂದು ಆ ಬ್ರಹ್ಮದೇವನೇ ಧರೆಗಿಳಿದು ಬಂದು ಈ ಮಹಾಕಾವ್ಯಕ್ಕೆ ಅಮರತ್ವ ಎನ್ನುವುದನ್ನು ಘೋಷಣೆ ಮಾಡಿದ್ದಾರೆ. ನೋಡಿ ನೋಡಿ, ನನಗೆ ಮತ್ತೂ ಕುತೂಹಲ ಹೆಚ್ಚು ಮಾಡ್ತಾ ಇದ್ದೀರಿ ನೀವು. ನನ್ನ ಕುತೂಹಲವನ್ನು ತಣಿಸುವುದೇ ಇಲ್ಲ, ಆಸಕ್ತಿ ಮತ್ತು ಹೆಚ್ಚು ಮಾಡ್ತಾ ಇದ್ದೀರಿ. ಇನ್ನೊಂದು ಕುತೂಹಲ ಮಹಾರಾಯ. ಇಲ್ಲದೆ ಬ್ರಹ್ಮನೇ ಧರೆಗಿಳಿದು ಬಂದು
ಅಮರತ್ವವನ್ನ ಕೊಟ್ಟು ಹೋಗಿದ್ದಾನೆ ರಾಮಾಯಣಕ್ಕೆ. ಈಗ ರಾಮಾಯಣ ಎನ್ನುವುದು ರಾಮನ ಜೀವನ ಚರಿತ್ರೆ ಅಂತ ಆಯ್ತು. ನನಗೊಮ್ಮೆ ರಾಮನ ಜೀವನ ಚರಿತ್ರೆ ಕೇಳಬೇಕು ಮಕ್ಕಳೇ. ರಹಸ್ಯಂಚ ಪ್ರಕಾಶಂಚ. ಆ ಪ್ರಕಾಶಂಚ ಅಂತ ಹೇಳಿದ್ರಲ್ಲ, ಎಷ್ಟು ಪ್ರಕಾಶಿಸಲ್ಪಟ್ಟಿದೆ ಎನ್ನುವುದು ನನಗೂ ಗೊತ್ತಾಗಬೇಕು. ಇದು ಗದ್ಯ ರೂಪದಲ್ಲುಂಟು, ಪದ್ಯ ರೂಪದಲ್ಲುಂಟು. ಬೇಗ ಮುಗಿಸ್ಲಿಕ್ಕೆ ಹೇಗಾಗ್ತದೆ? ಗದ್ಯ ರೂಪದಲ್ಲಿ ಹೇಳುವಷ್ಟು ಸಮಯ ನಮಗಿಲ್ಲ. ಅದಕ್ಕಾಗಿ ಈ ಸಂದರ್ಭಕ್ಕೆ ಅನುಗುಣವಾಗಿ ಪದ್ಯ ರೂಪದಲ್ಲಿ ಹೇಳಿದ್ರೆ ಕೇಳ್ತೀಯಾ? ನಾನು ಕೇಳ್ತೇನೆ. ಕಂಠಸ್ಥವಾಗಿದೆ ಹೇಳ್ತೇನೆ. पूर्वं राम तपोवनानि गमनो पूर्वं राम तपोवनानि गमनो हत्वा मृगकाञ्चनो हत्वा मृगकाञ्चनो वैदेही हरणो वैदेही हरणो जटायु मरणो जटायु सुग्रीव संभाषणो सुग्रीव संभाषणो वाली निग्रहणो वाली निग्रहणो समुद्र तरणो समुद्र तरणो लंकावली धावनो धावनो पश्चात् रावण कुंभकर्णानि आननो पश्चात् रावण कुंभकर्णानि आननो ये तद्धि रामायणो ये तद्धि रामायणो रामायणो जय जय राम जय जय राम राम आ राम ಕಂದರೆ ನಿಮ್ಮಯ ನುಡಿಗಳ ಕೇಳಿ ಕಂದರೆ ನಿಮ್ಮಯ ನುಡಿಗಳ ಕೇಳಿ ಭಕ್ತಿಯೇ ಸತ್ತದ ಮಾನಸದಲ್ಲಿ ಚಂದದಿ ಬೇಳಿರಿ ತಿಳಿದಿ ತೊಡಿಗ ನಂದನ ರಾಮ ಎಷ್ಟೆಂದು ಬೇಗ ನಂದನ ರಾಮ ಎಷ್ಟೆಂದು ಬೇಗ ಅಂದರೆ ನಿಮ್ಮಯ ನುಡಿಗಳ ಕೇಳಿ ಒಂದೆಯೇ ಸಂತಸ ಇದೇ ರಾಮಾಯಣ. ಎಷ್ಟು ಚುಟುಕಾಗಿ ಎಷ್ಟು ಸೊಗಸಾಗಿ ರಾಮಾಯಣವನ್ನು ನನ್ನ ಮುಂದೆ ಹೇಳಿದ್ರಿ. ಸಂತೋಷವಾಯಿತು ಮಕ್ಕಳೇ. ನಿಮ್ಮ ರಾಮಾಯಣವನ್ನು ಕೇಳುತ್ತಾ ಇದ್ದ ಹಾಗೆ ಪಿತೃವಾಕ್ಯ ಪರಿಪಾಲನೆಗಾಗಿ ಸತಿ ಹಾಗೂ ಲಕ್ಷ್ಮಣನ ಜೊತೆಯಲ್ಲಿ ವನವನ್ನ ಸೇರಿದರು. ಹೌದು. ಆಮೇಲೆ ಸೀತಾಪರಣ ಆದ ಮೇಲೆ ಲಂಕೆಯನ್ನ ಸೇರಿ ದುಷ್ಟರನ್ನೆಲ್ಲ ಸಂಹರಿಸಿ ಮತ್ತೆ ಸಾಕೇತಕ್ಕೆ ಬಂದು ರಾಮ ರಾಜಾರಾಮನಾಗಿ ಮೆರೆದ ಎನ್ನುವುದಾಗಿ ಹೇಳಿದ್ರಿ. ಆಮೇಲೆ ಅಲ್ಲಿಗೆ ರಾಮಾಯಣವನ್ನು ನಿಲ್ಲಿಸಿದ್ರಿ. ಮಕ್ಕಳೇ,
ನನಗೆ ಈಗ ಆಸಕ್ತಿ ಹೆಚ್ಚಾಗ್ತಾ ಉಂಟು. ಏನು? ಈಗ ರಾಮನಿಗೆ ಮದುವೆ ಆಗಿದೆ, ಮಡದಿಯಾದಂತಹ ಸೀತೆ. ಹೇಳಿ ಮಕ್ಕಳಿಗೆ, ಮದುವೆಯಾದಂತಹ ರಾಮನಿಗೆ ಮಕ್ಕಳಾಗ್ಲಿಲ್ವಾ? ಮಕ್ಕಳಾದ್ರೆ ಎಷ್ಟು ಮಂದಿ ರಾಮನಿಗೆ ಮಕ್ಕಳು? ಕೇಳುವ ಆಸೆ ಉಂಟು, ಹೇಳ್ತೀರೇನೋ? ಅವನೀಶ ತ್ಯಜಿಸಿದ ಪಾವನ ಸತಿಯ ಅಲ್ಪ ಅಗಸನ ಕಲ್ಪನೆ ಮಾತಿಗೆ ಬೆಲೆಗೊಟ್ಟಂತಹ ರಾಮಚಂದ್ರ ತುಂಬು ಗರ್ಭಿಣಿಯಾದಂತಹ ಸೀತೆಯನ್ನ ಕಾಡಿಗಟ್ಟಿದ. ಇಲ್ಲಿವರೆಗಿನ ಕಥೆಯನ್ನ ಗುರುಗಳು ನಮಗೆ ಅಂತಲ್ಲ ಪ್ರಪಂಚ ಮುಖಕ್ಕೆ ಹೇಳಿದ್ದಾರೆ. ಕಾಡನ್ನ ಸೇರಿದಂತಹ ಸೀತೆ ಹಡೆದ್ಲು ಹೇಗೆ, ಹಡೆದ್ರೆ ಅದ್ರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು ಇದನ್ನೆಲ್ಲ ನಮಗೆ ಅಂತಲ್ಲ ಯಾರಿಗೂ ವಿಚಾರ ತಿಳಿಸಿಲ್ಲ. ಹಾಗಂತ ಇದನ್ನೆಲ್ಲ ಕವಿಕೃತಿಯಲ್ಲಿ ಬರೆದಿರಿಸಿದ್ದಾರೆ. ಮತ್ಯಾರಿಗೂ ವಿಷಯ ಹೇಳಿ. ಹಾಗಿದ್ರೆ ಕೃತಿಯಲ್ಲುಂಟು. ಕವಿಕೃತಿಯಲ್ಲುಂಟು. ಹಾಗಾದ್ರೆ ಆ ಕೃತಿಯಲ್ಲುಂಟು. ಆಶ್ರಮದಲ್ಲಿ ಬನ್ನಿ, ತಡ ಮಾಡುವುದು ಬೇಡ. ಎಲ್ಲಿಗೆ? ಆದಷ್ಟು ಯಾತಕ್ಕೆ ಬರಿ ನುಡಿಯ ಭೂಪತಿ ಗಾದಿ ಎಡಗಿದೆ ನಡೆದಿ ನೆಲೆದಂತೆ ಭೀತಿ ಮೂಡಿದ ಸಾಕು ಹೇಳಿ ಸತ್ಯ ಹೇಳು, ನೀನು ಕುದುರೆ ಬಿಡಿಸ್ಲಿಕ್ಕೆ ಬಂದ ರಾಮನ ಕತೆ ಕೇಳಲಿಕ್ಕೆ ಬಂದ ರಾಮನ? ಬಂದ ಮೇಲೆ ಕತೆ ಕೇಳಿದ್ದು. ನಿನಗೆ ಕುದುರೆ ಬಿಡಿಸೋದು ಬೇಡವಾ? ನಿಮ್ಗೆ ನಾನೇ ರಾಮ ಅಂತ ಗೊತ್ತಾಯ್ತಾ ಈಗ? ಈಗಲ್ಲ, ಯಾವಾಗ ಗೊತ್ತುಂಟು ನೀ ರಾಮ ಅಂತ? ಅಲ್ಲ, ನಿಮ್ಗೆ ಏನ್ ಹೇಳ್ಬೇಕು ಮಕ್ಕಳಿಗೆ? ಯಾಕೆ? ರಾಮ ಅಂತ ಗೊತ್ತಾದ ಮೇಲೆ ರಾಮನಿಗೆ ರಾಮಾಯಣ ಹೇಳ್ತೀರಲ್ಲ ನೀವು. ಮತ್ತೆ ಅದು ಹುಚ್ಚು ಹುಡುಗರೆ, ನಿಮ್ಮ ಹುಚ್ಚು ಬಿಡಿ. ಧರಣಿ ಬರಗುವರನೇ ಧರಣಿ ಬರಗುವರನೇ ಧರಿಸಿಯವರು ದರಗೋಪವನೇ ಧರಿಸಿಯವರು ದರಗೋಪವನೇ ದುರದೊಳು ದುರುಳರ ಕೊರಳರಿಯುವ ಜನ ದುರದೊಳು ದುರುಳರ ಕೊರಳರಿಯುವ ಜನ ಕರದೊಳು ಧರಿಸಿಯ ಕರಳರ ಕುಲನು ದುರದೊಳು ದುರುಳರ ಕೊರಳರಿಯುವ ಜನ ಕರದೊಳು ಧರಿಸಿಯ ಕರಳರ ಕುಲನು ಧರಣಿ ಬರಗುವರನೇ. ರಾಜನ್ ಶಾಂತ ಮಹರ್ಷಿಗಳೇ, ಶ್ರೀರಾಮಚಂದ್ರ, ಪಾತಾಳಕ್ಕೆಂದು ಹೋದವ ನಾನು ವರುಣಾಧ್ವರಕ್ಕೆ ಬೇಕಾಗಿ ಮರಳಿ ಬರುವ ಹೊತ್ತಿಗೆ ಆಶ್ರಮ ಪ್ರದೇಶದ ಗುರುತೆ ಹತ್ತದ ಹಾಗೆ ರಣಧಾರುಣಿಯಾಗಿ ಬದಲಾಗಿ ಹೋಗಿದೆ. ಚೆಲ್ಲಾಪಿಲ್ಲಿಯಾಗಿ ಹೋಗಿರುವಂತಹ ಚತುರಂಗ ಸೇನೆಯನ್ನು ನೋಡ್ತಾ ಇದ್ದೇನೆ. ಎಲ್ಲೆಂದರಲ್ಲಿ ಬಿದ್ದಿರುವಂತಹ ಸೈನಿಕರನ್ನು ನೋಡ್ತಾ ಇದ್ದೇನೆ. ರಥ, ಹಯ, ಗಜ ಇವೆಲ್ಲ ದಿಕ್ಕಾಪಾಲಾಗಿ ಬಿದ್ದಿದೆ. ಎಲ್ಲ ನಮ್ಮದೇ ಸ್ವಾಮಿ. ಯಾವುದಾದ್ರೂ ಶತ್ರುಗಳು ಬಂದ್ರು ಅಂತ ನೋಡಿದ್ರೆ ಒಟ್ಟುಗಳೊಂದಿಗೆ ಯುದ್ಧವನ್ನು ಮಾಡುತ್ತಿರುವಂತಹ ಧರಣಿಪನಾದಂತಹ ನಿನ್ನನ್ನು ನೋಡುತ್ತಾ ಇದ್ದೇನೆ. ಏನಯ್ಯ ಇದು? ಏನು ವಿಶ್ವಾಮಿತ್ರರೋ ಅಗಸ್ತ್ಯರೋ ಕೊಟ್ಟಿರುವಂತಹ ಆ ಅಸ್ತ್ರ ಸಂಚಯಗಳು ದುರುಳರನ್ನು ಮಥಿಸುವುದಕ್ಕಾಗಿ ಕೊಡಲ್ಪಟ್ಟದ್ದು. ದಂಡಧರನಾದಂತಹ ನೀನು ಕೈಯಲ್ಲಿ ಧನುಷರಾಳಿಗಳನ್ನು ಹಿಡಿದುಕೊಂಡು ಒಟ್ಟುಗಳ ಮೇಲೆ ಕೈ ಮಾಡುವುದಕ್ಕೆ ಎತ್ತಿದ್ದಿ. ಶಾಂತನಾಗಬೇಕು, ಶಾಂತನಾಗಬೇಕು. ಇವರೆಲ್ಲ ನನ್ನವರು. ಒಳ್ಳೆಯ ಕಾರ್ಯಕ್ಕೆ ವಿಘ್ನವನ್ನ ತಂದವರು ಯಾರೇ ಆದರೂ ಕೂಡ ಅವರು ದುರುಳರಿಗೆ ಸಮಾನರು ತಾನೆ. ಅಂತಹ ದುರುಳರು ಎನ್ನುವ ಕಾರಣದಿಂದ ಇವರಿಬ್ಬರ ಕೊರಳನ್ನು ಅರಿಯುವುದಕ್ಕಾಗಿ ಧನುಷರಾಳಿಗಳನ್ನು ಕೆಳಗಿಳಿಸಬೇಕು. ಧನುಷರ ಕೆಳಗಿಳಿಸು ಧನುಷರ ಕೆಳಗಿಳಿಸು ನಿನ್ನಯ ಧನುಜರನಾದರಿಸು ನಿನ್ನಯ ಧನುಜರನಾದರಿಸು ತನುವನ ಬುದ್ಧಿದಿ ತನು ಮರೆದಿಯ ಧನುಜರ ಏಳಿಸುವೆನು ನಾನೀಗಲೇ ಧನುಜರ ಕೆಳಗಿಳಿಸು. ಶ್ರೀರಾಮಚಂದ್ರ, ನೀನೇ ಮುರಿದು ನಿಂತೆಯಾದರೆ ನಿನ್ನ ಕೋಪ ತಾಪಗಳನ್ನು ತಡೆಯುವುದಕ್ಕೆ ಆ ಹರ ಬ್ರಹ್ಮಾದಿಗಳಿಂದಲೂ ಸಾಧ್ಯವಿಲ್ಲ ಎನ್ನುವುದು ಎಲ್ಲರೂ ತಿಳಿದಿರುವಂತಹ ವಿಚಾರ. ಚತುರ್ದಶ ಭುವನ ದಲ್ಲರನಾಗಿ ಮೆರೆದಂತ ರಾವಣನನ್ನು ಮಥಿಸಿದಂತ ನಿನ್ನ ಶರವನ್ನು ತಡೆಯುವುದಕ್ಕೆ ಈ ಮಕ್ಕಳು ಶಕ್ತರು ಅಂತ ಕೇಳಿದ್ರೆ ಯಾವ ಕಾರಣಕ್ಕೂ ಇಲ್ಲ. ಆದರೂ ಅವರು ಯಾಕೆ ನನಗೆ ಎದೆಗೊಟ್ಟಿ ನಿಂತಿದ್ದಾರೆ ಅಂತ ಹೇಳಿದ್ರೆ, ಹುಲಿಯ ಮರಿಯನ್ನು ತಂದು ಹುಲ್ಲೆಗಳ ಮಂದೆಯಲ್ಲಿ ಇಟ್ಟು ನಾನು ಪಾಲಿಸಿದೆ ಅಂತ ಆದ್ರೆ
ಅದು ಮಂದೆ ಹುಲ್ಲು ತಿನ್ನುವುದಕ್ಕುಂಟೆ ಹೇಳು. ಯಾಕಂದ್ರೆ ಅದು ಹುಲಿಯ ಮರಿ, ಮಾಂಸವೇ ತಿನ್ನುವುದು ಅಲ್ವಾ? ಇವು ಹಾಗೆ ಇರುವುದು ಆಶ್ರಮದಲ್ಲಿ. ಹೌದಾದ್ರೂ ಕೂಡ ಈ ಮಕ್ಕಳು ಅವರಲ್ಲಿ ಇರುವುದು ಕ್ಷತ್ರಿಯ ರಕ್ತ. ಹೌದು. ಆ ನಿರೀಕ್ಷೆಯಿಂದಲೇ ಮಕ್ಕಳಲ್ಲಿ ಕೇಳಿದ್ದೆ, ಯಾರು ಮಕ್ಕಳೇ ನೀವು ಎನ್ನುವ ಹಾಗೆ. ಹೇಳುವುದಕ್ಕೆ ಉದ್ಘಟತನದಿಂದ ವ್ಯವಹರಿಸಿದರು. ನೋಡುವಾಗಲೇ ಗೊತ್ತಾಗುವುದಿಲ್ಲವೇ ಅವರು ನಿಂತಂತ ನಿಲುಮೆ, ಅವರ ಟಿವಿ, ಅವರ ಮೈಕಟ್ಟು, ಕೈಯಲ್ಲಿ ಶಸ್ತ್ರಗಳನ್ನು ಹಿಡಿದಂತ ಬಗೆ, ಅದರಲ್ಲಿ ಮಾಡುತ್ತಿರುವಂತಹ ಹೋರಾಟ, ಇವುಗಳನ್ನೆಲ್ಲ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತದೆ ಇವರು ಕ್ಷತ್ರಿಯರು. ಬ್ರಾಹ್ಮಣರು ರಕ್ತಪಾತಕ್ಕೆ ಮನಸ್ಸು ಮಾಡುವುದಿಲ್ಲ ಅಲ್ಲವೇ? ಹಾಗಾದ್ರೆ ಕ್ಷತ್ರಿಯರೇ ಆದ್ರೆ ಇಲ್ಲಿಗೆ ಯಾಕೆ ಬಂದರು ಎನ್ನುವ ಪ್ರಶ್ನೆ ಮೂಡುವುದಿಲ್ವೇ? ಒಂದು ಸಣ್ಣದಾದಂತಹ ಕಥೆ ಇದೆ ರಾಜರು. ಏನದು? ಕೆಲವಾರು ವರ್ಷಗಳ ಹಿಂದೆ ಒಂದು ಹೆಣ್ಣೊಬ್ಬಳ ಆಕ್ರಂದನವನ್ನು ಕೇಳಿದೆ. ಸಂಧ್ಯಾವಂದನೆಯನ್ನು ಮಾಡಿ ಮುಗಿಸಿದಂತ ನಾನು ಇದ್ಯಾರು ಇಲ್ಲಿ ಬಂದು ಈ ಆಶ್ರಮ ಪ್ರದೇಶದಲ್ಲಿ ಗೋಳಿಡುವವರು ಅಂತ ನೋಡುವುದಕ್ಕೆ ಹೋದಾಗ ಸಕಲ ಸಂಲಕ್ಷಣ ಭರಿತೆಯಾಗಿದ್ದಂತಹ ಹೆಣ್ಣೊಬ್ಬಳನ್ನು ಕಂಡೆ. ತಿಂಗಳು ತುಂಬಿದಂತಹ ಗರ್ಭಿಣಿ. ಅನಾಥಯೋ ಅಂತ ಕೇಳಿದ್ರೆ ಅನಾಥೆಯಲ್ಲ, ಅದು ನಾಥನಿಂದ ಪರಿತ್ಯಕ್ತರಾದವರು ಅಂತ ಹೇಳಿದ್ರು. ಎಲ್ಲಿನವಳು ಅಂತ ಕೇಳಿದ್ರೆ ಮಿಥಿಲೆಯವಳು ಅಂತ ಹೇಳಿದ್ರು. ಹಾಗಾದ್ರೆ ಯಾಕಮ್ಮ ನಿನ್ನನ್ನು ಪತಿಯಾದವನು ಹೀಗೆ ಬಿಟ್ಟು ಹೋಗಿದ್ದಾನೆ ಅಂತ ಕೇಳಿದ್ರೆ, ನನ್ನ ಪತಿಯತ್ತೇನು ತಪ್ಪಿಲ್ಲ, ನನ್ನಲ್ಲೇ ಅಪರಾಧವಿದೆ ಸ್ವಾಮಿ, ಅದಕ್ಕಾಗಿ ಹೀಗೆ ನನ್ನನ್ನು ಬಿಟ್ಟಿದ್ದಾನೆ ಅಂತ ಹೇಳಿದ್ರು. ಆ ಕಾರಣಕ್ಕೆ ಬೇಕಾಗಿ ಆಶ್ರಮ ಧರ್ಮ ರೀತ್ಯ ಆಕೆಯನ್ನು ಕರೆತಂದು ನಾನು ಪೋಷಿಸಿದೆ. ತಿಂಗಳು ತುಂಬಿದ ಮೇಲೆ ಚಂದನ ಮುದ್ದಾದಂತಹ 2 ಮಕ್ಕಳನ್ನು ಹರೆದರು. ನವ ಮತ್ತು ಕುಶ ಎಂಬಂತ ಹೆಸರಿಟ್ಟು ಸಾಕಿದೆ. ರಾಜನ್ ಸ್ವಾಮಿ, ನಿನಗೆ ಅರ್ಥ ಆಗಬೇಕಾದದ್ದು ಏನು ಗೊತ್ತೋ, ನನಗೆ ಸಿಕ್ಕಿದಂತ ಆಕೆ ಮಿಥಿಲೆಯವಳು ಒಂದಲ್ಲ, ಹಾಗಾಗಿ ಅವರಿಗೆ ಮೈಥಿಲಿ ಎಂಬಂತ ಹೆಸರು. ಕ್ಷೀರಧ್ವಜ ಎಂಬಾತನ ಮಗಳಾಗಿ ಕ್ಷೀರಧ್ವಜ ಸುತ ಎಂದು ಸೀತಾ ಎಂಬಂತ ನಾಮಧೇಯದವಳು. ಅನಾಥಳಲ್ಲ, ನಾಥ ಅಂತ ಹೇಳಿದಂತ ಅವಳಿಗೆ ಶ್ರೀರಾಮಚಂದ್ರನ ವಜ್ರವೀರ್ಯ ಸಂಭೂತರಾಗಿ ಹುಟ್ಟಿದಂತ 2 ಮಕ್ಕಳಿವರು. ಹೀಗಲ್ಲದೆ ಮತ್ತಿಂದ ಹೇಗೆ ಮಾಡಬೇಕು? ನನ್ನ ಮಕ್ಕಳು. ಹೌದು, ನನ್ನ ಮಕ್ಕಳಿವರು. ಚಂದವಾಯ್ತು ಮುನಿಯನ್ನ ಸಂದರ್ಶನ ತೊಡಗೆ, ಚಂದವಾಯ್ತು ಮುನಿಯನ್ನ ಸಂದರ್ಶನ ತೊಡಗೆ, ಕಂದನನ್ನು ಕೊಟ್ಟ ಗಂಡಿಗೆ ಪಣಿವೆ ನಿನಗೆ. ನಮೋ ನಮಃ. ರಾಮಚಂದ್ರ. ಧನ್ಯನಾದೆ ಸ್ವಾಮಿ, ಧನ್ಯನಾದೆ. ಆವಾಗಲೇ ಸಣ್ಣ ಅನುಮಾನ ನನಗೆ ಬಂದಿತ್ತು. ವಿಜೃಂಭಕಾಸ್ತ್ರಗಳನ್ನ ನಾನು ಪ್ರಯೋಗಿಸಿದ್ರು ಮಧ್ಯಪಥದಲ್ಲಿ ಈ ಮಕ್ಕಳು ಅದನ್ನ ಖಂಡಿಸುತ್ತಾ ಇದ್ದಾರೆ. ಮತ್ತಿನ್ನು ಸಾಕ್ಷಿ ಬೇಕಾ ಹೇಳು? ಯಾರಿರಬಹುದು ಅಂತ ಊಹಿಸಿದೆ. ತುಂಬು ಗರ್ಭಿಣಿಯಾದಂತಹ ಜಾನಕಿ ನನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿದವಾಗ ಆ ವಿದ್ಯೆಯನ್ನು ಉಪದೇಶಿಸಿದವನು ನಾನು. ಗರ್ಭಸ್ಥವಾದಂತಹ ಶಿಶುಗಳಿಗೆ ಯಾವತ್ತೇ ಅದು ವೇದ್ಯವಾಗಿದೆ. ಹಾಗಾಗಿ ಖಂಡಿಸುವಂತಹ ಸಾಮರ್ಥ್ಯ ಬಂದದ್ದು. ಧನ್ಯನಾದೆ ಸ್ವಾಮಿ. ದೂರವಾದಂತಹ ನನ್ನ ಮಕ್ಕಳನ್ನ ಮತ್ತೆ ನನ್ನಲ್ಲಿ ಸೇರಿಸಿದ್ರಿ ನೀವು. ಒಂದು ಸಂತೋಷ ಸಮಾಧಾನ ಏನು ಗೊತ್ತೇ, ಸೀತೆಯನ್ನ ನಾನು ಕಾಡಿಗೆ ಕಳುಹಿಸಿದ್ರು ಸೀತೆಯ ಹೆರಿಗೆ ಎನ್ನುವುದು ತವರು ಮನೆಯಲ್ಲಿ ಆಯಿತು ಎನ್ನುವ ಹಾಗೆ. ಯಾಕಂದ್ರೆ ಅವಳು ಭೂಮಿಯಿಂದ ಹುಟ್ಟಿದವಳು, ನೀವು ಭೂಮಿಯಿಂದ, ನಾನು ವಾಲ್ಮೀಕವನ್ನು ಒಡೆದು ಹೊರ ಬಂದವನು. ಹಾಗಾದ್ರೆ ಅವಳ ಅಣ್ಣನ ಸ್ಥಾನದಲ್ಲಿದ್ದು ಎಲ್ಲಾ ಉಪಚಾರವನ್ನು ನೀವು ಮಾಡಿದ್ದೀರಿ. ಹೌದೇ ಹೌದು. ಧನ್ಯನಾದೆ ಸ್ವಾಮಿ. ಸಿಕ್ಕಿದಂತಹ ಮಕ್ಕಳನ್ನ, ನನ್ನ ಮಡದಿಯಾದಂತಹ ಸೀತೆಯನ್ನ ಸಾಕೇತಕ್ಕೆ ನಾನು ಕರಕೊಂಡು ಹೋಗಲೇ. ರಾಜಾರಾಮ ಸೀತಾರಾಮ ಎಂಬಂತ ದ್ವಂದ್ವ ನಿಲುವುಗಳನ್ನು ಹೊಂದಿದಂತ ನೀನು ರಾಮತ್ವವನ್ನು ರಾವಣಾದಿಗಳನ್ನು ಸಂಹರಿಸಿ ವಿಜೃಂಭಿಸಿದವನು. ಆದ್ರೆ ರಾಜಾರಾಮನಾಗಿ ನಿಂತಾಗ ಸೀತಾರಾಮತ್ವ ಯಾವಾಗ ತೊಡಕಾಗುತ್ತದೆ ಅಂತ ತಿಳಿಯಿತು, ನಿರ್ದಾಕ್ಷಿಣ್ಯವಾಗಿ ಆ ನಿಲುಮೆಯನ್ನೇ ಮರೆತು ಸೀತೆಯನ್ನು ನೀನು ಅರಣ್ಯ ಕಟ್ಟಿದವನಲ್ಲವೇ? ಹಾಗಾದ್ರೆ ಎಲ್ಲರಿಂದ ಉತ್ತಮರಾದಂತಹ ಸೀತೆ ಪತೀತೆ ಅಂತ ಗುರುತಿಸಲ್ಪಡ್ತಾಳೆ ಅಂತಾದ್ರೆ ಆ ಊರಿನಲ್ಲಿ ಅವರಿಗೆ ಅವರದ್ದಾಗಿರುವಂತಹ ಸ್ಥಾನಮಾನಗಳು ಮತ್ತೊಮ್ಮೆ ಮರುಕಲ್ಪಿತವಾಗಬೇಕೋ ಬೇಡೋ? ಹೌದು. ಅದೇ ಕಾರಣಕ್ಕೆ ಬೇಕಾಗಿ ಮಕ್ಕಳನ್ನು ನಾನೀಗ ಕರೆದೊಯ್ಯುತ್ತೇನೆ. ನಾಳೆ ಸರ್ವರನ್ನು ಸೇರಿಸಿ ನೀವು ಮಾಡುವಂತಹ ಓಲಗದಲ್ಲಿ ಮಕ್ಕಳನ್ನು ಸೀತಾ ಸಹಿತಳಾಗಿ ನಾನು ಕರೆತರುತ್ತೇನೆ. ನೀನು ಮುಂದೆ
ಯುದ್ಧಕ್ಕೆ ಹೋಗಿರಬಹುದು. ನಿಮ್ಮ ಅನುಗ್ರಹದಿಂದ ಅಳಿದವರೆಲ್ಲ ಮತ್ತೆ ಎದ್ದು ನಿಂತಿದ್ದಾರೆ. ಅವರನ್ನ ಕೂಡಿಕೊಂಡು ನಮೋ ನಮಃ